ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಈ ಸಭೆಗೆ ಸ್ವಾಗತಿಸುತ್ತಿದ್ದೇವೆ. ಹಾಗೆ ಬಂದಿರುವ ಎಲ್ಲ ಸದಸ್ಯರನ್ನು ಹಾಗೂ ನಾಮನಿರ್ದೇಶ ಸದಸ್ಯರನ್ನು ಈ ಸಭೆಗೆ ಸ್ವಾಗತಿಸುತ್ತಿದ್ದೇವೆ. ಹಾಗೂ ಇಂದಿನ ಸಭೆಯಲ್ಲಿ ಮಂಗಳೂರು ಟ್ರಸ್ಟ್ ಸದಸ್ಯರಾದ ಉಮಾ ಅವರು ಬಂದಿರುತ್ತಾರೆ. ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತಿಸುತ್ತಿದ್ದೇವೆ. ಎಲ್ಲರ ಈಗ ಬಂದ ಅಧಿಕಾರಿಗಳದ್ದು ನಾವು ಮಾಹಿತಿ ತಗೊಂಡು ಈ ಸಾಮಾನ್ಯ ಸಭೆಯನ್ನು ರದ್ದು ಮಾಡಿದ್ವಿ. ಯಾಕೆಂತೇಳಿ ಅಧ್ಯಕ್ಷ ನಿಮ್ಮದು ಇದು ಕಾರ್ಯಾಧ್ಯಕ್ಷತೆಗೆ ವೈಫಲ್ಯ. ಕೋಟೆಕಾರಿದು ನೀವೇ ನಮ್ಮ ಇಲ್ಲಿ ಸಂಬಂಧಪಟ್ಟದ್ದು ಬರುವುದಿಲ್ಲ ಅಂತ ಹೇಳಿ ಅದು ಏನು ಅವ್ರು ಲೆಟರ್ ಕೊಟ್ಟಿದ್ದಾರೆ ನಿಮಗೆ ಎಲ್ಲ ಕೊಟ್ಟಿದ್ದಾರೆ ಓದಿ ಹೇಳಿ ಬರುವುದಿಲ್ಲ ಅಂತ ಕೊಟ್ಟಿಲ್ಲ, ನಾವಿಲ್ಲಿದ್ದವರಿಗೆ ಕೊಟ್ಟಿದ್ದೇವೆ. ಬರಲಿಲ್ಲ, ಅದಕ್ಕೆ ನಾವು ಸಾಮಾನ್ಯ ಸಭೆ ಬಂದ ಅಧಿಕಾರಿಗಳ ಮಾಹಿತಿ ತಗೊಂಡು ಸಾಮಾನ್ಯ ಸಭೆ ರದ್ದು ಮಾಡಿ ನಾವು ಅದನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ನಮ್ಮ ತಹಸೀಲ್ದಾರ್ ಜಿಲ್ಲಾಧಿಕಾರಿಗೆ ನಾವು ಹಾಕುವ. ಅವ್ರು ಬರುವುದಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಧ್ಯಕ್ಷಕ್ಕೆ ಅಷ್ಟು ಪವರ್ ಇಲ್ವಾ? ನಾವು ಮೂರು ಸಭೆಗೆ ಅವ್ರು ಬರುವುದಿಲ್ಲ, ನಮಗೆ ಸಮಸ್ಯೆ ಇದೆ ಗ್ರಾಮದಲ್ಲಿ. ಯಾರು ಅದನ್ನು ಇದು ಮಾಡ್ತಾರೆ? ಈ ಸಾಮಾನ್ಯ ಸಭೆ ಕೋಟೆಗಾರ ವಿ ಅನುಪಸ್ಥಿತಿಯಲ್ಲಿ ಕಳೆದ 3 ತಿಂಗಳಿಂದ ರದ್ದು ಮಾಡೋಣ, ರದ್ದು ಮಾಡಬೇಕಲ್ಲ. ಬರುವುದಿಲ್ಲ ಅಂತ ಹೇಳಿದ್ರೆ ಏನದ ಅರ್ಥ ಇಲ್ವಾ? 3 ತಿಂಗಳಿಂದ ನಾವು ರದ್ದು ಮಾಡೋಣ. ಅವರು ಬಂದ ಅಧಿಕಾರಿಗಳ ಸಮಯ ವ್ಯರ್ಥ ಮಾಡೋದು ಬೇಡ. ಅವರದ್ದು ಮಾಹಿತಿ ತಗೊಂಡು ಬಾಕಿಯನ್ನು ಅವರು ನಮ್ಮ ಅವರ ಸೇಮ್ ಅದೇ ಅವರದೇ ಕ್ಲಾಸ್ ಕೊಟ್ಟು ನಿರ್ಣಯ ಮಾಡಿ ಕಳಿಸಿ, ಮತ್ತೆ ನಾವು ನೋಡ್ತೇವೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಒಂದು ಲೆಟರ್ ಮಾಡಿ ನಮಗೆ ತಹಸೀಲ್ದಾರ್ಗೆ ಮಾಡಿ ಆ ಯಥಾಪ್ರತಿಯನ್ನು ಜಿಲ್ಲಾಧಿಕಾರಿ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಮಾಡಿ, ಮತ್ತೆ ನಾವು ನೋಡ್ತೇವೆ. ನಿಮಗೆ ಆಗದಿದ್ದರೆ ನಾವು ನೋಡ್ತೇವೆ. ಇದು ಅಧ್ಯಕ್ಷರ ವೈಫಲ್ಯ, ಇದು ನಿಮ್ಮ ವೈಫಲ್ಯ. ಮುಖ್ಯಾಧಿಕಾರಿಗೆ ಇಷ್ಟು ಸಮಯ ಮಾತ್ರ ನೀವು ಅದನ್ನು ಅವರು ಕಳಿಸ್ಲಿಕ್ಕೆ ಆಗುದಿಲ್ಲ ಅಂತ ಅದು ನೋಟಿಸ್ ಆಗೋದಿಲ್ಲ. ಅವರದ್ದು ಕೇಳಬೇಕಲ್ಲ ನೀವು. ಹೇಳೋದಾಗಲ್ಲ, ಅದಕ್ಕೆ ಆಕ್ಷನ್ ತಗೊಳ್ಳಿ. ಸರಿ, ನೀವು ಆಕ್ಷನ್ ತಗೊಳ್ಬೇಕು. ಈಗ 1, 2, 3 ಸಭೆ ಆಯಿತು. ಆಕ್ಷನ್ ತಗೊಳ್ಳೋದು ಹೇಗೆ? ನಾವು ಒಟ್ಟು ಮಾತಾಡುವ. ಆಕ್ಷನ್ ತಗೊಳ್ಬೇಕಲ್ಲ. ಅವರ ಅಧಿಕಾರಿಗೆ ಅಷ್ಟು ದರ್ಪ ಇದ್ರೆ ಹೇಗೆ? ನಮ್ಮ ಗ್ರಾಮದ ಸಮಸ್ಯೆ ಹೇಗೆ ಅದು ಪರಿಹಾರ? ಇಲ್ಲದೆ ಬರೆದು ಕೊಡಲಿ ಅವರು. ಯಾವ ಪೇಜಲ್ಲಿ, ಯಾವ ಕಲಾಮಲ್ಲಿ, ಯಾವ ಕಾನೂನಲ್ಲಿ ಸಾಮಾನ್ಯ ಸಭೆಗೆ ಬರಲಿಲ್ಲ ಅಂತೇಳಿ ಬರೆದು ಕೊಡಬೇಕು. ಇಲ್ಲಿ ಇಷ್ಟು ಸಮಸ್ಯೆ ಇದೆ, ಬಡವರಿಗೆ ಹಕ್ಕುಪತ್ರ ಜಾಗ ಕೊಡಲಿಕ್ಕೆ ಜಾಗದ ಸಮಸ್ಯೆ ಇದೆ, ಎಲ್ಲ ಸಮಸ್ಯೆ ಅವರದ ಡಿಪಾರ್ಟ್ಮೆಂಟಲ್ಲಿ ಇರುವಾಗ ಅವ್ರು ಬರುವುದಿಲ್ಲ ಅಂತ ಅರ್ಥ ಎಂಥದ್ದು? ಅನೇಕವರಿಗೆ ಹಕ್ಕುಪತ್ರ ಕೊಡ್ತೀರಿ, ಜಾಗ ಕೊಡ್ತೀರಿ. ಬಡವರಿಗೆ 2013ರಿಂದ ಮನವಿ ಮಾಡಿದ್ದಾರೆ. ಯಾರಿಗೆ ಕೊಟ್ಟಿದ್ದೀರಿ ನೀವು? 1200 ಜನರನ್ನು ಮಂಗ ಮಾಡೋದಾಗಾದ್ರೆ ಹಠಕ್ಕಾಗಿ ನಿರ್ಧಾರ ತೆಗೊಳ್ಳಿ ಅಧ್ಯಕ್ಷರು. ಸಾಮಾನ್ಯ ಸಭೆ ಅವರ ಇದನ್ನಿಟ್ಟು ನಾವು ರದ್ದು ಮಾಡಿ ಅದನ್ನು ಕಲಿಸುವ. ಬರೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ತಹಸೀಲ್ದಾರ್ ಹತ್ರ ನಾನು ಇವತ್ತು ಬೆಳಿಗ್ಗೆ ಕೂಡ ಮಾತಾಡಿದ್ದೇನೆ. ಯಾವುದೇ ಕಾನೂನಲ್ಲಿ ಇಲ್ಲ. ತಹಸೀಲ್ದಾರ್ನ ಒಟ್ಟಿಗೆ ಇದ್ದೇವೆ. ಅಲ್ಲಿ ನೋಟಿಸ್ ಮಾಡಬೇಕು. ತಹಸೀಲ್ದಾರ್ ನೋಟಿಸ್ ಮಾಡಬೇಕು. ತಹಸೀಲ್ದಾರ್ಗೆ ಇದು ಕೊಡಲಿಲ್ಲಲ್ಲ, ಪಂಚಾಯತಿಂದ ಕೊಡಬೇಕಲ್ಲ. ಬರಲಿಲ್ಲ ಅಂತ ಹೇಳಿ ನೋಟಿಸ್ ಹೇಗೆ ಮಾಡೋದು? ತಹಸೀಲ್ದಾರ್ಗೆ ನಾವು ಲಾಸ್ಟ್ ಟೈಮ್ ನಿರ್ಣಯ ಮಾಡಿ ಕಳಿಸಿದ್ದೇವೆ. ಅವರು ಬರಲಿಲ್ಲ ಅಂತೇಳಿ ತಹಸೀಲ್ದಾರ್ಗೆ ನಾವು ಮನವಿ ಕೊಟ್ಟಿದ್ದೇವೆ. ಇಲ್ಲ, ಕೊಡಲಿಲ್ಲ. ನಿರ್ಣಯ ಇದರಲ್ಲಿ ಕೊಟ್ಟಿದ್ದೇವೆ. ಇದರಲ್ಲಿ ಇವತ್ತು ನಮ್ಮ ಇದರಲ್ಲಿ ಆಗಿ ಕೊಟ್ಟಿದ್ದೇವೆ. ಇಲ್ಲಿ ನಿರ್ಣಯ ಎಲ್ಲ ಆಗ್ತದೆ, ಪುಸ್ತಕದಲ್ಲಿ ಇರ್ತದೆ, ಚಾಲ್ತಿಗೆ ಬರೋದಿಲ್ಲ. ಕೊಟ್ಟಿದ್ದಾರೆ. ನಾನು ಕೊಡ್ತೇನೆ. ನಾನು ನಿಮ್ಗೆ ಎಷ್ಟು ಬೇಕು ನಿಮ್ಮ ಆಗದ ನಿರ್ಣಯ ನಾನು ಹೇಳ್ತೀರಾ? ನನಗೆ ಪಟ್ಟಿ ಹೇಳ್ತೀರಾ? ನಾವು ಬರ್ದಿಟ್ಕೊಳ್ತೇವೆ ಡೈರಿಯಲ್ಲಿ. ನಿಮ್ಮ ಕಾರ್ಯದಕ್ಷತೆ ಎಷ್ಟು % ಆಗಿದೆ ನಿಮ್ಮದು ಅಚೀವ್ಮೆಂಟ್ ಮಾಡಬೇಕಲ್ಲ. ನಮಗೆ ಸಮಯ ಇಲ್ಲದಕ್ಕೆ ನಾವು ಮಧ್ಯಾಹ್ನ ತನಕ ಕಾಯುವ. ನಿರ್ಣಯ ಹೇಳಿದ್ರೆ ನಾವು ಮೊನ್ನೆ ಸ್ಥಾಯಿ ಸಮಿತಿಯಲ್ಲಿ ನಾನು ಮಾತಾಡಿದ್ದೇನೆ. ಅಲ್ಲಿ DC ಆಫೀಸಿಗೆ ಇಂಜಿನಿಯರ್ ಅವರು ಖುದ್ದು ಹೇಳಿದ್ದಾರೆ, ಆ DC ಗೆ ಕಂಪ್ಲೇಂಟ್ ಹೋಗಿದೆ, ಮಾಡೂರು ಪಕ್ಕದಲ್ಲಿ ರಸ್ತೆಯಲ್ಲಿ ಬಿದ್ದು ಸರಿ ಮಾಡಬೇಕಂತೇಳಿ. ಸ್ಥಾಯಿ ಸಮಿತಿ ಇದರಲ್ಲಿ ನಿರ್ಣಯದಲ್ಲಿ ಇಲ್ಲ, ಮಾಯ ಆಗಿದೆ. ಸಾಮಾನ್ಯ ಸಭೆ ಮೊದಲ ಇದರಲ್ಲಿ ನಿರ್ಣಯದಲ್ಲಿ ಬರೆದದ್ದು ನಿರ್ಣಯ ಇಲ್ಲ. ಸೆಕೆಂಡ್ ಸಾಮಾನ್ಯ ಸಭೆಯಲ್ಲಿ ನಾವು ಬರೆದಿದ್ದೇವೆ. ಹೇಗೆ ಬರೆದಿದ್ದೀರಿ ನೀವು? ಸರಿಯಲ್ಲ, ತಪ್ಪಿದೆಯಾ ನಾನು ಹೇಳೋದ್ರಲ್ಲಿ? ರಾಜ್ಯ ಸ್ಟೈಲರ್ನ ಕಾಲದಾರಿಯಲ್ಲಿ ನಾವು ಅಲ್ಲಿ ಸಮಸ್ಯೆ ಇದೆ, ಆವಿದೆಲ್ಲ ಅಲ್ಲಿ ಅದನ್ನು ಮಾಡ್ಬೇಕಂತ ಹೇಳಿದ್ದೇವೆ. ನಿರ್ಣಯದಲ್ಲಿ ಇಲ್ಲ ಸ್ಥಾಯಿ ಸಮಿತಿ, ಅಲ್ಲಿ ನಾವು ಬರೀತೀವಿ. ಹಾಗಾದ್ರೆ ನಮಗೆ ಇದು ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಒಂದು ಅಧಿಕಾರಿಯನ್ನು ಗ್ರಾಮದ ಕೋಟೆಗಾರ ಪಟ್ಟಣ ಪಂಚಾಯತ್ ಗ್ರಾಮದ VA ಬರೋದಿಲ್ಲ ಅಂತ ಹೇಳಿ ಆದರೆ ಅದಕ್ಕೆ ಅರ್ಥ ಎಂತ ಉಂಟು? ಬರ್ಲಿಕ್ಕೆ ಆಗುದಿಲ್ಲ. ಅವ್ರು ಎಷ್ಟು ದೊಡ್ಡ ಇನ್ಫ್ಲೂಯೆನ್ಸ್ ಅಧಿಕಾರಿ ಆಗಿರ್ತೀವಿ. ನೀವು ಕಡೆಗಾಗಿ ನಿರ್ಧಾರ ಇಲ್ಲ, ಬರೆದು ಕೊಡ್ಲಿ ಅವರು. ಹಾಗೆ ಅಂತೇಳಿ ಬರೆದು ಕೊಡ್ಲಿ ಅವರು. ಅದಕ್ಕೆ ನಾವು ಆಕ್ಷನ್ ತಗೊಳ್ಳುವ. ತಹಸೀಲ್ದಾರ್ ಬರೆದು ಕೊಡ್ಬೇಕಲ್ಲ ಅವರು. ತಹಸೀಲ್ದಾರ್ಗೆ ಫೋನ್ ಮಾಡಿದ್ವಿ, ಬರೆದು ಕೊಡ್ಲಿ ಅವರು. ಕಾನೂನು ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತ್ VA ಬರೋದಿಲ್ಲ ಅಂತ ಹೇಳಿ ಹಕ್ಕುಪತ್ರ ಇನ್ನೂ ಕೂಡ ಒಂದು 1200 ಚಿಲ್ಲರೆ ಮನವಿ ಮಾಡಿದ್ದಾರೆ 2013ರಲ್ಲಿ. ಆ ವಿಷಯ ಕೇಳಿದ ನಂತರ ಅವರು ಬರೋದಿಲ್ಲ ಅಂತ ಹೇಳಿದರೆ ಬಡವರಿಗೆ ನ್ಯಾಯ ಇಲ್ವಾ? ಕೋಟೆಗಾರ ಪಟ್ಟಣ ಪಂಚಾಯತ್ ಅದರ ನಂತರ ಎಷ್ಟು ಹಕ್ಕುಪತ್ರ ಆಗಿದೆ ನಮ್ಮ ಹತ್ರ ಮಾಹಿತಿ ಇದೆ.
ಇದ್ರೆ ಇವತ್ತು ಸಾಮಾನ್ಯ ಸಭೆ ರದ್ದು ಮಾಡಿ ಅಧ್ಯಕ್ಷ. ಅದಕ್ಕೆ ಮೆನ್ಷನ್ ಮಾಡಿ ರದ್ದು ಮಾಡಿ. ಬಂದ ಅಧಿಕಾರಿಗಳ ಸಮಯ ವ್ಯರ್ಥ ಮಾಡೋದು ಬೇಡ. ಬರ್ಬೇಕಲ್ಲ, ಅಷ್ಟು ದರ್ಪ ಇದ್ರೆ ಅಧಿಕಾರಿ. ಕೊಟ್ಟೆಗಾರ ಪಟ್ಟಣ ಪಂಚಾಯತ್ ಇದೆ. ಅಧ್ಯಕ್ಷ, ಸಾಮಾನ್ಯ ಸಭೆ ಕಳೆದ ಸಾಮಾನ್ಯ ಸಭೆಯಲ್ಲಿ 5 ವರ್ಷ ಪಂಚಾಯತ್ ಪಟ್ಟಣ ಪಂಚಾಯತ್ ಸದಸ್ಯರಾಗಿದ್ದೀವಿ. 2-3 ಮಂದಿ ಇದೇ ಸರ್ತಿ ಈ ಪಟ್ಟಣ ಪಂಚಾಯತಿಯ ಸಾಮಾನ್ಯ ಸಭೆಗೆ ಅಜೆಂಡಾ ಇತ್ತು. ಈ ಏಜೆಂಡಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ನಮಗೆ ಅವಕಾಶ ಇರುತ್ತೆ. ಈಗ ಇಲ್ಲಿ ಕೆಲವು ಈ ಏಜೆಂಡಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳು ಕೆಲವು ಅಧಿಕಾರಿಗಳಿಂದ ಮಾಹಿತಿ ನಮಗೆ ಅಗತ್ಯ ಇರ್ಬೋದು. ಆಗ ಅಧಿಕಾರಿಗಳು ಇರಬೇಕಂತೇಳಿ ನಾವು ಅವರಿಗೆ ನೋಟಿಸ್ ಕೊಟ್ಟಿರ್ತೇವೆ. ಅದರಲ್ಲಿ ಅವರು ಎಲ್ಲರೂ ಅಟೆಂಡ್ ಆಗಬೇಕು ಅಂತ ಕಾನೂನಿನ ವ್ಯವಸ್ಥೆ ಉಂಟು ಅಂತ ಗೊತ್ತಿದೆ. ಖಂಡಿತವಾಗಿ ಈಗ ಮೊದಲಿನ 5 ವರ್ಷಗಳಲ್ಲಿ ಎಷ್ಟು ಅಧಿಕಾರಿಗಳು ಇಲ್ಲಿ ಸಾಮಾನ್ಯ ಸಭೆಗೆ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಿದೆ, ಸಿಸ್ಟವಾಗಿ ಗೊತ್ತಿದೆ. ಸರಿ, ಈಗ ನಾವು ಈ ಸಾಮಾನ್ಯ ಸಭೆಗೆ ನಮ್ಮ ಅಜೆಂಡಾಗಳ ಬಗ್ಗೆ ಚರ್ಚೆ ಮಾಡುವಾಗ ಯಾವ ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಅಂತ ನಾವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ನಾವು ಅದನ್ನು ಕೊಟ್ಟಿದ್ದೇವೆ, ತಹಸೀಲ್ದಾರ್ ಕೊಟ್ಟು ಇನ್ನೊಂದು ಸಹ ಲೆಟ್ರ್ ಜಿಲ್ಲಾಧಿಕಾರಿಗೆ ಸಹ ಕೊಡ್ಬೋದು. ಮತ್ತು ಈಗ ನಾವು ಸಾಮಾನ್ಯ ಸಭೆಗೆ ನಮ್ಮ ಅಜೆಂಡಾಗಳಿಗೆ ಸಂಬಂಧಪಡೋದಿಲ್ಲ. ಒಬ್ಬ BA ಬರಲಿಲ್ಲ ಅಂತೇಳಿ ನಾವು ಮೀಟಿಂಗನ್ನು ರದ್ದುಗೊಳಿಸುವ ಒಂದು ಅಭಿಪ್ರಾಯ ಖಂಡಿತ ಆ ವಿಷಯದಲ್ಲಿ ನನ್ನ ಆಕ್ಷೇಪ. ನಾವೀಗ ನಾವು ಅಜೆಂಡಾಗಳ ಬಗ್ಗೆ ಚರ್ಚೆ ಮಾಡಬೇಕು. ನಾವೀಗ ನಮ್ಮ ಸಮಯವನ್ನು ಯೂಸ್ ಮಾಡಿಕೊಂಡು ಈ ತಿಂಗಳಿಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಮೀಟಿಂಗ್ ಕರೀ. ಆದುದರಿಂದ ಅದರ ಬಗ್ಗೆ ಒಂದು ಚಿಂತನೆ ಮಾಡೋದು ಒಳ್ಳೆಯದು. ಮತ್ತು BA ಈಗ ಏಕೆ ಬರಲಿಲ್ಲ ಅವರಿಗೂ ಸಹ ಕಾನೂನಿನ ಮಾಹಿತಿ ಇರ್ಬೋದು. ಅಂದರೆ ಈಗ ನಮ್ಮ ಸಾಮಾನ್ಯ ಸಭೆಯಲ್ಲಿ ಅವರು ಭಾಗವಹಿಸಬೇಕಾ ಬೇಡ, ಭಾಗವಹಿಸಲಿಕ್ಕೆ ಅವಕಾಶ ಉಂಟಾ, ಅವರ ಇದೆಯಾ ಕಡ್ಡಾಯವಾಗಿ ನೇಮ. ಮೊದಲು ನಮ್ಮಲ್ಲಿ ಗ್ರಾಮ ಸಭೆ ನಡೀತಿತ್ತು. ಪಂಚಾಯತ್ ಗ್ರಾಮ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಬರ್ತಾರೆ. ಸಾಮಾನ್ಯ ಅಲ್ಲಿ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಅಧಿಕಾರಿ ಬರಲಿಕ್ಕೆ ಗ್ರಾಮ ಸಭೆ ಅಂತ ಉಂಟು ವರ್ಷಕ್ಕೆ. ಆ ಗ್ರಾಮ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಬರ್ತಾರೆ. ಆವತ್ತು ಅಧಿಕಾರಿಗಳು ಯಾರು ಬರದಿದ್ದರೆ ಅದರ ಬಗ್ಗೆ ಒಂದು ಚರ್ಚೆಗಳು ನಡೆಯುತ್ತೆ, ಸಾಮಾನ್ಯ ನಡೆಯುತ್ತೆ ಅವಕಾಶ ಇದೆ. ಇದು ನಮ್ಮದು ಸಾಮಾನ್ಯ ಸಭೆ. ಇಲ್ಲಿ ಅಧಿಕಾರಿಗಳು ನಮಗೆ ಅಜೆಂಡಾಗಳಿಗೆ ಪೂರಕವಾದ ವಿಷಯಗಳಿಗೆ ಚರ್ಚೆ ಮಾಡಲಿಕ್ಕೆ ಅಧಿಕಾರಿಗಳು ಬೇಕು. ಅಧಿಕಾರಿಗಳು ಒಬ್ಬರು ಬರೋದಿಲ್ಲ ಅಂತ ಹೇಳಿಕೊಂಡು ನಾವು ನಮ್ಮ ಸಾಮಾನ್ಯ ಸಭೆಗಳ ಬಗ್ಗೆ ಬೇರೆ ಚಿಂತನೆ ಮತ್ತು 9 ಜನ ಅಧಿಕಾರಿಗಳಿಗೆ ಮುಖ್ಯಾಧಿಕಾರಿ ಅಧ್ಯಕ್ಷ 9 ಜನ ಅಧಿಕಾರಿಗಳಿಗೆ ನೀವು ನೋಟಿಸ್ ಕೊಟ್ಟಿದ್ದೀವಿ. ಅಜೆಂಡಾದಲ್ಲಿ ಯಾವ್ದು ಅವಶ್ಯಕತೆ ಉಂಟಾ? ಯಾವುದಾದ್ರೂ ಅಜೆಂಡಾದಲ್ಲಿ ಇದೆಯಾ? ಅವ್ರದ್ದು ಒಂದಿಬ್ಬರದ್ದು ಬಿಟ್ಟು ಬೇರೆಯವ್ರದ್ದು ಇದೆಯಾ? ಇಲ್ಲ. ಇನ್ನೊಂದು ಯಾಕೆ ಹೇಳಿದರೆ ಪ್ರತಿಪಕ್ಷದ ಅಹಮದ್ ಅವರು ಹೇಳಿದರು ಕಾನೂನಿನ ಬಗ್ಗೆ ನಮಗೆ ಗೊತ್ತಿಲ್ಲ. 25 ವರ್ಷ ಮೆಂಬರ್ ಆಗಿದ್ದವರು ಗ್ರಾಮ ಪಂಚಾಯತ್ ಕಾನೂನಿನಲ್ಲಿ ನಮ್ಮದು ಕೋಟೆಗಾರ ಪಟ್ಟಣ ಪಂಚಾಯತ್ ಇದೆ BA ಆಗಿರೋದ್ರಿಂದ ನಮಗೆ ಅನೇಕ ಸಮಸ್ಯೆಗಳು ಇರ್ತದೆ. ನಾವು ಸಮಸ್ಯೆಯನ್ನು ಕೇಳಬೇಕು. ಆದ್ದರಿಂದ ಅಲ್ಲಿ BA ಅವರು ಇರಬೇಕು. ಇನ್ನೊಂದು ಅಜೆಂಡಾ ಆಗ್ತದೆ ನಮ್ಗೆ 7 ದಿವಸಕ್ಕಿಂತ ಮುಂಚೆ ಅದನ್ನು ಮೆನ್ಷನ್ ಮಾಡಿದ್ದೀನಿ. 1 ದಿವಸ ಮುಂಚೆ 2 ದಿವಸ ಮುಂಚೆ ತಗೊಳ್ತೀನಿ. ಒಟ್ಟು 9 ದಿವಸ ಆಯಿತು. ಅದರ ನಂತರ ಕೆಲವೊಂದು ಸಾರ್ವಜನಿಕರ ಅರ್ಜಿಗಳು ಬರ್ತದೆ. ಆ ಅರ್ಜಿ ಸಾಮಾನ್ಯ ಸಭೆಯಲ್ಲಿ ಇಡಬೇಕಾ? ಆವಾಗ ನಮ್ಮ ಅಧಿಕಾರಿ ಅರ್ಜಿ ಯಾವ ರೀತಿಯ ಅರ್ಜಿ ಬರ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಆ ಅರ್ಜಿಗೆ ಸಂಬಂಧಪಟ್ಟ ಅಧಿಕಾರಿ ಇಲ್ಲದಿದ್ದು ಹೇಗೆ ಅದಕ್ಕೆ ನಾವು ನ್ಯಾಯ ಕೊಡೋದು? ಈಗ ಅವರಿಗೆ ಸಂಬಂಧಪಟ್ಟ ಇಲಾಖೆ ನಮಗೆ ಮಾಹಿತಿ ಪರವಾಗಿಲ್ಲ. ಇದು 3ನೇ ತಿಂಗಳ ಮೀಟಿಂಗ್. ಅದರ ಹಿಂದೆ ಕೊಟ್ಟ ಮನವಿ ಕೂಡ ನಮ್ಮ ಆಡಳಿತ ವ್ಯವಸ್ಥೆ ಪ್ರಾರಂಭವಾದಾಗಿಂದ ಕೊಟ್ಟ ಮನವಿ ನಾವು ಬರ್ತೇವೆ, ಚಾ ಕುಡಿತೇವೆ, ನಮ್ಗೆ ಆನ್ಸರ್ ಕೊಡ್ತೀವಿ. ಕೊಡಿ. ಈಗ ಪ್ರತಿಪಕ್ಷ ಸದಸ್ಯರು ಕೂಡ ಹೇಳಿದ್ರು ಹಾಗೆ ಈಗ ಅಜೆಂಡಾದಲ್ಲಿರುವ ವಿಷಯ ಬಗ್ಗೆ ಚರ್ಚೆ ಮಾಡುವ, ಈಗ ಅಧಿಕಾರಿಗಳ ಬಗ್ಗೆ ಅಲ್ಲ ಅದರ ಬಗ್ಗೆ ನೋಡುವ ಅಂತ ನಾನು ಹೇಳಿದ್ರು. ಮೊದಲ ಸಭೆಯಲ್ಲಿ ಒತ್ತಾಯಪೂರ್ವಕವಾಗಿ ಅವರನ್ನು ಧರಿಸಿದ್ರು, ಸರಿಯಲ್ಲ, ಇಲ್ಲಿಂದ ಒತ್ತಾಯಪೂರ್ವಕವಾಗಿ ಧರಿಸಿದ್ರು, ನೋಟಿಸ್ ಕೊಟ್ಟು ಎಲ್ಲ ಮಾಡಿ. 2ನೇ ಸಲ ಕೂಡ ಬರಲಿಲ್ಲ. ಇದು 3ನೇ ಸಭೆ. ನಾಳೆ ಬಾಕಿ ಅಧಿಕಾರಿಗಳು ಇದೇ ರೀತಿ ಆಗ್ತದಲ್ಲ, ನಾಳೆ ಇವರು ಕೂಡ ಹಾಗೆ ಮಾಡ್ತಾರಲ್ಲ. ಕಾನೂನು ಎಲ್ರಿಗೂ ಒಂದ ಬರುದಿಲ್ಲ, ಸರಿ ಅವರು ನೋಟಿಸ್ ರಿಟರ್ನ್ ಆಗಿ ಕೊಡ್ಬೇಕಲ್ಲ, ಅವರು ನಾವು ಬದಲಿಕೆ ಆಗುದಿಲ್ಲ. ಮತ್ತೆ ಪದೇ ಪದೇ ಅವರು ಎಲ್ಲರೂ ತಹಸೀಲ್ದಾರ ಕೊಟ್ಟಿದ್ರೆ ಈ ಗ್ರಾಮದಲ್ಲಿ ಸಭೆ ಎಂತದ್ದು ಆಗುದಾಗಾದ್ರೆ ಒಂದು ಸಭೆಗೆ ನಾವು ಸರಿ. ಈಗ ನಮಗೆ ಸಂಬಂಧಪಟ್ಟ ಅಧಿಕಾರಿ ನಮ್ಮದು ಪಂಚಾಯತಿಯಲ್ಲಿ ಆಡಳಿತ ಸಂಬಂಧಪಟ್ಟ
ಹೋಗ್ತದೆ ಅಧ್ಯಕ್ಷರೇ. ನಾವು ಪ್ರಥಮ ಸಭೆಯಲ್ಲಿ ನಾವು ಹೇಳಿದ್ದೇವೆ, ಅವ್ರು ಬಂದು ನಾನು ಹೇಳ್ತೇನೆ ಕೇಳಿ, ನಾವು ಹೇಳ್ತೇನೆ. ಪ್ರಥಮ ಸಭೆಯಲ್ಲಿ ಬಂದಿದ್ದಾರೆ, ಅವ್ರು ನಾನು ಕೊಟ್ಟು ಕೊಡ್ತೇನೆ ಎಲೆಕ್ಟ್ರಾನಿಕ್ ಬರಲಿಕ್ಕೆ ಕೊಟ್ಟಿದ್ದಾರಾ? ಕೊಡಲಿಲ್ಲ. ಎರಡನೇ ಅವಧಿಗೆ ಬರಲಿಲ್ಲ ಸಾಮಾನ್ಯ ಸಭೆ. ಆಗ ನೀವೇನು ಆಕ್ಷನ್ ತಗೊಳ್ತೀವಿ? ನಾವು ಮಾಡುವುದು ವಿಷಯ ಇದ್ರ ಬಗ್ಗೆ ಅಂತ ಹೇಳಿ ಅಲ್ಲ, ಈಗ ಬರಲೇಬೇಕು. ಕೋಟೆಗಾರ ಪಟ್ಟಣ ಪಂಚಾಯತ್ ವಿ ಆಗಿರೋದ್ರಿಂದ ಪ್ರತಿ ಸಾಮಾನ್ಯ ಸಭೆಗೆ ನಿಮ್ಮ ಅವರು ಇರಬೇಕು. ನಿರ್ಣಯ ಮಾಡಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಳಿಸಿ, ತಹಸೀಲ್ದಾರ್ ಕಳಿಸಿ, ಜಿಲ್ಲಾಧಿಕಾರಿ ಕಳಿಸಿ. ಬರಲಿಲ್ಲ ಅಂತ ಹೇಳಿ ಸಾಮಾನ್ಯ ಸಭೆ ರದ್ದು ಮಾಡುವಾಗ ಬರ್ತಾರಲ್ಲ ತಹಸೀಲ್ದಾರ್ ಹೇಳ್ಬೇಕಂತ ನೋಟಿಸ್ ಮಾಡಿ. ಈಗ ಬಂದ ಅಧಿಕಾರಿ ಮಾಹಿತಿ ತೆಗೆದುಕೊಂಡು ನಾವು ಸಾಮಾನ್ಯ ಸಭೆ ರದ್ದು ಮಾಡಿ. ಬೇರೆ ಅಂಬಾಭವಾನಿ ಟ್ರಸ್ಟ್ ಸದಸ್ಯರಾದ ಉಮಾನಾಥಸರು ಬಂದಿದ್ದಾರೆ. ಅವರು ನಮಗೆಲ್ಲರಿಗೂ ಮಾಹಿತಿಯನ್ನು ನೀಡಲಿದ್ದಾರೆ. ಈ ಸ್ವಚ್ಛತೆಯಲ್ಲಿ ಈ ಹಿಂದೆ ರಾಮಕೃಷ್ಣ ಮಿಷನ್ ಮತ್ತೊಂದು ಇದರಲ್ಲೆಲ್ಲ ಮಾಡ್ತಾ ಇದ್ರು. ಸ್ವಚ್ಛತೆ ಬಗ್ಗೆ ಮಾಹಿತಿ ಮಾತ್ರ ಅಲ್ಲ, ನಮ್ಮ ಕೋಟೆಗಾರಲ್ಲಿ ನೆಕ್ಸ್ಟ್ ಹೇಗೆ ಸ್ವಚ್ಛತೆ ಬಗ್ಗೆ ಇನ್ನೊಂದು ಸ್ವಲ್ಪ ಕೆಲಸ ಮಾಡುವುದೆಲ್ಲ ಒಟ್ಟಾಗಿ ಒಂದು ವ್ಯವಸ್ಥೆ, ಆಡಳಿತ ಸದಸ್ಯರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಈ ಎಲ್ಲರೂ ಒಟ್ಟಾಗಿ ಒಂದು ಕೆಲಸ ಹೇಗೆ ಮಾಡುವ ಅನ್ನೋದ್ರ ಜೊತೆಗೆ ನಮ್ಮ ಜೊತೆ ಕೂಡಲಿಕ್ಕೆ ಬಂದಿದೆ. ಅವರ ಕೆಲವೊಂದು ಅಭಿಪ್ರಾಯಗಳು ಮತ್ತು ನಮ್ಮ ಅಭಿಪ್ರಾಯಗಳು ಸ್ವಚ್ಛತೆಯಲ್ಲಿ. ನಾನು ಉಮಾನಾಥ್ ಕೋಟೆಗಾರ್ ಅಂತೇಳಿ ರಾಮಕೃಷ್ಣ ಮಿಷನ್ನ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್. ಮತ್ತು 2014ರಿಂದ ಸ್ವಚ್ಛ ಭಾರತ ಸ್ಟಾರ್ಟ್ ಆದಾಗ ಅದರಲ್ಲಿ ಮುಖ್ಯ ಸಂಯೋಜಕರಾಗಿ ಕೆಲಸ ಮಾಡಿದ್ದೆ. ನಾನು ಸಂಕೋಳಿಗೆ ಕೋಟೆಗಾರ ಈ ಭಾಗದವರು. ಈಗ ಇಲ್ಲಿ ಬಂದ ಉದ್ದೇಶ ಅಂತ ಹೇಳಿದರೆ, ನಾವು ಕೋಟೆಗಾರ 2019 ರಾಮಕೃಷ್ಣ ಮಿಷನ್ ಸ್ವಚ್ಛತೆ ಅಂದರೆ ಆಂದೋಲನ ನಿಲ್ಲಿಸಿದ ನಂತರ ನಾವು ಬೇರೆ ಕಡೆಯಲ್ಲಿ ಸ್ವಲ್ಪ ಪ್ರಯೋಗ ಮಾಡ್ತಾ ಇದ್ದೇವೆ. ಯಾಕಂದರೆ ಜಾಗೃತಿ ಆಗಿದೆ. ಎಲ್ಲರ ಮನೆಗೆ ಹಸಿ ಕಸ ಒಣ ಕಸ ನಾವು 10 ವರ್ಷದಿಂದ ಸ್ವಚ್ಛ ಭಾರತ ಅನೌನ್ಸ್ ಆದ ನಂತರ ಹೇಳ್ತಾ ಇದ್ದೇವೆ. ಎಲ್ಲ ಕಡೆಯಲ್ಲಿ ಸ್ವಚ್ಛ ಭಾರತ ಹಸಿ ಕಸ ಒಣ ಕಸ ಅಂತೇಳಿ. ಆದರೆ ಎಲ್ಲೂ ಒಂದು ಇಫೆಕ್ಟಿವ್ ಆಗಲಿಲ್ಲ. ನಿಮ್ಮ ಗಮನಕ್ಕೆ ಬಂದಿರ್ಬೋದು. ಇಲ್ಲೂ ಸಮಸ್ಯೆ ಇದೆಯಾ? ಸ್ವಚ್ಛತೆ ಬಗ್ಗೆ ಸಮಸ್ಯೆ ಇದೆಯಾ? ಸ್ವಚ್ಛತೆ ಬಗ್ಗೆ ಸಮಸ್ಯೆ ಇಲ್ಲದಿದ್ರೆ ಮಾತಾಡೋದಕ್ಕೆ ಅರ್ಥ ಇಲ್ಲ. ಒಂದು ನಿಮಿಷ ತಹಸೀಲ್ದಾರ್ ಹೇಳ್ತಾ ಇದ್ದಾರೆ, ನಾನು ಹೇಳ್ಬೇಕಂತ ಏನಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಿ ಅವರು ತಹಸೀಲ್ದಾರ್ ತಲೆಗೆ ಮೇಲೆ ಈಗ ನಾವು ನಾವೀಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ತಹಸೀಲ್ದಾರ್ ಅವರನ್ನು ಬರಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ನಾವು ಇಲ್ಲಿ ನಿರ್ಣಯ ಮಾಡ್ತೇವೆ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿರೋದು. ನಾವು ಬರಬೇಕಲ್ಲ, ಇಲ್ಲಿ ಪಂಚಾಯತಲ್ಲೇ ಇದ್ದವರು ಇಲ್ಲಿ ಅಧಿಕಾರಿ ಇಲ್ಲಿ ಬರೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಸ್ವಚ್ಛತೆ ಬಗ್ಗೆ ಸಮಸ್ಯೆ ಉಂಟಂತ ಕೆಲವು ಯಾರು ಹೇಳ್ತಾ ಇಲ್ಲ. ಅದರಿಂದಾಗಿ ನಮ್ಗೆ ಖುಷಿ ಆಗ್ತಾ ಇದೆ ಸ್ವಚ್ಛತೆಯಲ್ಲಿ ಒಳ್ಳೆ ರೀತಿಯಲ್ಲಿ ಇದೆ ಅಂತೇಳಿ. ಆದರೂ ಭವಿಷ್ಯದ ದೃಷ್ಟಿಯಲ್ಲಿ ಈಗ ನನ್ನ ಅಂದಾಜು ಒಂದು 6,000 ಮನೆ ಇರ್ಬೋದು ಕೋಟೆಗಾರ ಪಂಚಾಯತಲ್ಲಿ. ಒಮ್ಮೆ ಜನಸಂಖ್ಯೆ ದಾಟಿದಷ್ಟು ಸ್ವಚ್ಛತೆ ಅಥವಾ ನಿಮಗೆಲ್ಲ ಗೊತ್ತಿರ್ಬೋದು, ಕಸ ಸಂಗ್ರಹ ಜಾಸ್ತಿ ಆಗ್ತಾ ಇರ್ತದೆ. ಅದರಿಂದಾಗಿ ನಾವು ಒಂದು 10-20 ವರ್ಷದ ಪ್ಲಾನ್ ಮಾಡಬೇಕಾಗ್ತದೆ ದೊಡ್ಡ ದೊಡ್ಡ ನಗರಗಳಲ್ಲಿ. ಇಲ್ಲಿ ಇವತ್ತು ನಿಮ್ಮ ಬಾಡಿ ಸ್ಟಾರ್ಟ್ ಆಗಿ ಒಂದು 3-4 ತಿಂಗಳು ಆಗಿದೆ ಅಂತ ಕೇಳಿಪಟ್ಟಿದ್ದೇನೆ. ತುಂಬ ಸಮಯದಿಂದ ನಾನು ಮೊದಲು ಪೂರ್ಣಕಾಲ ಯಾರೊಬ್ಬರು ಲೇಡಿರುವಾಗಲೇ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಉದಯ ಅವರು ಅಧ್ಯಕ್ಷರಾಗುವಾಗ ಒಮ್ಮೆ ಮಾತಾಡಿದ್ದೆ. ಈಗ ಮೇಡಮ್ ಹತ್ರ ನಿರಂತರ ಟಚ್ಚಲ್ಲಿದ್ದೆ. ಈಗ ನನ್ನ ಒಂದು ನಿಮ್ಮ ಹತ್ರ ಅನಿಸಿಕೆ ಅಂತ ಹೇಳಿದ್ರೆ, ನಾವು ಎವೇ ಕುಡ್ಲಾ ಅಂತೇಳಿ ಒಂದು ವಿಚಾರ, ಸಂಸ್ಥೆ ಅಲ್ಲ. ಯಾಕಂದರೆ ಅಂಬಾಮೇಶ್ವರಿ ಟ್ರಸ್ಟಲ್ಲಿ ನಾವು ಮಂಗಳೂರಲ್ಲಿ 3 ವಾರ್ಡು, ಮಂಗಳದೇವಿ, ಗೋಳಾರ, ಹೊಯ್ಗೆ ಬಜಾರ್, ನಮ್ಮ ಅಂಬಾಮೇಶ್ವರಿ ಟ್ರಸ್ಟ್ನ ಭಾಗದಲ್ಲಿ ನಾವು ಸ್ವಚ್ಛತೆಗೆ ಆದ್ಯತೆ ಕೊಟ್ಕೊಂಡು. ಯಾಕಂತ ಹೇಳಿದರೆ ಇದು ಯಾವುದೋ ಒಂದು ಪಂಚಾಯತ್ ಅಥವಾ ಯಾವುದೋ ಒಂದು ಜನಪ್ರತಿನಿಧಿ ಅಥವಾ ಯಾವುದೋ ಒಂದು ಆಫೀಸರ್ ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ ಅಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು ಅಥವಾ ನಿಮ್ಮ ದೃಷ್ಟಿಕೋನ ಬೇರೆ ಇರ್ಬೋದು. ಆದರೆ ಇದು ಸಮಸ್ಯೆ ಜನರಿಂದ ಆಗೋದು, ಸ್ವಚ್ಛತೆಯ ಕೊರತೆ. ಅದರಿಂದಾಗಿ ಅದನ್ನು ಸಾಲ್ವ್ ಮಾಡಬೇಕಾದ್ದು ಜನರ ಸಹಕಾರದಿಂದ. ಅದು ಹೇಗೆ ಅಂತೇಳಿ ಕೋಆರ್ಡಿನೇಷನ್ ಮಾಡುವ ಕೆಲಸ ನಮ್ಮ ಜನಪ್ರತಿನಿಧಿಗಳು ಹಾಗೂ ವ್ಯವಸ್ಥೆಯ ದೃಷ್ಟಿಯಲ್ಲಿ ಹೇಳುವುದಿದ್ರೆ, ಆ ಒಂದು ಕಾನ್ಸೆಪ್ಟಲ್ಲಿ ನಾವು ಮಂಗಳೂರಲ್ಲಿ ಕಳೆದ 2.5 ವರ್ಷದಿಂದ 3 ವಾರ್ಡಲ್ಲಿ ಮಾದರಿ ವಾರ್ಡ್ ಕಾನ್ಸೆಪ್ಟ್ ಅಂತೇಳಿ ಮಾಡ್ತಾ ಅಂದರೆ ನಾವು ಒಂದು 6-7 ಜನರನ್ನು ಸ್ಟಾಫ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಪ್ರತಿ ದಿವಸ ನಮ್ಮ ಕೋಆರ್ಡಿನೇಟರ್ಗಳು ಮನೆ ಭೇಟಿ ಮಾಡ್ತಾ ಇದ್ದಾರೆ. ಅಲ್ಲಿದ್ದು ಹೆಲ್ತ್ ಇನ್ಸ್ಪೆಕ್ಟರ್ ಕೋಆರ್ಡಿನೇಷನ್ ಮಾಡ್ತಾ ಇದ್ದಾರೆ. ಫಸ್ಟ್ ರೌಂಡಲ್ಲಿ ನಾವು ರಸ್ತೆಗೆ ಕಸ ಬರುವುದನ್ನು ಸ್ಟಾಪ್ ಮಾಡ್ತಾ ಇದ್ದೇವೆ. ಪ್ಲಸ್ 100% ವೇಸ್ಟ್ ಮ್ಯಾನೇಜ್ಮೆಂಟ್, ಅಂದರೆ ಹಸಿ ಕಸ ಒಣ ಕಸ ಆಗುವಂಥದ್ದು. ಉದಾಹರಣೆಗೆ ನಮ್ಮ 3 ವಾರ್ಡಲ್ಲಿ 7,800 ಮನೆ ಇದೆ. ಅದರಲ್ಲಿ ನಾವು 6,200 ಮನೆಗಳನ್ನು 4 ತಿಂಗಳಲ್ಲಿ ಭೇಟಿ ಮಾಡಿ ವ್ಯವಸ್ಥಿತ ರೂಪದಲ್ಲಿ ತಂದಿದ್ದೇವೆ. ಈಗ ಒಂದು 80% ರಿಸಲ್ಟ್ ಬಂದಿದೆ. ಮೊದಲು ಮಿಕ್ಸ್ ಆಗ್ತಾ ಇತ್ತು, 50-60% ಇತ್ತು. ಈಗ 80-90% ಹಸಿ ಕಸ ಒಣ ಕಸ ಬೇರ್ಪಡಿಸ್ತಾ ಇದ್ದೇವೆ. ಈಗ ಮೂಲ ಉದ್ದೇಶ ಏನಂತ ಹೇಳಿದರೆ, ನಗರ ಅಂತ ಹೇಳಿದರೆ ಜನಸಂಖ್ಯೆ ಜಾಸ್ತಿ ಇರ್ತದೆ. ಅದರಿಂದಾಗಿ ನಮಗೂ ಮತ್ತೆ ಈ ನಾವೇನು ಸರ್ಕಾರದಿಂದ ಫಂಡ್ ಅಥವಾ ಏನು ತಗೊಂಡು ಅಲ್ಲಿ ಮಾಡ್ತಾ ಇರಲಿಲ್ಲ. ಅದರಿಂದಾಗಿ ನಮಗೆ ಅನಿಸಿತ್ತು, ಇದನ್ನು ನಾವು ಅಂಬಾಮೇಶ್ವರಿ ಅಂತೇಳಿ ಮಾಡಿದ ಕೂಡಲೇ ಬೇರೆ ಸಂಸ್ಥೆಗಳಿಗೆ ಸೇರಿಸಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಇವತ್ತಿನ ದೃಷ್ಟಿಯಲ್ಲಿ ಎಲ್ರಿಗೂ ಪ್ರಚಾರ ಬೇಕು, ಎಲ್ರಿಗೂ ಒಂದು ಸ್ವಲ್ಪ ನಮ್ಮ ಸಂಸ್ಥೆ ಬಗ್ಗೆ ತಪ್ಪಲ್ಲ, ಅದು ಖಂಡಿತ ಬೇಕು.
ಅದರಿಂದಾಗಿ ನಾವು ಒಂದು ಎವೇ ಕುಡ್ಲ ಅಂತೇಳಿ ಒಂದು ವಿಚಾರವನ್ನು ಡೆವಲಪ್ ಮಾಡ್ತಾ ಇದ್ದೇವೆ. ಆ ಎವೇ ಕುಡ್ಲ ಏನಂತ ಹೇಳಿದ್ರೆ, ಯಾರಿಗೆ ಸ್ವಚ್ಛತೆ, ನಾವು ಎರಡು ವಿಷಯ ತಗೊಂಡಿದ್ದೇವೆ, ಒಂದು ಸ್ವಚ್ಛತೆ ಮತ್ತು ಸಂಚಾರ ನಿರ್ವಹಣೆ. ಯಾಕಂದ್ರೆ ಇದು ಎರಡು ವಿಷಯ ಪ್ರತಿ ಬೆಳೆಯುವ ನಗರಗಳ ಅವಶ್ಯಕತೆ, ಆದರೆ ಅದು ಸಮಸ್ಯೆ ಆಗಿ ಕನ್ವರ್ಟ್ ಆಗಿದೆ. ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗುವಾಗ ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇರ್ತದೆ, ಮನೆಯಿಂದ ಕಸ ಜಾಸ್ತಿ ಆಗ್ತಾ ಇರ್ತದೆ. ಇದನ್ನು ಸಾಲ್ವ್ ಮಾಡಬೇಕಾದ್ದು ನಾವೇ, ಜನರೇ. ಅದರ ನಡುವೆ ನೀವು ಕೆಲಸ ಮಾಡಬೇಕು. ಈ ದೃಷ್ಟಿಯಲ್ಲಿ ನಾವು ಎವೇ ಕುಡ್ಲ ಅಂತೇಳಿ ಕಾನ್ಸೆಪ್ಟ್ ಕೊಡ್ತಾ ಇದ್ದೇವೆ. ಆ ಕಾನ್ಸೆಪ್ಟ್ ಡೆವಲಪ್ ಆಗಿದೆ. ಈಗ ನಾವು ಬರುವ ತಿಂಗಳದನ್ನು ಲಾಂಚ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಈ ಭಾಗ ಕೋಟೆಕಾರಲ್ಲಿ ನಿಟ್ಟೆ ಸಂಸ್ಥೆ ಇರುವುದರಿಂದಾಗಿ ನಮ್ಮ ಮಠದ ಅಧ್ಯಕ್ಷರು, ನಮ್ಮ ಅಂಬಾವೀಶ್ವರ ಟ್ರಸ್ಟ್ನ ಅಧ್ಯಕ್ಷರು ಸೀತಾರಾಮ್ ಎ ಅಂತೇಳಿ ಅವರು ನಿಟ್ಟೆ ಸಂಸ್ಥೆಯಲ್ಲಿ ಸ್ವಲ್ಪ ಗುರುತಿಸಿಕೊಂಡಿದ್ದಾರೆ. ಅದರಿಂದಾಗಿ ನಾನು ಅವರ ಹತ್ರ ತುಂಬ ರಿಪೀಟ್ ಆಗಿ ಹೇಳ್ತಾ ಇದ್ದೆ, ನಾವು ಮಂಗಳೂರಲ್ಲಿ ಮಾಡುವ ಪ್ರಯೋಗವನ್ನು ಬೇರೆ ಎಲ್ಲಾದರೂ ಪಂಚಾಯತ್ಗಳಲ್ಲಿ ಮಾಡಿದರೆ ಹೇಗೆ ಅಂತೇಳಿ. ಮತ್ತು ಅನುಕೂಲ ದೃಷ್ಟಿಯಲ್ಲಿ ಸಹ ನಮಗೆ ಒಂದು ಕೋಟೆಕಾರ ಪಂಚಾಯತ್ನ ಮೇಲೆ ನಮಗೆ ಒಂದು ಸಾಧ್ಯತೆ ಕಾಣ್ತಾ ಇದ್ದೇವೆ. ಯಾಕಂದರೆ ವಿಕ್ರಮ್ ಹತ್ರ ಮತ್ತು ಮೇಡಮ್ ಅಂತ ನಾನು ಟಚ್ಚಲ್ಲಿ ಇದ್ದೆ, ಉದಯರಿಗೂ ಗೊತ್ತಿದೆ. ಅದರಿಂದಾಗಿ ನಮಗೆ ಒಂದು 2 ತಿಂಗಳ ಹಿಂದೆ ಕೋಟೆಕಾರಿಂದ ಒಂದು ಲೆಟರ್ ಬಂತು, ನಮಗೆ ಸ್ವಲ್ಪ ನೀವು ಮಂಗಳೂರಲ್ಲಿ ಮಾಡುವ ಜಾಗೃತಿ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ಕೊಡಬೇಕಂತೇಳಿ. ಅದೇ ರೀತಿಯಲ್ಲಿ ನಾವೀಗ ಇಲ್ಲಿ ಇವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಂದಿದ್ದೇನೆ. ನಿಮ್ಮಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ಇವತ್ತು ಸಾಮಾನ್ಯ ಸಭೆ ಇದೆ, ನೀವೆಲ್ಲರೂ ಒಂದು ನಿರ್ಣಯ ತಗೊಳ್ಳಿ. ಉದಾಹರಣೆಗೆ ಸ್ವಚ್ಛತೆ ಅಂತ ಹೇಳಿದರೆ ಇವತ್ತಿಂದ ನಾಳೆಗೆ ಆಗುವುದಿಲ್ಲ, ನಿಮ್ಮದು ಟರ್ಮ್ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ. ನೀವು ಒಂದು ಮನಸ್ಸಲ್ಲಿ ನಿರ್ಣಯ ತಗೊಳ್ಬೇಕೇನಂತ ಹೇಳಿದರೆ ಅಡ್ಡಾತಂಕ ಸ್ವಲ್ಪ ಬರ್ತದೆ, ಆದರೆ ನಮ್ಮ ಟರ್ಮ್ ಮುಗಿಯುವಾಗ 5 ವರ್ಷ ಸ್ವಚ್ಛತೆಯಲ್ಲಿ ಕೋಟೆಕಾರನ್ನೊಂದು ಮಾದರಿ ಪಟ್ಟಣ ಪಂಚಾಯತ್ ಜಿಲ್ಲೆಯಲ್ಲಿ ಮಾಡುವ ಅಂತೇಳಿ ಒಂದು ನಿರ್ಣಯ ತಗೊಂಡ್ರೆ ನಿಮ್ಮೊಟ್ಟಿಗೆ ನಾವು ಖಂಡಿತವಾಗಿ ಇರ್ತೇವೆ. ಮತ್ತು ಹೇಗೆ ಏನು ಅಂತೇಳಿ ನಾವು ಮುಂದುವರಿದ ಭಾಗದಲ್ಲಿ ಮಾತಾಡಬೇಕಾದ್ರೆ, ಇವತ್ತು ಸಾಮಾನ್ಯ ಸಭೆ ಆದ್ದರಿಂದಾಗಿ ತುಂಬ ವಿಷಯ ಮಾತಾಡಲಿಕ್ಕೆ ಇರ್ಬೋದು. ಈ ಒಂದು ನಿರ್ಣಯ ತಗೊಳ್ಳಿ. ಯಾಕೆಂದರೆ ಸ್ವಚ್ಛತೆ ಮುಖಾಂತರ ಬೇರೆ ಬೇರೆ ಸಮಸ್ಯೆಗಳು ನಿಮಗೂ ಗೊತ್ತಿರ್ಬೋದು. ಉದಾಹರಣೆಗೆ ನಮ್ಮ ಮಂಗಳೂರು ನಗರದಲ್ಲಿ ನಾನು ಹೇಳುವುದಿದ್ರೆ, ಅಭಿವೃದ್ಧಿಗೆ ಯೂಸ್ ಆಗಬೇಕಾದ 40-50 ಕೋಟಿಗಳನ್ನು ನಾವು ಸ್ವಚ್ಛತೆಗಾಗಿ ಖರ್ಚು ಮಾಡ್ತಾ ಇದ್ದೇವೆ. ಅಲ್ಲಿ ತೆರಿಗೆ ಬರೋದು ನನ್ನ ಲೆಕ್ಕದಲ್ಲಿ ಒಂದು 7-8 ಕೋಟಿ ರೂಪಾಯಿ ಇರ್ಬೋದು. ಆ ತೆರಿಗೆ ಅಂದರೆ ಸ್ವಚ್ಛತೆಯಿಂದ ಸಂಗ್ರಹ ಆಗೋದು. ಅದರಿಂದಾಗಿ ನಮ್ಮ ಸ್ವಲ್ಪ ಬೇಜವಾಬ್ದಾರಿ, ಅಂದರೆ ಜನರ ಬೇಜವಾಬ್ದಾರಿಯಿಂದಾಗಿ ಅಷ್ಟು ದೊಡ್ಡ ಅಮೌಂಟ್ ಸ್ವಚ್ಛತೆಗಾಗಿ ಖರ್ಚು ಮಾಡ್ತಾ ಇದ್ದೇವೆ. ಆಯಿತು, ಸ್ವಚ್ಛತೆಗೆ ಖರ್ಚು ಮಾಡಿ ಏನು ಮಾಡ್ತಾ ಇದ್ದೇವೆ, ಎಲ್ಲ ಮನೆಗಳಿಂದ ಕಲೆಕ್ಷನ್ ಮಾಡಿ ಪಚ್ಚನಡಿ ಕೊಂಡೋಗಿ ಡಂಪ್ ಮಾಡ್ತಾ ಇದ್ದೇವೆ. ಒಳ್ಳೆ ರೀತಿಯಲ್ಲಿ 40-50 ಕೋಟಿ ಖರ್ಚು ಮಾಡಿ ವ್ಯವಸ್ಥಿತವಾಗಿ ವಿಲೇವಾರಿ ಆದರೆ ತೊಂದರೆ ಇಲ್ಲ. ಪಚ್ಚನಡಿಯಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಈಗಾಗಲೇ ಕಾರ್ಪೊರೇಷನ್ನಲ್ಲಿ ಮೀಟಿಂಗ್ಗಳು ಆಗ್ತಾ ಇದೆ, ಬೇರೆ ಗ್ರಾಮಗಳ ಕಸಗಳಲ್ಲಿ ಬರಬಾರ್ದು ಅಂತೇಳಿ. ಸೊ ಈ ದೃಷ್ಟಿಯೆಲ್ಲ ಗಮನದಲ್ಲಿಟ್ಕೊಂಡು ಜಿಲ್ಲಾಡಳಿತ ಬಂದು ನಿಮ್ಮನ್ನು ಒತ್ತಾಯ ಮಾಡಿ ಕೋಟೆಕಾರ ಪಂಚಾಯತ್ ಕಸ ಬರಬಾರ್ದು, ನೀವೇ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳುವಾಗ ನೀವು ಟೆನ್ಷನ್ ಮಾಡೋ ಬದಲು ಈಗಲೇ ನೀವು ಅವರ ಮನವಿ ಬರುವ ಮೊದಲೇ ನೀವೊಂದು ನಿರ್ಣಯ ತಗೊಂಡ್ರೆ ಖಂಡಿತ ಕೋಟೆಕಾರನ್ನು ಅದ್ಭುತ ಒಂದು ಪಂಚಾಯತ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ಹೇಗೆ ಏನಂತೇಳಿ ನೀವು ಎಲ್ಲ ಒಪ್ಪಿಗೆ ಕೊಟ್ಟರೆ ಮುಂದೆ ನೀವು ಸ್ವಲ್ಪ ಒಂದು 10-15 ಜನ ಇರುವುದೇ 16 ಜನ ಕೌನ್ಸಿಲರ್ಸ್ ಎಲ್ಲರೂ ಸೇರಿಕೊಂಡು ಒಳ್ಳೆ ರೀತಿಯಲ್ಲಿ ಸಾಧ್ಯತೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ನಾವು ಯಾವುದೇ ಸಂಸ್ಥೆಯನ್ನು ಹೈಲೈಟ್ ಮಾಡ್ತಾ ಇದ್ದಲ್ಲ, ರಾಮಕೃಷ್ಣ ಮಿಷನ್ನಿಂದ ನಾವು ಪ್ರೇರಣೆ ತಗೊಂಡು ಅಂಬಾಮೇಶ್ವರಿ ಟ್ರಸ್ಟ್ ಮಾಡಿದ್ದೇವೆ. ಈಗ ಅಂಬಾಮೇಶ್ವರಿ ಟ್ರಸ್ಟಿಂದ ನಾವು ಇಲ್ಲಿ ಮಾಡುವಾಗ ಎವೇ ಕುಡ್ಲ ಅಂತೇಳಿ ಒಂದು ಕಾನ್ಸೆಪ್ಟ್ ಕೊಡ್ತೇವೆ. ಎವೇ ಕುಡ್ಲ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಆ ಹೆಸರಲ್ಲಿ ಏನೂ ಮಾಡಲಿಕ್ಕಿಲ್ಲ, ನಾವು ಬಂದು ಸ್ವಲ್ಪ ಮಾರ್ಗದರ್ಶನ ಕೊಡ್ತೇವೆ. ಯಾವ ಭಾಗದಲ್ಲಿ ಕೌನ್ಸಿಲರ್ಸ್ ಇರ್ತೀರಿ, ನಿಮ್ಮ ಭಾಗದ ಸಂಘ ಸಂಸ್ಥೆಗಳು, ಯಾಕಂದರೆ ನಿಮಗೆ ಸಹಕಾರ ಕೊಡಲೇಬೇಕಲ್ಲ ಅವರು. ಸಂಘ ಸಂಸ್ಥೆಗಳಂದರೆ ಅಲ್ಲಿಂದು ಸ್ವಲ್ಪ ಗಣ್ಯರ ಅಥವಾ ಅಲ್ಲಿ 4-5 ಜನರು ಮನೆಯವರು ಒಟ್ಟಿಗೆ ಆದರೆ ಮಾತ್ರ ಸಾಲ್ವ್ ಆಗ್ಲಿಕ್ಕೆ ಆಗ್ತದೆ. ನೀವು ಹೋದ ಕೂಡಲೇ ಅಲ್ಲಿ ಎಲ್ಲವನ್ನು ಬದಲಾವಣೆ ಮಾಡಲಿಕ್ಕೆ ಆಗುದಿಲ್ಲ. ಸೊ ಈ ಎವೇ ಕುಡ್ಲ ಅಂತ ಹೇಳೋದು ವಿಚಾರ, ಸಂಸ್ಥೆ ಅಲ್ಲ, ನಿಮ್ಮ ಭಾಗದ ನೀವೇ ಜವಾಬ್ದಾರಿ ತಗೊಳ್ಳೋದು. ಅದು ಹೇಗೆ ಏನಂತೇಳಿ ನಾವು ಮ್ಯೂಚುವಲಿ ಕೂತ್ಕೊಂಡು ಮಾತಾಡೋದು. ಇಷ್ಟು ಹೇಳುತ್ತಾ ನಮಗೊಂದು ಅವಕಾಶ ಕೊಟ್ಟದ್ದಕ್ಕಾಗಿ ಈ ವಿಚಾರಗಳನ್ನು ಹೇಳಲಿಕ್ಕೆ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರಿಗೆ ಹಾಗೂ ಮುಖ್ಯ ಅಧಿಕಾರಿಗೆ ಹಾಗೂ ನೆರೆದ ಎಲ್ಲ ಕೌನ್ಸಿಲರ್ಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಸ್ವಚ್ಛತೆ ಬಗ್ಗೆ ಒಂದು ಅಭಿಪ್ರಾಯ ಈಗ ಒಳ್ಳೆ ವಿಷಯ ಇದೆ. ಯಾಕಂತ ಹೇಳಿದರೆ ನಾವು ಒಟ್ಟು ಒಂದು ದಿವಸ ಯಾವುದಾದ್ರೂ ಇದಕ್ಕೆ ಪವರ್ ಪಾಯಿಂಟ್ ಆ ಥರ ಮಾಡಿ ನಾವು ಎಲ್ಲ ಕೌನ್ಸಿಲರನ್ನು ಟ್ರೈನ್ ಅಪ್ ಮಾಡಿ ನಮಗೆ ಈಗ ಒಂದು ರೀತಿಯಲ್ಲಿ ನಾವು ಸ್ವಚ್ಛತೆಗೆಲ್ಲ ಕೈ ಹಾಕಿದ್ದೇವೆ, ಅದರಲ್ಲಿ ಫೇಲ್ಯೂರ್ ಆಗಿದ್ದೇವೆ, ಎಲ್ಲ ಆಗಿದೆ. ಆಗ ನಮಗೆ ಒಟ್ಟು ಒಂದು ರೀತಿಯ ಚರ್ಚೆ ದಿವಸ ಒಂದು ಅರೇಂಜ್ಮೆಂಟ್ ಮಾಡಿದ್ದೇವೆ. ಅದಕ್ಕೆ ಒಂದು ದಿವಸ ಇರಬೇಕಾಗ್ತದೆ. ಮತ್ತೆ ನಾವು ಯಾವ ಕಸ ನಮಗೆ ಪ್ರಾಬ್ಲಮ್ ಇದೆ, ಎಲ್ಲಿ ಏನಾಗ್ತದೆ ಅಂತ ನಾವು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಒಂದು ನಿರ್ಧಾರ ಬಂದರೆ ನಾವು ನಮ್ಮ ಏನು ಯೋಚನೆ ಇದೆ ಅದಕ್ಕೆ 100ಕ್ಕೆ 100 ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಒಂದು ದಿವಸ ಅದಕ್ಕೆ ಬೇಕಾದ ರೀತಿಯಲ್ಲಿ ಅದರ ಚರ್ಚೆಯ ದಿವಸ ಯಾವುದಾದ್ರೂ ಒಂದು ದಿವಸ ಅರೇಂಜ್ಮೆಂಟ್ ಮಾಡಿ ಯಾವ ರೀತಿ ನಾವು ಮಾಡ್ಬೋದು ಅಂತೇಳಿ ನಾವು ಮಾಡಿದ ಮೇಲೆ ಅದು ಯಶಸ್ವಿ ಕಾಣಬೇಕು. 100% ಯಾವುದರಲ್ಲಿ ನಾವು ಯಶಸ್ವಿ ತಗೊಳ್ಳಿಕ್ಕೆ ಆಗುದಿಲ್ಲ. ಯಶಸ್ವಿನ ಕಡೆ ಹೆಜ್ಜೆ ಇಡಬೇಕು. ಅಷ್ಟೇ. ಅದಕ್ಕೆ ಅನಿಸ್ಬೇಕು ನಾವು ಇವತ್ತು ಮಾಡುವ ಸ್ಟೆಪ್ ಇಂದಾಗಿ ಒಂದು 5 ವರ್ಷದ ನಂತರ ಕಂಪ್ಲೀಟ್ ಸ್ವಚ್ಛತೆ ಬರ್ತಂತೆ. ನಾವು ಸ್ವಲ್ಪ ಇವತ್ತು ಸಮಸ್ಯೆ ಇರುವಾಗ ಅದನ್ನು ಮಾತಾಡಬಾರ್ದು. ಸಮಸ್ಯೆ ಹಾಕಿದ ಕಸವನ್ನು ಬಾರಿಯಿಂದ ತೆಗೆದು ಅದು ಸಮಸ್ಯೆ ಸಾಲ್ವ್ ಅಲ್ಲ. ಅಲ್ಲಿ ಕಸ ಬೀಳದಾಗೆ ನೋಡ್ಕೊಳ್ಳೋದು ಸ್ವಚ್ಛತೆ. ಕಸ ಬಿದ್ದ ನಂತರ ತೆಗೆಯುವುದು ಸ್ವಚ್ಛತೆ ಆಗುದಿಲ್ಲ. ಅದರಿಂದ ಈ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ತ್ಯಾಜ್ಯದ ಬಗ್ಗೆ ನಮಗೆ ಅನುದಾನಗಳು ತುಂಬ ಬರ್ತಾ ಇದೆ. ಅದನ್ನು ಬೇಕಾದ ಎಲ್ಲ ಕಡೆ ನಾವು ಗ್ರಾಮಕ್ಕೆ ಒಂದೇ ಕಡೆ ನಾವು ಅದನ್ನು ಹಾಕುವುದಕ್ಕಿಂತ ಇಲ್ಲಿ ಸಮಸ್ಯೆ ಇದೆ, ಅಲ್ಲಿಗೆ ಹಾಕಿ ಅದನ್ನು ಸರಿ ಮಾಡಬೇಕು. ಸರ್, ಒಂದು ಮೇಡಮ್ ಒಂದು ರಿಕ್ವೆಸ್ಟ್, ಅಂದರೆ ಸಾಮಾನ್ಯ ಸಭೆಯಲ್ಲಿ ತುಂಬ ವಿಷಯಗಳು ಇರುವುದರಿಂದಾಗಿ ಸಾಧ್ಯವಿದ್ದರೆ ಈ ತಿಂಗಳಲ್ಲಿ ಆದಷ್ಟು ಬೇಗ
ಸ್ವಚ್ಛತೆ ಒಂದು ಮೀಟಿಂಗ್ ಇಟ್ಕೊಂಡ್ರೆ ನಾವು ನಮ್ಮ ಒಂದು ಎಕ್ಸ್ಪರ್ಟ್ ಟೀಮ್ ಇದೆ, ನಮ್ಮೊಂದು 8-10 ಜನದ ಟೀಮೇ ಬರ್ತವೆ. ಜಿಲ್ಲಾ ಪಂಚಾಯತ್ನಲ್ಲಿ ಕೆಲಸ ಮಾಡಿದ ಮಂಜುಳಾ ಮೇಡಮ್ ಅಂತ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, ಅವರು ನಮ್ಮ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಮಾಡಿದ್ದೇವೆ. ಮತ್ತು ರಿಟೈರ್ಡ್ ಪ್ರಿನ್ಸಿಪಲ್ ಇದ್ದಾರೆ ಕೋಆರ್ಡಿನೇಟ್ ಮಾಡಲಿಕ್ಕೆ, ಮತ್ತು ನಮ್ಮದು ಪೇಯ್ಡ್ ಸ್ಟಾಫ್ಗಳಿದ್ದಾರೆ. ಅವ್ರನ್ನೆಲ್ಲ ಒಂದು 8-10 ಜನದ ಟೀಮ್ ನಾವು ಕರ್ಕೊಂಡು ಬಂದು ಇವರು ಹೇಳಿದಾಗ PPT ಪ್ರೆಸೆಂಟ್ ನಾವು ಏನೆಲ್ಲ ಮಾಡಿದ್ದೇವೆ, ನಿಮಗೆ ಹೇಗೆ ಸೂಟ್ ಆಗ್ಬೋದು ಎಲ್ಲ ನಾವು ಇಲ್ಲಿ ಪ್ರೊಜೆಕ್ಟಲ್ಲಿ ತೋರಿಸ್ಬೋದು, ಎಲ್ಲ ನೋಡಿ ಒಂದು ಚಂದ ಕಾರ್ಯಕ್ರಮ ಮಾಡ್ಬೋದು, ಪ್ರೆಸೆಂಟೇಷನ್ ಕೊಡುವ. ಆದರೆ ನಿಮಗೆ ನೀವು ಹೇಳಿದಾಗ ನೀವು ಬೇರೆ ಬೇರೆ ಕೆಲಸ ಬಿಟ್ಟು ಬಂದಿರ್ತೀರಿ, ಒಂದು ಸ್ವಚ್ಛತೆಗೆ ಅಂತ ಹೇಳಿ ಒಂದು 2 ಗಂಟೆ ಮೀಟಿಂಗ್ ಮಾಡಿದ್ರೆ ಒಂದು ಒಳ್ಳೆ ನಿರ್ಣಯ ತಗೊಳ್ಬೋದು. ಇಷ್ಟು ಇದರಲ್ಲಿ ಈಗ ಇದಕ್ಕೆ ಸ್ವಚ್ಛತೆ ಸಂಗ್ರಹ ವಿಲೇವಾರಿಗೆ ಸಮಸ್ಯೆ, ದೊಡ್ಡ ಸಮಸ್ಯೆ ವಿಲೇವಾರಿ ಯಾವ ರೀತಿಯಾಗಿ ವಿಲೇವಾರಿಗೆ ಹೋಗ್ಬೇಕಂದ್ರೆ ಅದು ಸ್ವಲ್ಪ ಡೀಪ್ ಸಬ್ಜೆಕ್ಟ್. ನಾವು ವಿಲೇವಾರಿ ಮಾಡ್ತಾ ಇದ್ರೆ ಸ್ವಚ್ಛತೆ ಆಗುದಿಲ್ಲ. ಆಕ್ಚುಲಿ ಸ್ವಚ್ಛತೆ ಕಸ ಅಂತ ಹೇಳುದು ವಿಲೇವಾರಿ ಮಾಡುವ ವಿಷಯನೇ ಅಲ್ಲ. ನೀವು ಆಲೋಚನೆ ಮಾಡಿ, ಈಗ ಮಂಗಳೂರಲ್ಲಿ ಅಥವಾ ಯಾವುದೇ ಊರಲ್ಲಿ ಜನಸಂಖ್ಯೆ ಸಣ್ಣಿದ್ದು 30 ವರ್ಷದಿಂದ ಕಸದ ಸಮಸ್ಯೆ ಇತ್ತ? ಇಲ್ಲ. ಇನ್ನೊಂದು 30 ವರ್ಷ ಆದ ನಂತರ ಕೊಟ್ಟಕಾರಲ್ಲಿ 25,000 50,000 ಮನೆ ಆದರೆ ಏನಾಗುತ್ತೆ? ಇದನ್ನು ನಿಮ್ಮ ಜವಾಬ್ದಾರಿ ಆಗುತ್ತೆ, ಹಿರಿಯರಾಗಿ ಕೌನ್ಸಿಲರ್ ಆಗಿ. ಈಗ ಇವತ್ತು 5 ವರ್ಷದಲ್ಲಿ ನೀವು ಕೌನ್ಸಿಲರ್ ಆಗಿರ್ಬೋದು, ಮುಂದಿನ ಟರ್ಮಲ್ಲಿ ನೀವು ಈ ಭಾಗದ ನಾಗರಿಕರು, ಆಗ ಮತ್ತೆ ಸಮಸ್ಯೆಯನ್ನು ದೂರ ಪರಿಸ್ಥಿತಿ ಬರಬಾರ್ದು. ದಯವಿಟ್ಟು ಒಂದು ವಿನಂತಿ, ಕಸದ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ. ಯಾಕಂದರೆ ಅದು ಖಂಡಿತವಾಗಿ ನಿಮ್ಮ ಹಣವನ್ನು ತಗೊಳ್ತಾ ಇದೆ, ಪರಿಸರಕ್ಕೆ, ಆರೋಗ್ಯಕ್ಕೆ ಎಲ್ಲದಕ್ಕೂ ಸಮಸ್ಯೆ ಇದೆ. ಕುಡಿಯುವ ನೀರಿಗೆ ಸಮಸ್ಯೆ ಬರ್ತಾ ಇದೆ ಕಸದಿಂದ, ಪಚ್ಚದಡಿಯಲ್ಲಿ ಏನೆಲ್ಲ ಆಗ್ತಾ ಇದೆ ನಾವು ಮತ್ತೆ ಹೇಳಬೇಕಂತ ಹೇಳಿಲ್ಲ. ಇದೆಲ್ಲ ನಾವು ಮುಂದಿನ ಮೀಟಿಂಗಲ್ಲಿ ಚರ್ಚೆ ಮಾಡಬೇಕು ಅಷ್ಟೇ. ಧನ್ಯವಾದ. ಈ ಹೈಟೆನ್ಷನ್ ವೈರ್ ನಮ್ಮ ಕೊಣಾಜೆಯಿಂದ ಇಲ್ಲಿಗೆ ಬೀರಿಗೆ ಬರ್ತಾ ಇದೆ. ಕೆಲವೊಂದು ಕಡೆ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ, ನಮ್ಮದು ನಾರ್ಮಲ್ ಲೈನ್ ಇದೆ, ನಾರ್ಮಲ್ ಲೈನ್ ಮತ್ತು ಆ ಹೈಟೆನ್ಷನ್ ವೈರಿಗೆ ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ಅದು ನಮ್ಮ ಅಲ್ಲಿ ಕೆಲಸಗಾರರಿಗೆ ಸಮಸ್ಯೆ ಆಗುವಂಥ ಲಕ್ಷಣಗಳಿರ್ಬೋದು. ಅದಕ್ಕೆ ಯಾವ ರೀತಿ ಅಂತ ಅಂದರೆ ನಿಮಗೆ ಮಾಹಿತಿ ಇರ್ಬೋದು, ಅದನ್ನು ಸ್ವಲ್ಪ ನಾವು ನೋಡೋದು ಒಳ್ಳೆಯದು ಅಂತೇಳಿ ಆಗ್ತದೆ. ಇನ್ನೊಂದು ಅಂತ ಹೇಳಿದ್ರೆ ಹೈಟೆನ್ಷನ್ ವೈರ್ ಕೆಲವೊಂದು ಕಟ್ಟಡದ ಹತ್ತಿರದಿಂದ ಆಗುತ್ತೆ. ಯಾಕೆಂದರೆ ಹೈಟೆನ್ಷನ್ ವೈರಲ್ಲಿ ಸ್ವಲ್ಪ ದೂರ ತನಕ ಅದು ಎಲ್ಲಿಯೋ ಗೊತ್ತಿಲ್ಲ, ಆ ರೀತಿ ಇರಬೇಕು. ಸ್ವಲ್ಪ ನೋಡೋದು ಒಳ್ಳೆಯದು. ಹೇಳಿದಾಗ ನಾವೆಲ್ಲ 11 kV ಮತ್ತೆ ಮನೆ ಬರುವಂಥ ಕರೆಂಟ್ ಏನಿತ್ತು ಅದನ್ನೆಲ್ಲ ಶಿಫ್ಟ್ ಮಾಡಿಸಿದ್ದೀವಿ. ಈಗ ನಾನು ಬಂದ 6 ತಿಂಗಳಲ್ಲಿ ಈಗೆಲ್ಲ ವಿದ್ಯುತ್ತನ್ನೆಲ್ಲ ಶಿಫ್ಟ್ ಮಾಡ್ತಿದ್ವಿ. ಮತ್ತು ಈಗ ಮೊನ್ನೆ ಚಾರ್ಜ್ ಮಾಡಿದ್ವಿ, ಚಾರ್ಜ್ ಆಗಿಲ್ಲ. ಇನ್ನು ಚಾರ್ಜ್ ಆಗೋ ಟೈಮಲ್ಲಿ ಅಂಥದ್ದು ಏನಾಯಿದ್ರೆ ಆ ಟೈಮಲ್ಲಿ ನಾವು ಅದನ್ನು ಒಂದೊಂದೇ ನೋಡಿ ಶಿಫ್ಟ್ ಮಾಡ್ತಾ ಹೋಗ್ತೀವಿ. ಒಮ್ಮೆಲೆ ಮಾಡ್ಲಿಕ್ಕೆ ಆಗಲ್ಲ. ಕೆಲವು ಮಾಡಿದಲ್ಲಿ ಚೆನ್ನಾಗಿ ತೊಂದರೆನೂ ಆಗಬಾರ್ದು, ಮತ್ತು ನಮ್ಗೆ ಅದು ಟೆನ್ಷನ್ ಇದ್ದಾಗ ಆಗಬಾರ್ದು ಅಂತ ಮಾಡ್ತಾ ಇದ್ದೀವಿ. ಚಾರ್ಜ್ ಆಗೋ ಟೈಮಲ್ಲಿ ಅದನ್ನ ಕೆಲವೊಂದು ನಮ್ಮ ಈ ಕಡೆಯಿಂದ ಪಂಪಿದು ಟೆಂಪರರಿ ಇದ್ದದ್ದನ್ನು ಪರ್ಮನೆಂಟ್ ಮಾಡಲಿಕ್ಕೆ ಕೊಡ್ತಾರೆ ಆದಷ್ಟು ಬೇಗ. ಇಂಜಿನಿಯರ್ ಇಲ್ಲೇ ಇದೆ. ಯಾವುದೋ ಒಂದು ಶಿಫ್ಟಿಂಗ್ ಒಂದು ನೀರಿಲ್ಲ ಅಂತ ಹೋಗಬೇಕು, ಬೇರೆ ಕಡೆಗೆ ಬಂದಿದೆ. ನಮ್ಮ ಸಮಸ್ಯೆ ಅಂದರೆ ಈಗ ಬಿಲ್ಲಿನ ನಮ್ಮ ಬಿಲ್ ಇತ್ತು ನಮ್ಮಲ್ಲಿ ಕೋಟೆಕಾರದಲ್ಲಿ, ನಿಮ್ಮ ಅವರ ಆಫೀಸಲ್ಲಿ ಬಿಲ್ ಕಲೆಕ್ಟ್ ಮಾಡೋ ವ್ಯವಸ್ಥೆ ಈಗ ಮೊನ್ನೆ ಅಲ್ಲಿ ಶಿಫ್ಟ್ ಆಗಿದೆ, ಹೊಸ ಬಿಲ್ಡಿಂಗ್ ಆಗಿ. ಈಗ ಇವರ ಕಾಂಟ್ರಾಕ್ಟರ್ ಮೊದಲ ಕಾಂಟ್ರಾಕ್ಟರು ಆಗಿದ್ದಾರೆ. ಈಗ ನಮ್ಮ ಕೋಟೆಕಾರ ಸ್ವಾಮಿ ಈ ಭಾಗದವರು ಬಿಲ್ ಕಟ್ಟಲಿಕ್ಕೆ ಎಲ್ಲಿ ಹೋಗ್ಬೇಕು? ಅಲ್ಲಿ ಹೋಗ್ಬೇಕು. ಅದು ಈಗ ಏನಾದರೂ ಒಂದು ವ್ಯವಸ್ಥೆ ಈಗ ನಮ್ಮ ಕಡೆಯಿಂದ ವ್ಯವಸ್ಥೆ ಮಾಡಲಿಕ್ಕೆ ಬಿಲ್ಲಿಂಗಲ್ಲಿ ಪ್ರಾಬ್ಲಮ್ ಆಗಿದೆ. ಒಂದು ರೀಟೈನರ್ ಆಗಿದಾಗ ಎಷ್ಟು ದುಡ್ಡು ಮಾಡಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಸಿಸ್ಟಮ್ ಕ್ಲೋಸ್ ಮಾಡಿದ್ದಾರೆ. ಈ ಬಿಲ್ಲಿಂಗ್ ಏನಾಗಿದೆ ಅಂದರೆ ಅಪ್ಗ್ರೇಡೇಷನ್ ಆಗ್ತಾ ಇದೆ. ಆನ್ಲೈನ್ ಫೋನ್ಪೇ, ಗೂಗಲ್ ಪೇ, ಇಲ್ಲ ಅಂದರೆ ಪೋಸ್ಟ್ ಆಫೀಸ್, ಇಲ್ಲ ಅಂದರೆ ಲಾಸ್ಟ್ ಫೈನಲ್ಲಿ ಇಲ್ಲಿ ಚುಮ್ಮೂರಲ್ಲಿ ಹೋಗಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಈಗ ನಾವು ಒಂದು ಬೆಳಿಗ್ಗೆ ಆನ್ಲೈನ್ ಮೀಟಿಂಗ್ ನಾವು ಪ್ರಪೋಸಲ್ ಕೊಡ್ತಾ ಇದ್ದೀವಿ. ಒಂದು ಕ್ಯಾಶ್ ನಮ್ಗೆ ಬೇಕು, ಬಿಲ್ ಕಟ್ಟಲಿಕ್ಕೆ ಏನಾದರೂ ಮಿಷಿನ್ ಇಲ್ಲ, ರಸೀದ್ ಹಾಕಬೇಕು, ಜನ ಬೇಕು. ಕೆಲವರು ಅವರ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಇದ್ದವರಲ್ಲೇ ಮಾಡಿಸಿ, ಇದ್ದವರಲ್ಲಿ ನಮ್ಮಲ್ಲಿ 9 ಜನ ಲೈನ್ಮೇನ್ ಇದ್ದಾರೆ. ಪ್ರತಿಯೊಂದು ಲೈನ್ಮೇನ್ ಡಿಫ್ರೆಂಟ್ ಕೆಲಸ ಬೆಳಿಗ್ಗೆ ಮಾಡಿಸ್ಬೇಕು. ಒಬ್ಬರು ಓವರ್ ಸೈಡ್ ಅಂತ ಇರ್ತಾರೆ, ಫೋನ್ ತೆಗಿಬೇಕು, ಕಂಪ್ಲೇಂಟ್ ಬರೀಬೇಕು, ಅಂದರೆ ಗ್ರಾಹಕರಿಗೆ ಸಹ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಮಾಡಬೇಕು. ಅವ್ರಿಗೆ ನಮಗೂ ಆಗ್ತಲ್ಲ ಮಾಡಿಸ್ಬೇಕು. ಹಾಗಾಗಿ ಈಗ 11:30 ಮೀಟಿಂಗ್ ಇಟ್ಟಿದ್ದಾರೆ. ಅದನ್ನು ಪ್ರಪೋಸಲ್ ಇದೆ, ಬೇರೆ ಜನ ಕೊಡಿ ನಮ್ಗೆ ಕ್ಯಾಶ್ ಅಂತ ಒಂದು ಲೆಟರ್ ಟೆಂಪ್ರರಿ ಪೋಸ್ಟ್ ಅಪ್ಡೇಟ್ ಮಾಡಲಿಕ್ಕೆ ಕ್ಯಾಶ್ ಟೆಂಪ್ರರಿ ಬರಲ್ಲ. ಇದು ನೋಡು ಡಿಪಾರ್ಟ್ಮೆಂಟ್ ಏನಾದರೂ ಬೇಕು ಅಂತ ನಮ್ಮ ಪ್ರಪೋಸಲ್ ಒತ್ತಡ ಕೊಟ್ಟರೆ ಗೂಗಲ್ ಪೇ, ಫೋನ್ ಪೇ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇದೆ, ಕೆಲವೊಂದು ಸಂದರ್ಭದಲ್ಲಿ ಆಗುದಿಲ್ಲ. ಈಗ ಹೆಚ್ಚಿನವರಿಗೆ ಕೆಲವರಿಗೆ ಈ ಪಾಪದ ಅವರಿಗೆಲ್ಲ ಇಲ್ಲದ ಎಷ್ಟು ಮಂದಿ ಇದ್ದಾರೆ ಗೂಗಲ್ ಪೇ ಕಾರಣ ಹಳೇ ಸಿಸ್ಟಮ್ ಅನ್ನು ತೆಗಿಬೇಕು ಅಂತ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಅದು ಮಾಡಿದ್ರೆ ಉತ್ತಮ ಅಂತ ಜನಗಳಿಗೆ
ನಾವು ಸ್ವಲ್ಪ ಅವ್ರು ಕೋರ್ಸ್ ಮಾಡಿ ಹೇಳ್ಕೊಡ್ತೇವೆ. ಕೆಲವರು ನಮ್ಮ ಆಫೀಸ್ ಕಚೇರಿಗೆ ಬರ್ತಾರೆ, ಬಿಲ್ ಇಟ್ಕೊಂಡು ಬರ್ತಾರೆ, ನಮ್ಗೆ ಗೊತ್ತಿಲ್ಲ ಅಂತ ನಾವೇ ಆನ್ಲೈನಲ್ಲೇ ಕೂತು ಅಲ್ಲೇ ಸ್ಕ್ಯಾನ್ ಮಾಡಿ ಈ ಥರ ಜಸ್ಟ್ ಒಂದು ಸೆಕೆಂಡಲ್ಲಿ ಆಗುತ್ತೆ ಎಲ್ಲ ಹೇಳಿ ಕಳಿಸ್ತಾ ಇದ್ದೀವಿ. ಜಾಸ್ತಿ ಆನ್ಲೈನ್ ನಿಮ್ಮಲ್ಲಿ ಬರೋದಲ್ಲಿ ಆಫೀಸಿಗೆ ಹೇಗೆ ಅಂತ ಹೇಳಿ ಕೆಲವು ಬಡವರು 2-3 ತಿಂಗಳು ಕಟ್ಟದೇ ಇತ್ತು, ಆಗ ಅದು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿ ಆಪ್ಷನ್ ಅಂದ್ರೆ 3 ತಿಂಗಳು ಮತ್ತೆ ಒಂದೇನಾಗಿದೆ ಪಂಚಾಯತ್ ಎಲ್ಲರೆಲ್ಲ ನಾವು ಮನವಿ ಮಾಡೋದಂದ್ರೆ ಈಗ ಮಾರ್ಚ್ ನಮಗೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದು ಬಂತು. ಡಿಸೆಂಬರ್ ನಾವು ಯಾರ ಡಿಸ್ಕನೆಕ್ಷನ್ ಹೋಗಿಲ್ಲ. ಈಗ ನಮ್ದು ಮೀಟರ್ ಚೇಂಜ್, ಈಗ ಮೀಟರ್ ಏನಾಗಿದೆ ಪ್ರೋಗೋ ಅಂತ ಬಂದಿದೆ. ಮುಂಚೆ ಎಲ್ಲ ಮೀಟರ್ ಇಟ್ಟು ನಂಬರ್ ಮಾಡಿ ಬರೀತಿದ್ರು, ಈ ಪ್ರೋಗೋ ಮಿಷಿನ್ ಇಟ್ಟು ಅಲ್ಲಿಂದಾನೆ ಡೈರೆಕ್ಟ್ ರೀಡಿಂಗ್ ಮಾಡಿದ್ರೆ ಆನ್ಲೈನ್ ಕಾನ್ಫಿಡೆನ್ಸ್ ಹೋಗುತ್ತೆ. ಬಿಲ್ ಮಿಸ್ಟೇಕು ತೆಪ್ಪ ಏನಾದ್ರು ಇದ್ರೆ ಬಿಲ್ ಮಿಸ್ಟೇಕ್ ತಪ್ಪಿದ್ರೆ ಊರಲ್ಲಿಗೆ ಆನ್ಲೈನಲ್ಲಿ ಕಂಪ್ಯೂಟರ್ ಗೊತ್ತಾಗುತ್ತೆ. ಅದೊಂದು ಮಾಡ್ತಾ ಇದ್ರೆ ಡಿಸ್ಕನೆಕ್ಷನ್ ಮಾಡಿರಲಿಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಡಿಸ್ಕನೆಕ್ಷನ್. ಈ ಕೆಲವು ಜನಗಳಿಗೆ ಏನಾಗಿದೆ 1-2 ತಿಂಗಳು ಮುಂಚೆನೆಲ್ಲ ನಾವು ಕರೆಕ್ಟಾಗಿ ಕಟ್ಸಿದ್ದೀವಿ ಮತ್ತು ಗ್ರಾಹಕರು ಕಟ್ಟಿದ್ದಾರೆ. ಈ ತಿಂಗಳು ಸ್ವಲ್ಪ 1-2 ತಿಂಗಳು ಬ್ಯಾಲೆನ್ಸ್ ಇದೆ. ಬಟ್ ಈಗ ಲೈಮಿನಲ್ಲಿ ಹೋಗ್ತಾರೆ, ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದರೆ ನೀವುಗಳೆಲ್ಲ ಸಹಕಾರ ಕೊಟ್ಟು ಡಿಸ್ಕನೆಕ್ಷನ್ ಒಂದು ಪೇಮೆಂಟ್ ಮಾಡೋಕ್ಕೆ ಅನುಕೂಲ ಮಾಡಬೇಕಂತ ಎಲ್ಲರಲ್ಲೂ ಮಧ್ಯ ರಾಮಾಶ್ರಯ ರಸ್ತೆ ಅಲ್ಲಿ ಕಂಪ್ಲೀಟ್ ಆಗಿ ಮರ ಎಲ್ಲ ಬಂದು ಟ್ರೈನ್ ಮೇಲೆ ನಿಂತು ಹೋಗ್ಬೇಕು. ಇದು ತುಂಬ ಸಮಸ್ಯೆ ಆಗುವ ಸಂಭವ ಇದೆ. ಒಂದು ಆದಷ್ಟು ಬೇಗ ಕಟ್ ಮಾಡಿ ಅವರು ಅರ್ಜಿ ಕೊಟ್ಟು ನಮ್ಮ ಮುಖ್ಯಾಧಿಕಾರಿಗೆ ಅವರಿಗೆ ಅರ್ಜಿ ಕೊಟ್ಟಿದ್ದಾರೆ. ಒಂದು 6 ತಿಂಗಳು ಆಯ್ತು ಅರ್ಜಿ ಮತ್ತು ನಿಮಗೆ ಕಳಿಸಿದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಸಂಜೆಲ್ಲ ನಾಳೆ ಕ್ಲೀನ್ ಮಾಡಿ. ಅಲ್ಲಿ ಒಂದು ಕಂಬ ಸುಟ್ಟಿ ಮಾಡಿದ್ದೇವೆ ಅಂತ ಹೇಳಿದ್ರು. ಗ್ರಾಮಾಧಿಕಾರಿ ಬಂದಿದ್ದಾರೆ, ಅವರ ಬಗ್ಗೆ ಅವರು ನಮ್ಮ ಮೀಟಿಂಗ್ ಮುಗಿಯುವವರೆಗೆ ಇರಬೇಕು. ನಿರ್ಣಯ ಮಾಡಿ ನಾವು ಗ್ರಾಮ ಪಂಚಾಯತಿಂದ ಪಟ್ಟಣ ಪಂಚಾಯತ್ ಅಪ್ಗ್ರೇಡ್ ಆಗಿರೋದ್ರಿಂದ ನಮ್ಮ ತಿಂಗಳಿಗೆ ಯಾವುದೇ ರೀತಿಯಾದಂಥ ಗ್ರಾಮ ಸಭೆ ಇಲ್ಲ. ನಮ್ಮಲ್ಲಿ ನಡೆಯುವುದು ಕೇವಲ ಒಂದು ಸಾಮಾನ್ಯ ಸಭೆ. ಆದ್ದರಿಂದ ಪ್ರತಿ ಸಾಮಾನ್ಯ ಸಭೆಗೆ ಅವರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ನಮ್ಮ ಸಭೆಯಲ್ಲಿ ಹಾಜರಿರಬೇಕಂತ ನಿರ್ಣಯ ಮಾಡಿ. ಇಲ್ಲ ಅವ್ರು ಇರಬೇಕು. ನಮಗೆ ನಿರ್ಣಯಕ್ಕೆಲ್ಲ ಒಂದು ಇದೆಯಲ್ಲ, ನಿರ್ಣಯದಲ್ಲಿ ಅವರ ವಿಷಯ ಇದೆ, ಅದಕ್ಕೆ ಚರ್ಚೆ. ಬೇರೆ ಅಧಿಕಾರಿ ಬೇರೆ ಇಲಾಖೆ ಒಳ್ಳೆದು ನಮ್ಮ ನಿರ್ಣಯ ಮಾಡಿದ್ರಲ್ಲ. ಸ್ಟಾರ್ಟಿಂಗಿಂದ ಎಂಡಿಂಗ್ ಕೋಟೆಗಾರ ಪಟ್ಟಣ ಪಂಚಾಯತ್ ವಿ ಆಗಿರೋದ್ರಿಂದ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ಇರಬೇಕು. ಅದು ಅವ್ರು ಲೆಟರ್ ಕೊಡಬೇಕು. ಅವರು ನಿಮಗೆ ಲೆಟರ್ ಕೊಡಬೇಕು. ನಮಗೆ ಡಿ ಸಿಗೆ ನೀವು ಅರ್ಜಿ ಬರೀಬೇಕು. ನೀವು ಡಿ ಸಿಗೆ ಬರೀಲಿಕ್ಕಿಲ್ಲ. ನೀವು ನಿರ್ಣಯ ಮಾಡಿದ್ದೀರಿ, ಅದರ ನಿರ್ಣಯ ಮೇಲೆ ನಾವು ಕ್ರಮ ತಗೊಂಡ್ರಾಯ್ತು ಅಷ್ಟೇ. ಡಿ ಸಿಗೆ ನಾವು ಅರ್ಜಿ ಬರೀತೀವಿ ಬೇಡ. ಅವ್ರು ಇರಬೇಕು. ಗ್ರಾಮ ಕೋಟೆಗಾರ ಪಟ್ಟಣ ಪಂಚಾಯತ್ ಇದು ಫ್ರೀ ಆಗಿರೋದ್ರಿಂದ ಅವ್ರು ಇರಬೇಕು. ನಮಗೆ ತುಂಬ ಸಮಸ್ಯೆ. ನೀವು ಒಂದು ಗ್ರಾಮ ಆಡಳಿತ ಅಧಿಕಾರಿ ಒಂದು ಪಂಚಾಯತಿನ ಸಾಮಾನ್ಯ ಸಭೆಗೆ ಸ್ಟಾರ್ಟಿಂಗ್ ಎಂಡ್ವರೆಗೆ ಇರಬೇಕು ಅಂತ ಯಾವ ಸರ್ಕ್ಯುಲರ್ ಅಲ್ಲಿ ಇರಬಾರ್ದಂತೆ ನಮಗೆ ಕೊಡಿ. ಕಾನೂನಿನ ಇಷ್ಟೇ ಬೇಗ ಇಷ್ಟೇ ಯಾವ ಸರ್ಕ್ಯುಲರ್ ಇಲ್ಲ ಅಂತ ನಮಗೆ ಬರ್ಕೊಡಿ. ಅಲ್ಲ ನೀವು ಅಧಿಕಾರಿ, ನಾವು ನಮಗೆ ಗೊತ್ತಿದ್ದು ನೀವು ಅಧಿಕಾರಿ. ನೀವು ಬರೆಯುವಾಗ ಹಾಗಾದ್ರೆ ಅಧಿಕಾರಿಯಾಗಿ ಕಾನೂನಿನ ಬಂದು ಕೊಡಿ. ನೀವು ಇಲ್ಲಿ ಕುತ್ಕೊಂಡು ಇಲ್ಲಿಗೆ ಸಾಮಾನ್ಯ ಬರೋದಿಲ್ಲ ಅಂತ ವಿವರವಾಗಿ ಹೇಳಿದ್ರೆ ನಮಗೆ ಅದಕ್ಕೆ ಬರೋದಿಲ್ಲ. ನೀವು ಕಾನೂನಿನ ಇಂಥ ನಂಬರ್ನಲ್ಲಿ ನನಗೆ ಸಾಮಾನ್ಯ ಸಭೆಯಲ್ಲಿ ಹಾಜರಾಗಲಿಲ್ಲ. ನೀವು ಸಾಮಾನ್ಯ ಸಭೆಗೆ ಹೋಗಬಾರ್ದು, ನಿಮಗೆ ಹೋಗ್ಲಿಕ್ಕೆ ರೈಟ್ಸ್ ಇಲ್ಲ, ಡ್ಯೂಟಿ ಇಲ್ಲ ಅಂತ ಇಲ್ಲ. ಹಾಗಾದ್ರೆ ನೀವು ಇರ್ಬೇಕು. ಮೌಖಿಕವಾಗಿ ನಾವು ಅದನ್ನು ಒಪ್ಪುದಿಲ್ಲ. ನೀವು ಲಿಖಿತವಾಗಿ ಕೊಡಿ. ನೀವು ಲಿಖಿತವಾಗಿ ಕೊಡಿ. ಲಿಖಿತವಾಗಿ ಯಾರಿಗೆ ಕೊಡಬೇಕು? ಅಧ್ಯಕ್ಷರಿಗೆ ಕೊಡಿ. ಏನಂತ ಕೊಡಬೇಕು? ನಿಮ್ಗೆ ಏನಂತ ಬೇಕು? ಈಗ ನಿಮ್ಗೆ ಈಗ ಏನಂತ ಬೇಕು? ಏನಂತ ನಿಮ್ಗೆ ಕನ್ನಡ ಅರ್ಥ ಆಗ್ತದೆ. ಈಗ ನಾನೆಂತ ಹೇಳಿದ್ದೀನಿ ಕೊಡಿ. ಇಲ್ಲ ನೀವು ಅದರಲ್ಲಿ ಯಾವುದೇ ಬೇಡ, ಅವ್ರಿಗೆ ಕ್ರಮ ತಗೊಳ್ಬೇಡ ಅಂತೇಳಿ ನಿರ್ಣಯ ಮಾಡಿ. ಒಂದಾದ್ರು ಬರೆದು ಕೊಡಿ, ನನಗೆ ಬರಲಿಕ್ಕೆ ಇಲ್ಲ ಅಂತ ಹೇಳಿ. ಅವ್ರು ಬರೆದುಕೊಳ್ಳೋದಿದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕಂತೇಳಿ ಮಾಡಿ. ಅವ್ರು ಇರಲೇಬೇಕು. ಕೋಟೆಗಾರ ಪಟ್ಟಣ ಪಂಚಾಯತಿಗೆ ಇರಲೇಬೇಕು. ನಮಗೆ ಇಲ್ಲಿ ತುಂಬ ಇದೆ. ಆಗುದಿಲ್ಲ ಅಂತ ಹೇಳಿದ್ರೆ ಕಾನೂನಿನ ಇಂಥ ಸಂಖ್ಯೆಯಲ್ಲಿ ನಮಗೆ ಸಾಮಾನ್ಯ ಸಭೆಗೆ ಹೋಗಲಿಕ್ಕೆ ಇಲ್ಲ ಅಂತ ಹೇಳಿ ಬನ್ನಿ. ನೀವು ಮೆನ್ಷನ್ ಮಾಡುವಾಗ ನಿರ್ಣಯ ಮಾಡುವಾಗ ಗ್ರಾಮ ಪಂಚಾಯತಿಯಿಂದ ನಾವು ಪಟ್ಟಣ ಪಂಚಾಯತ್ ಅಪ್ಗ್ರೇಡ್ ಆಗಿರೋದ್ರಿಂದ ಯಾವುದೇ ಗ್ರಾಮ ಸಭೆ ನಮ್ಮ ನಡೆಯುವುದಿಲ್ಲ ತಿಂಗಳಿಗೆ. ಆದ್ರಿಂದ ಸಾಮಾನ್ಯ ಸಭೆಗೆ ಕೋಟೆಗಾರ ಪಟ್ಟಣ ಪಂಚಾಯತಿ ವಿ ಆಗಿರೋದ್ರಿಂದ ಪೂರ್ತಿ ಸಾಮಾನ್ಯ ಸಭೆಯಲ್ಲಿ ಅವರು ಹಾಜರಿರಬೇಕಂತೇಳಿ ನಿರ್ಣಯ ಮಾಡಿ. ಮತ್ತೆ ನಾವು ನೋಡು ಇಲ್ಲ, ನೀವು ಬರ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಬರೆದು ಕೊಡಿ. ಬರ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಬರೆದು ಕೊಡಿ. ನೀವು
ಆಯ್ತಾ? ನಮ್ಮ ಅಂಶಗಳು ಬಂದಾಗ ಅಧ್ಯಕ್ಷರು ನಮಗೆ ಕಾಲ್ ಮಾಡಿ ಹೇಳಿದ್ರು, ನಮ್ಮ ಕನ್ನಡಿಗರಿಗೆ ಸಂಬಂಧಪಟ್ಟಕ್ಕೆ ಕೆಲವು ಡೌಟ್ಸ್ ಇದೆ, ಬನ್ನಿ ಅಂತ ಹೇಳಿದ್ರು. ಗೌರವ ಇಟ್ಟು ನಾನು ಬಂದಿದ್ದೇನೆ. ನಮ್ಮ ಎಣಿಕೆಗೆ ಸಂಬಂಧಪಟ್ಟ ಯಾವುದೇ ಚರ್ಚೆಗಳಲ್ಲಿ ನಾನು ಭಾಗವಹಿಸಿ ಉತ್ತರ ಕೊಟ್ಟೆ ಹೋಗ್ತೇನೆ. ನಾನು ಬರುವುದೇ ಇಲ್ಲ. ನೀವು ಮೊದಲ ಸಾಮಾನ್ಯ ಸಭೆಗೆ ಲಿಖಿತವಾಗಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾಕೆ ಇವರು ಮೊದಲು ಲಿಖಿತವಾಗಿ ಕೊಡಬೇಕಿತ್ತಲ್ಲ? ಎಲ್ಲ ನಾನು ಲಿಖಿತವಾಗಿ ನನಗೆ ಬರ್ಲಿಕ್ಕೆ ಇಲ್ಲ, ಬೇಕಾದ್ರೆ ವಿಶೇಷ ಸಾಮಾನ್ಯ ಸಭೆಗೆ ಮಾತ್ರ ಬರೋದಂತ. ಹಾಗಾದ್ರೆ ನಿಮ್ಗೆ ಗೌರವ ಕೊಡೋದಕ್ಕೆ ನೀವು ಒಪ್ಪುದಿಲ್ಲ ಅಂತ. ಅಧ್ಯಕ್ಷರು ಕಾಲ್ ಮಾಡಿ ಹೇಳಿದ್ರೆ ಗೌರವ ಕೊಟ್ಟು ಬಂದದ್ದು. ಅಧ್ಯಕ್ಷರು ಹೇಳಿದ್ರೆ ಬಂದದಲ್ಲ ನೀವು. ನೀವೇನು ಹೇಳಿದ್ರಿ ಈಗ? ತಹಸೀಲ್ದಾರ್ ಹೇಳಿದ್ರೆ ಮಾತ್ರ ಬರೋದಂತೆ. ನೀವು ತಹಸೀಲ್ದಾರ್ ಹೇಳಿದ್ರೆ ಮಾತ್ರ ಬರೋದಂತೆ. ಅಧ್ಯಕ್ಷರ ವೈಫಲ್ಯ ಅಂತ ನಾನು ಒಪ್ಪುವುದಿಲ್ಲ. ಕೆಲವು ವಿಷಯಗಳಿಗೆ ನಾವು ಬಗ್ಗೆ ನಾವೇನು ಸಮರ್ಥನೆ ನಮ್ಮ ಅಧಿಕಾರ ಎಲ್ಲರಿಗೂ ನಾವು ಎಲ್ಲ ಒಂದೇ ಅಧಿಕಾರ ನಾವು ನಮ್ಮ ಸಭೆಯಲ್ಲಿ ಆಗಿರುವುದು ಬೇಕಾ ಬೇಡ ಅಂದ್ರೆ ಕಾನೂನಿನಲ್ಲಿ ಯಾವ ರೀತಿ ಇದೆ ನಾವು ಅದನ್ನು ಆಚರಣೆ ಮಾಡಬೇಕಲ್ಲ. ಈಗ ನಾವು ಮೊದಲು ಸಾಗಿದ್ದೆ, ಮೊದಲು ತುಂಬಾ ಮಂದಿ ಸದಸ್ಯರು ಇಲ್ಲಿ ಕಳೆದ ವರ್ಷ ಇದ್ದವರು ಇದ್ದೇವೆ. ಕಳೆದ ಮೊದಲನೇ ವರ್ಷದಲ್ಲಿ ಯಾವ ರೀತಿ ನಮ್ಮ ಪಕ್ಕದಲ್ಲಿ ಬೇರೆ ಪಂಚಾಯತ್ ಯಾವ ವ್ಯವಸ್ಥೆ ಇರುತ್ತದೆ, ಅಧಿಕಾರಿಗಳು ನಮ್ಮ ಅಧಿಕಾರಿಗಳು ಅಲ್ಲ. ಈಗ ಇಂಥ ಅಧಿಕಾರಿಗಳು ಈ ನಮ್ಮ ಸಭೆಯಲ್ಲಿ ಇರಬೇಕಾ ಮನೆಯಲ್ಲಿ ಕೆಲವೊಂದು ಅಗತ್ಯ ಇರುವ ಸಂದರ್ಭದಲ್ಲಿ ಮಾತಾಡುವಂತಾಗಿಲ್ಲ. ಆ ವಿಷಯದಲ್ಲಿ ನಾವು ಕಾನೂನಿನ ಮಾಹಿತಿ ನಮ್ಮ ಬೈಲದ ಪಡೆದುಕೊಳ್ಳಿ. ಅಲ್ಲದೆ ಈಗ ಒಬ್ಬ ಅಧಿಕಾರಿಯನ್ನು ನಾವು ಫುಲ್ ಟೈಮ್ ಕೂತ್ಕೊಳ್ಬೇಕಂತ ನಿರ್ಣಯ ಮಾಡುದು. ಆ ನಿರ್ಣಯದ ಬಗ್ಗೆ ನಾವೇನು ಮಾಡ್ಲಿಕ್ಕೆ ಆಗ್ತದೆ? ಅಧಿಕಾರಿ ವಿರುದ್ಧ ಕಾನೂನುಗಳನ್ನು ನಮಗೆ ಕಾಣಲಿಕ್ಕೆ ಆಗ್ತದೆ. ಅದಕ್ಕೆ ಅವರಿಗೆ ಆದ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ನಾವು ಅವರಿಗೆ ಬರೆಯಬಹುದು, ತಹಸೀಲ್ದಾರ್ ಬರೆಯಬಹುದು, ಜಿಲ್ಲಾಧಿಕಾರಿ ಬರೆಯಬಹುದು. ಅಲ್ಲದೆ ನಾವು ನಿರ್ಣಯ ಮಾಡಿ ನಾವು ಅವರಿಗೆ ಕರ್ಕೊಳ್ಳಿಕ್ಕೆ ಆಗ್ತದೆ, ಅವರು ಸಸ್ಪೆಂಡ್ ಮಾಡ್ಲಿಕ್ಕೆ ಆಗ್ತದೆ. ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಸುಮ್ಮನೆ ಒಂದು ಮಾತಿನಲ್ಲಿ ಈಗ ನಾವು ಎಂತ ಹೇಳುವುದು, ಈ ಸಭೆಯ ಅಧ್ಯಕ್ಷರು ಸ್ವಲ್ಪ ಗಮನ, ಅಧ್ಯಕ್ಷರೇ ನೀವು ಸ್ವಲ್ಪ ನಿಮ್ಮ ಇಡೀ ಸಭೆಯನ್ನು ಕಂಟ್ರೋಲ್ ಮಾಡಿಕೊಳ್ಕೊಳ್ಳಿ. ನಿಮ್ಮ ವೈಫಲ್ಯ ಅಂತ 2-3 ಸರ್ತಿ ಬಂತು, ಅದು ಅದರ ಬಗ್ಗೆ ನನ್ನ ಖಂಡನೆ ಉಂಟು. ನಾವು ಅಧ್ಯಕ್ಷರ ವೈಫಲ್ಯ ಅಂತ ಹೋಗ್ತೀವಿ. ಇಲ್ಲಿ ಕೆಲವು ವಿಷಯದಲ್ಲಿ ನಮ್ಮ ಸೀರಿಯಸ್ ಸದಸ್ಯರು ವೈಫಲ್ಯ ಅಂತ ಹೇಳಿದ್ರು, 3 ಸರ್ತಿ ಒಂದಲ್ಲ 3 ಸರ್ತಿ ಹೇಳಿ ವೈಫಲ್ಯ. ಅದನ್ನು ನೀವು ಭಾಗವಹಿಸಲು ಹೋಗ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ನಿಮ್ಮದೇ ಆಡಳಿತ ವೈಫಲ್ಯ ಅಂತ, ನಿಮ್ಮ ಅಧ್ಯಕ್ಷರ ವೈಫಲ್ಯ ಅಂತ ಹೇಳುವುದನ್ನು ಒಂದು ರೀತಿಯಲ್ಲಿ ನಿಮ್ಮ ಆಡಳಿತಕ್ಕೆ ಒಂದು ದೊಡ್ಡ ಅಷ್ಟು ಒಂದು ಒಳ್ಳೆ ಸಂಪ್ರದಾಯ ಮಾತಲ್ಲ ಅಂತ ನನ್ನ ಅಲ್ಲೂ ಇಲ್ಲ. ಈ VN ಅವರ ಇದು ಬೇಕಾ ಬೇಡ ಅಲ್ಲಿ ಬೇರೆ ಮೇಲಿನ ಅಧಿಕಾರಿಗಳಂತ ಹೇಳಿ ನಿಮ್ಮ ಬೇಡದಲ್ಲಿ ಹೇಗೆ ಉಂಟು ಅದನ್ನು ಅರ್ಥ ಮಾಡಿಕೊಳ್ಳಿ. ಇದ್ದರೆ ಅವರಿಗೆ ಸಂಬಂಧಪಟ್ಟ ತಹಸೀಲ್ದಾರಿ ಜಿಲ್ಲಾಧಿಕಾರಿ ನಾವೇನು ಮಾಡಲಿಕ್ಕಾಗ್ತದೆ? ಈಗ ಅವರು ಬರುವುದಾದ್ರೆ ನಾವು ಸ್ವಲ್ಪ ನಾಳೆ ಅವರನ್ನು ಸಪೋರ್ಟ್ ಮಾಡಿ ನಮ್ಗೆ ಚರ್ಚೆ ಮಾಡಿ ಮತ್ತೆ ಅವರು ಹೋದ್ರೆ ನಿರ್ಣಯದಲ್ಲಿ ಚರ್ಚೆ ಇರ್ತದೆ. ಆಗ ಬಂದು ಹೋಗಿರ್ತಾರೆ, ಯಾರು ಕೊಡ್ತಾರೆ? ನಿರ್ಣಯದಲ್ಲಿ ಚರ್ಚೆ ಇರ್ತದೆ, ಇಲ್ಲಂದ್ರೆ ಯಾವ್ದಾದ್ರು ಅರ್ಜಿ ಇರ್ತದೆ ಸಾರ್ವಜನಿಕ ಅದನ್ನು ನಿರ್ಣಯವನ್ನು ಅದನ್ನು ಫಸ್ಟಿಗೆ ಅವರ ವಿಷಯ ಇದ್ದು ಅದನ್ನು ಪಿಕ್ ಮಾಡಿ ಅದು ಫಸ್ಟಿಗೆ ಹೋಗುದು ಅಷ್ಟೇ. ಆಮೇಲೆ ಯಾರು ಕೊಡ್ತಾರೆ? ಆಮೇಲೆ ಇದ್ದರೆ ಯಾವುದು ಯಾವ್ದು ಯಾವ ಸಂಬಂಧಪಟ್ಟ ಯಾವ ಕನ್ನಡಕ್ಕೆ ನಮ್ಮ ಕಾರ್ಯನಿರ್ವಹಣೆ ನಮ್ಮನ್ನು ವರದಿ ಮಾಡುವ ಕಾರ್ಯ ಶಿಫಾರಸನ್ನು ಮಂಜೂರು ಮಾಡುವ ಮತ್ತು ಆದರೂ ನಿಮ್ಮ ಸದಸ್ಯರಿಗೆ ನನ್ನಿಂದೇ ಸಂಘರ್ಷ ಅಥವಾ ಚರ್ಚೆಗಳು, ನಿರ್ಣಯಗಳು, ಅಭಿಪ್ರಾಯಗಳನ್ನು ಬೇಕಿದೆ. ಅಕಸ್ಮಾತ್ ಅವರು ಹೇಳಿದ್ದಾರೆ, ನಾನು ಅಭ್ಯರ್ಥಿಗೆ ಈ ತಿಂಗಳ ನಿರ್ಣಯದಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಅಂಶಗಳೇನಿದೆ, ನೆಕ್ಸ್ಟ್ ತಿಂಗಳ ನಿರ್ಣಯದಲ್ಲಿ ನಾನು ಬರುವಾಗ ಅದನ್ನು ಮುಕ್ತವಾಗಿ ಕೇಳಬೇಕು. ನಾನು ಕೇಳಿಸಿ ಕಂದಾಯ ಇಲಾಖೆಯದ್ದು ಒಂದು ಕೋಟೆಕರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ 2015ರಿಂದ ಪೇಜ್ ನಂಬರ್ 24 ವಿಷಯ ಸಂಖ್ಯೆ 50. ಕೋಟೆಕರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ 2015ರಿಂದ ಈವರೆಗೆ ಮಂಜೂರು ಮಾಡಿರುವ ಹಕ್ಕುಪತ್ರಗಳ ವಿವರವನ್ನು ಒದಗಿಸುವ ಬಗ್ಗೆ ಅಂತ. ಇದಕ್ಕೆ ರೆಸಲ್ಯೂಷನ್ ಆಗಿದ್ದು ಉಲ್ಲೇಖಿತ ವಿಷಯದ ಬಗ್ಗೆ ಚರ್ಚಿಸಲಾಗಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ 2015ರಿಂದ ಈವರೆಗೆ ಮಂಜೂರು ಮಾಡಿರುವ ಹಕ್ಕುಪತ್ರದ ವಿವರವನ್ನು ಒದಗಿಸುವ ಬಗ್ಗೆ ಮಾನ್ಯ ತಹಶೀಲ್ದಾರ್ ಉಳ್ಳಾಲ ತಾಲೂಕು ಇವರಿಗೆ ಪತ್ರ ಬರೆಯುವ ಬಗ್ಗೆ ಸರ್ವಾನುಮತದಲ್ಲಿ ನಿರ್ಣಯಿಸಲಾಯಿತು. ಇದರ ಬಗ್ಗೆ ನಾವು ತಹಶೀಲ್ದಾರ್ಗೆ ಪತ್ರ ಹಾಕಿದ್ದೇವೆ. ಉತ್ತರ ಅಲ್ಲಿಂದ ನಮಗೆ ಉತ್ತರ ಬಂದಿಲ್ಲ. ಯಾವಾಗ ಮಾಡಿದ್ದೀರಿ? ಇದು ನಿರ್ಣಯ ಆದದ್ದು ನಿಮ್ಮ ತೊಂದರೆಯಿಂದ ನಿರ್ಣಯವನ್ನು ಬರಲಿಲ್ಲ. 4/11/2024 ಆದ ನಿರ್ಣಯ ಇದು ಸರಿಯಲ್ಲ? ನಿಮ್ಮ ತೊಂದರೆಯಿಂದ ಅದು ಬರಲಿಲ್ಲ. ಡಿಸೆಂಬರ್ ಸಾಮಾನ್ಯ ಸಭೆಯಲ್ಲಿ ಬಂದಿದ್ದೀರಿ. ಹಾಗಾದ್ರೆ ಲೆಟರ್ ಯಾವಾಗ ಹಾಕಿದ್ದೀರಿ? ಲೆಟರ್ ಕಾಪಿ ಒಂದು ವಿಷಯ ಮಾತ್ರ, ಬೇರೆ ಯಾವುದಿಲ್ಲ. ಇಲ್ಲಿಯವರೆಗೆ ಸಂಬಂಧಗಳು ಯಾವುದಿಲ್ಲ. ಕನ್ಫರ್ಮ್ ತುಂಬಾ ಉಂಟು. ನಿಮ್ಗೆ ನೀವು ಅಧಿಕಾರಿ ಪರವಾಗಿ ಯಾಕೆ ಮಾತಾಡ್ತೀವಿ? ಅರ್ಧ ದಿವಸ ತಿಂಗಳಿಗೆ ನಮಗೆ ಅರ್ಧ ದಿವಸ ಒಂದು 2 ಗಂಟೆ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅದು ತುಂಬಾ ಅಲ್ಲ, ತುಂಬಾ ಉಂಟು ಅವರ ಚರ್ಚೆ.
ಅಧ್ಯಕ್ಷ ನೀವು ಇದಕ್ಕೆ ಯಾವುದೇ ಮೃದು ಧೋರಣೆ ಮಾಡಬೇಕು. ನಾವು ಮಾತಾಡೋದು ನಾವು ಪಬ್ಲಿಕ್ಗೋಸ್ಕರ, ನಮ್ಮ ಮನೆಗೋಸ್ಕರ ಅಲ್ಲ. ನೀವು ಒಂದೇ ವಿಷಯ ಇದೆ, ನೀವು ನಿಮ್ಮ ಕಳೆದ ಸಲ ಮುಖ್ಯಾಧಿಕಾರಿ ಹೇಳ್ತೀರಿ ನಾನು ಅವರಿಗೆ ನೋಟಿಸ್ ಕೊಡಲಿಲ್ಲ ಅಂತ. ಅದು ನಿಮ್ಮ ಪ್ರಾಬ್ಲಮ್, ಅವರ ಪ್ರಾಬ್ಲಮ್ ಅಲ್ಲ. ಅವ್ರು ಇರಲಿ, ನಮಗೆ ತುಂಬ ಚರ್ಚೆ ಮಾಡುವಾಗ ಬರಬೇಕಲ್ಲ. ಕೋಟೆಕಾರ ಪಟ್ಟಣ ಪಂಚಾಯತ್ ಈಗ ಆಗಿರೋದ್ರಿಂದ ಮಾತ್ರ ಹೇಳುವುದು, ಇದು ಬೇರೆ ಕಡೆ ಆಗಿರ್ತಾರೆ ತೊಂದರೆ ಇಲ್ಲ. ತುಂಬ ಸಮಸ್ಯೆ ಇದೆ, ನನ್ನ ಹತ್ರ ಇದೆ ಸಮಸ್ಯೆ. ಅವ್ರು ಮಾಡಬೇಕಲ್ಲ. ಈಗ ಹೇಳಿ ಇಲ್ಲ ಇಲ್ಲ ಆಗುದಿಲ್ಲ, ನೀವು ನಿಲ್ಬೇಕು. ನಾವು ಅದು ಒಂದೊಂದು ಬರುವಾಗ ನಾವು ಮಾತಾಡ್ಕೊಂಡು ಹೋಗಿ ಆಗುದಿಲ್ಲ ಸರ್. ಹಾಗೆ ಆಗ್ತದೆ, ಅದೇ ನಾನು ಹೇಳ್ತಾ ಹಾಗೆ ಆಗ್ತದೆ. ನಿಮಗೆ 3 ತಿಂಗಳು ದರ್ಪದಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಅದು ನಮಗೆ ವ್ಯಾಲ್ಯೂ ಇಲ್ಲ. ಮತ್ತೆ ಈಗ ನೀವು ತಹಸೀಲ್ದಾರ್ ಹೇಳಿ ಮಾತ್ರ ಬರ್ತೇನೆ ಅಂತೇಳಿ ಅದಕ್ಕೆ ಅರ್ಥ ಏನು? ತಹಸೀಲ್ದಾರ್ಗೆ ಮಾತ್ರ ಗೌರವ, ನಿಮ್ಮ ಅಧ್ಯಕ್ಷರಿಗೆ ಗೌರವ ಇಲ್ವಾ? ನಿಮ್ಮ ದರ್ಪಕ್ಕೋಸ್ಕರ ನಾವು ಈಗ ಮಾತಾಡೋದು. ತಹಸೀಲ್ದಾರ್ಗೆ ನಾವು ಅದಕ್ಕೆ ಒಂದು ಗೌರವ. ಇಲ್ಲ ನೀವು ಇಲ್ಲದೆ ನಾನು ಇಲ್ಲಿ ಬಂದು ಕೂತ್ಕೊಳ್ಬೇಕು. ಎಲ್ಲ ಪ್ರಚಾರ ಮಾಡಿ. ನಾನು ಬಂದಿದ್ದೇನೆ. ನಾನು already ಅಧ್ಯಕ್ಷರಿಗೆ ಹೇಳುವಾಗ ನೀವು ಗೌರವ ಕೊಡಲಿಲ್ಲ, ತಹಸೀಲ್ದಾರ್ಗೆ ಗೌರವ ಕೊಟ್ಟಿಲ್ಲ. ಇಲ್ಲ. ಆದ್ರೂ ಮೇಡಮ್ ಸಹ ಕಾಲ್ ಮಾಡಿದ್ರು, ನೀವು ಸಹ ಕಾಲ್ ಮಾಡಿದ್ರಿ. ಕನ್ನಡ ನೀವು ಕೊನೆಯ ಕ್ಷಣ ತಹಸೀಲ್ದಾರ್ ಹೇಳಿದಾಗ ನಾನು ಹೇಳಿಲ್ಲ ಅಂತ ಹೇಳಿ ನಾನು ನಿರ್ಣಯ ಮಾಡ್ತೇನೆ ಅಂತ ಹೇಳಿದೆ. ನಾನು ತಹಸೀಲ್ದಾರ್ ಹೇಳಿದ್ರೆ ಮಾತ್ರ ಬರ್ತಂತೆ ನಿರ್ಣಯ. ಆಗ ಹೇಗೆ ಬಂದು ನೀವು ತಹಸೀಲ್ದಾರ್ ಹತ್ರ ಮಾತಾಡೋದೇ? ತಹಸೀಲ್ದಾರ್ ಈಗ ನಿಮಗೆ ಮುಖ್ಯಾಧಿಕಾರಿ ಈಗ ಸಾಮಾನ್ಯ ಸಭೆಯಲ್ಲಿ ವಿಡಿಯೋ ಇದೆ. ತಹಸೀಲ್ದಾರ್ ಹೇಳಿದ್ರೆ ಮಾತ್ರ ನಾನು ಬರೋದು ಅಂತ ಹೇಳಿದ್ರು ಅಂತ ಹೇಳಿದ್ರ ತಹಸೀಲ್ದಾರ್ಗೆ ನಾನು ಕಾಲ್ ಮಾಡಿ ಹೇಳಿದ್ರೆ ಹೌದು ಹೇಳಿ ಮತ್ತೆ ಅಧ್ಯಕ್ಷರಿಗೆ ಹೇಗೆ ಗೌರವ ಕೊಟ್ಟರು ಅವರು? ಯಾಕಂದ್ರೆ ತಹಸೀಲ್ದಾರ್ ಹೋಗು ಅಂತ ಹೇಳಿಲ್ಲ ನನಗೆ. ಯಾಕಂದ್ರೆ ಅದು ನಮ್ಮ ಲಾ ಅಲ್ಲಿ ಇಲ್ಲ. ನೀವು ಬರುದೇ ಬೇಡ, ಯಾವ ಲಾದಲ್ಲಿ ಇಲ್ಲ, ಇಂಥ ಸೆಕ್ಷನ್ ಅಲ್ಲಿ ನಾವು ಸಭೆಗೆ ಹಾಜರಾಗಿಲ್ಲ ಅಂತ ಬರೆದು ಕೊಡಿ. ನೀವು ಮುಂದೆ ನನಗೆ ಪಂಚಾಯತಿಂದ ಇಶ್ಯೂ ಆದ ನೋಟಿಸ್ಗೆ ರಿಪ್ಲೈ ಮಾಡಬೇಕಂತ ಎಲ್ಲಿದೆ? ಎಲ್ಲಿದೆ ನೀವು ಹೇಳಿ ನನಗೆ. ನೀವು ಅಧಿಕಾರಿ ಅಲ್ಲ, ನೀವು ಹೇಳ್ಬೇಕು ನನಗೆ. ನೀವು ಹೇಳ್ತಿದ್ದೀರಲ್ಲ ನೀವೇ ನೋಡಿ, ಅದು ಕಾನೂನು ಪ್ರಕಾರ ಅಧಿಕಾರಿಗಳು ನಮಗೆ ಹೇಳ್ಬೇಕು. ಮೀಟಿಂಗಿಗೆ ಬರ್ಬೇಕಾ ಬೇಡ, ಇದರಲ್ಲೇ 1 ಗಂಟೆ ಹೋಗ್ತದೆ. ಅಲ್ಲ 2 ಗಂಟೆ ಹೋಗ್ಲಿ, ನೀವು ಬರುವ ತನಕ ಬಿಡಲಿಲ್ಲ ನಾನು. ನೀವು ಬರುವ ತನಕ ಬಿಡಲಿಲ್ಲ. ಅದನ್ನ ಮಾಡುವಲ್ಲ. ನೀವು ಒಂದಾದ್ರೆ ನಿಮ್ಮ ಈ ದರ್ಪ ಅಧಿಕಾರಿ ದಾರಿಗೆ ಬನ್ನಿ. ಈಗ ನಾವು ಸಹ ನಮ್ಮ ಮನೆ ಕೆಲಸ ಹೋಗ್ಕೊಂಡು ಹೋಗೋದಲ್ಲ. ಸದಸ್ಯರು ಹೇಗೆ ರೆಪ್ರೆಸೆಂಟೇಟಿವ್ ಸಾಮಾನ್ಯರಿಗೆ ನಾವು ಕೆಲಸ ಮಾಡುವುದು ಜನರಿಗಾಗಿ ಅಲ್ಲ. ನನ್ನ ಮಗು ಕೆಲಸ ಅಲ್ಲವಾ ನಾವು ಮಾಡುದು? ನಿಮಗೆ ಗೌರ್ಮೆಂಟ್ ಸಂಬಳ ಇದೆ, ಗಿಂಬಳ ಇದೆ, ಎಲ್ಲ ಇದೆ. ನಮಗೆ 800 ರೂಪಾಯಿ ಮಾತ್ರ. ನಿಮ್ಮ ಸರ್ಕಾರಿ ಅಧಿಕಾರಿಗೆ ಗೌರ್ಮೆಂಟ್ ಸಂಬಳ ಇದೆ, ಗಿಂಬಳ ಇದೆ, ಮತ್ತೆ ಇದೆ. ನಮಗೆ 800 ರೂಪಾಯಿ ಮಾತ್ರ. ನೀವು ಸುಮ್ಮನೆ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ನಾನು 8 ವರ್ಷದ ಸರ್ವಿಸ್ ಇದೆ. ಇಷ್ಟು 8 ವರ್ಷದ ಸರ್ವಿಸ್ ಅಲ್ಲಿ ಒಂದೇ ಯಾವ ಪಂಚಾಯತ್ ಸಾಮಾನ್ಯ ಸಭೆಗೆ ಸಹ ನಾನು ಹೋಗಿಲ್ಲ. ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ನಾನು ಒಬ್ಬ ವಿಲೇಜ್ ಅಕೌಂಟೆಂಟ್ ಅಲ್ಲ. ಎಷ್ಟೋ ಜನ ವಿಲೇಜ್ ಅಕೌಂಟೆಂಟ್ಸ್ ಇದ್ದಾರೆ. ಯಾವ ವಿಲೇಜ್ ಅಕೌಂಟೆಂಟ್ಸ್ ಅಲ್ಲ ಸಾಮಾನ್ಯ ಸಭೆಗೆ ಹೋಗ್ಬೇಕು ಅಂತ ಇಲ್ಲ. ಅದಾದ್ರೂ ಸಹ ನಾನು ಹೇಳ್ತೇನೆ. ಸಾಮಾನ್ಯ ಸಭೆಗೆ ನೀವು ಯಾಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ, ಗ್ರಾಮ ಸಭೆಗೆ ಹೋಗ್ತಾರೆ. ನಮ್ಮಲ್ಲಿ ಇಲ್ಲಿ ಗ್ರಾಮ ಸಭೆ ಇಲ್ಲ. ಅವರೇ ಸರಿ ಇದೆ. ಗ್ರಾಮ ಪಂಚಾಯತ್ ಗ್ರಾಮ ಸಭೆಗೆ ಅಧಿಕಾರಿಗಳು ಇರಬೇಕಂತ ಹೇಳಿ ಇದೆ. 1 ವರ್ಷಕ್ಕೆಲ್ಲ ಇಲ್ಲಿ ಸಾಮಾನ್ಯ ಸಭೆ ಅಲ್ಲ ಇದು ಗ್ರಾಮ ಸಭೆ 1 ವರ್ಷಕ್ಕೆ ಅಲ್ಲ. ನೀವು ಇಲ್ಲಿ ಸಾಮಾನ್ಯ ಅಲ್ಲ, ನೀವು ಅವರ ಪರವಾಗಿಯೇ ಬಡವರ ಪರವಾಗಿ ನೀವು ಅದನ್ನು ಮತ್ತೆ ವರ್ಷಕ್ಕೆ ಅಂತ ಹೇಳಿ ಅಂತ ಹೇಳಿ ಇದರ ಮುಂದುವರಿಸುವ. ಹಾಗಾದ್ರೆ ಅವರ ಬಗ್ಗೆ ನಾವು ನಿಲ್ಬೇಕು. ನಮ್ಮ ಇದು ಸಭೆ ಮುಗಿಯ ತನಕ ಅವ್ರು ಇವತ್ತು ನಿಲ್ಬೇಕು. ಮತ್ತೆ ಅವ್ರು ಏನಂತ ಲೆಟರ್ ಕೊಡ್ಲಿ, ಅದರ ಮೇಲೆ ಚರ್ಚೆ ಮಾಡಿ. ಇವತ್ತು ನಿಲ್ಬೇಕು. ನನಗೆ ಸಹ ನಾನು ಆಲ್ರೆಡಿ ಹೇಳಿದೆ, ಗೌರವ ಕೊಟ್ಟು ಬಂದೆ. ತಹಶೀಲ್ದಾರ್ ಗೌರವ ಕೊಟ್ಟರೆ ಸಾಮಾನ್ಯ ಸಭೆಗೆ ಬರ್ತಿದ್ವಿ. ಈಗ ನೀವು ಅಧ್ಯಕ್ಷ ಫೋನ್ ಮಾಡುವಾಗ ಗೌರವ ಕೊಟ್ಟರೆ ಬರ್ತಿದ್ರು. ತಹಶೀಲ್ದಾರ್ ಹೇಳ್ಬೇಕಂತ ಹೇಳ್ತಿರ್ಲಿಲ್ಲ ಅವರು. ಗೌರವ ಕೊಟ್ಟು ಬರ್ತಿದ್ರು. ಏನಿಲ್ಲ ಅಂತ ಹೇಳಿದ್ರೆ ಈಗ ಅವರು ತಹಶೀಲ್ದಾರ್ ಹೇಳಿದ್ರೆ ಮಾತ್ರ ಹೇಳಿದ್ದಾನೆ ಹೇಳಿದ್ದಾರೆ. ಆಮೇಲೆ ನಾವು ತಹಶೀಲ್ದಾರ್ ಫೋನ್ ಮಾಡೋದು ಹೇಗೆ ಬಂದ್ರಿ ನೀವು? ತಹಶೀಲ್ದಾರ್ ಫೋನ್ ಮಾಡ್ತಾರೆ. ಅಧ್ಯಕ್ಷರಿಗೆ
ಇನ್ನೊಂದಿದೆ, ಅದು ಹಕ್ಕುಪತ್ರದ ಬಗ್ಗೆ. ಹಕ್ಕುಪತ್ರದಲ್ಲಿ ಸರ್ವೆ ನಂಬರವನ್ನು ಸರಿಪಡಿಸಿಕೊಡುವ ಬಗ್ಗೆ ಅಂತ. ಅದನ್ನು ನೇರವಾಗಿ ತಹಸೀಲ್ದಾರ್ಗೆಲ್ಲ ಈ ವಿಎಗೆ ಸಂಬಂಧ ತಹಸೀಲ್ದಾರ್ಗೆ ಬರೀರಿ. ನಮ್ಮ ಮಾಡೂರಿನಲ್ಲಿ ಮೊದಲು ನಮ್ಮದು GPS ಆಗೋದಕ್ಕಿಂತ ಮುಂಚೆ 89/1P1 ಅಂತೇಳಿ ಸರ್ವೆ ನಂಬರ್ ಬರ್ತಾ ಇತ್ತು ಹಕ್ಕುಪತ್ರದಲ್ಲಿ. ಹಕ್ಕುಪತ್ರದಲ್ಲಿ ಅದು ಮೆನ್ಷನ್ ಆಗಿದೆ. ಇನ್ನೊಂದು ಜಾಗಕ್ಕೆ 88 ಆ ರೀತಿ ಬರ್ತಿದೆ. ಈಗ ನಮ್ಮದು ಆನ್ಲೈನ್ ಆದ್ಮೇಲೆ ಅದರಲ್ಲಿ 85 ಅಂತೇಳಿ ಬರ್ತಾ ಇದೆ. ಅದಕ್ಕೆ ಎಲ್ಲರೂ ಪ್ರತಿ ಮನೆಯವರು ಅದಕ್ಕೆ ತುಂಬಾ ಖರ್ಚು ಮಾಡಿ ಅಲೆದಾಟ ಮಾಡಿ ಅದನ್ನು ಮಾಡಬೇಕು. ಅವರೇ ಮಾಡಿಕೊಡುವುದು. ಅದಕ್ಕೆ ಅವರು ಒಟ್ಟು ನಮ್ಮ ತಾಲೂಕು ಕಚೇರಿಯಿಂದಲೇ ಅವರು ಎಲ್ಲ ಯಾವ ರೀತಿಯಲ್ಲಿ ವ್ಯತ್ಯಾಸ ಇದೆ ಅದನ್ನು ಒಟ್ಟಾಗಿ ಅವರು ಮಾಡಬೇಕು. ಯಾಕೆಂದರೆ ಪ್ರತಿ ಮನೆಯವರು ಹೋಗಿ ಕಚೇರಿಯನ್ನು ಅಲೆದಾಡಿ ಅದಕ್ಕೆ ಹಣ ವ್ಯಯಿಸಿ ಮಾಡುವುದಕ್ಕಿಂತ ನಮ್ಮ ಪಂಚಾಯತ್ ಕಡೆಯಿಂದ ಅವರೇ ಅದನ್ನು ಸರಿಪಡಿಸಿ ಕೊಡಬೇಕು. ಅದು ಸರ್ವೆ ಮಾಡಬೇಕು. ಸರ್ವೆ ಒಟ್ಟಿಗೆ ಸರ್ವೆ ಒಂದು ಪಟ್ಟಿ ಮಾಡಿ ಅಂತ ಹಕ್ಕುಪತ್ರ ನಾನು ಪಟ್ಟಿ ಮಾಡಿ ನನಗೇನು ಸಂಬಳ ಕೊಡ್ತಾ ಇಲ್ಲ ಸರ್ಕಾರ. ನಾವು ನಿಮ್ಮ ಹತ್ರ ಅರ್ಜಿ ಕೊಟ್ಟಿದ್ದೇವೆ, ನೀವು ಪಟ್ಟಿ ಮಾಡಿ. ನನ್ನ ಕೆಲಸ ಅಲ್ಲ. ಕೊಟ್ಟ ಅರ್ಜಿಯನ್ನು ಮಾಡಿ ಕೊಟ್ಟ ಅರ್ಜಿ ಅಲ್ಲ, ಒಟ್ಟು ಎಷ್ಟಿದೆ ಮಾಹಿತಿ ಇದೆ. ಕೊಟ್ಟ ಅರ್ಜಿಯಲ್ಲಿ ಮಾಹಿತಿ ಇದೆ, ಸರ್ವೆ ಮಾಡಿ ಹಾಕಿ ತಹಶೀಲ್ದಾರ್ ಅವರು ಸರ್ವೆಗೆ ಹಾಕ್ತಾರೆ, ಸರ್ವೆಯವರು ಬರ್ತಾರೆ, ಅಳತೆ ಮಾಡಿ ಕೊಡ್ತಾರೆ. ನೋಡಿ, ನಾನೊಂದು ಪಟ್ಟಿ ಮಾಡಿದ್ದಕ್ಕೆ ನೀವು ಹೇಳ್ತೇನೆ. ಕಳೆದ ಸಾಮಾನ್ಯ ಸಭೆಯಲ್ಲಿ ಹರೀಶ್ ರಾವ್ ಒಂದು ವಿಷಯ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ನೀವು ಏನಾದರೂ ಅದಕ್ಕೆ ರಿಪ್ಲೈ ಇದೆಯಾ? ಇಲ್ಲ. ಮತ್ತೆ ನಾನು ಪಟ್ಟಿ ಮಾಡಿಕೊಟ್ಟು ಪುನಃ ನಿಮ್ಗೆ ಹೇಗೆ ಮಾಡುದು? ಅದಕ್ಕೆ ಸರ್ವೆಯವರನ್ನು ಕರೆಸಿ ಒಟ್ಟು ಸರ್ವೆ ಮಾಡಿ, ಟೋಟಲ್ ಸರ್ವೆ ನಂಬರ್ಗೆ ಎಲ್ಲ ಒಟ್ಟಿಗೆ ಆಗಿ ಆ ಸರ್ವೆ ನಂಬರ್ ಅನ್ನು ಬದಲಾವಣೆ ಮಾಡಿ. ಅದಕ್ಕೆ ನಾವು ಪಟ್ಟಿ ಮಾಡುವ ಅಗತ್ಯ ಇಲ್ಲ. ಈಗಾಗಲೇ 25ರಿಂದ 30,000 ಒಂದು ಸರ್ವೆ ನಂಬರ್ ಬದಲಾವಣೆಗೆ ಒಂದೊಂದು ಮನೆಯಲ್ಲಿ ಖರ್ಚು ಮಾಡ್ತೇವೆ. ನಾವು ಈ ಗೌರ್ಮೆಂಟ್ಗೋಸ್ಕರ ಬರ್ಬೇಕಂತೇಳಿ ನಮ್ಗೆ ವೈಯಕ್ತಿಕ ಏನಿಲ್ಲ. ಅವರು ಒಂದೊಂದು ಮನೆಯವರು 25ರಿಂದ 30,000 ಖರ್ಚು ಮಾಡ್ತಾ ಇದ್ದಾರೆ ಸರ್ವೆ ನಂಬರ್. ಅದರ ಜೊತೆಗೆ 6 ತಿಂಗಳು 8 ತಿಂಗಳು ಅಂತ ಅಲೆದಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಹೋಗಿ ಈಗ ಮಾತಾಡೋ ಯೋಚನೆ ಮಾಡಿ. ಈಗ ನಮಗೆ ಕಾಲು 3 ಅರ್ಜಿ ಬಂದಿದೆ. ಒಂದು ಈಗ ಗಂಗಾಧರ ಮತ್ತೆ ಸುರೇಖಾ ಶೆಟ್ಟಿ. ಒಟ್ಟು ಸರ್ವೆ ನಂಬರ್ ಅವ್ರ ಮಾಹಿತಿ ಇದೆಯಲ್ಲ, ಸರ್ವೆಯನ್ನು ಕರೆದು ಒಟ್ಟು ಸರ್ವೆ ನಂಬರ್ ಅನ್ನು ಬದಲಾವಣೆ ಮಾಡಿ. ಅದರ ಜೊತೆಗೆ 2013ರಲ್ಲಿ ಗ್ರಾಮ ಪಂಚಾಯತ್ ಇರುವಾಗ ಮನೆ ನಿವೇಶನಕ್ಕೆ ಅರ್ಜಿ ಕೊಟ್ಟಿದ್ದಾರೆ. ಅದು ಈ ಅವರಿಗೆ ಬರ್ತದೆ. ಏನಾಗಿದೆ ಆ ಫೈಲ್ ಏನಾಗಿದೆ? ಎಷ್ಟು ಜನ ವೆರಿಫಿಕೇಶನ್ ಮಾಡಿದ್ದಾರೆ. ಕೆಲವು ಮನೆಯಲ್ಲಿ 2 ಅರ್ಜಿ ಬಂದಿದೆ. ಎಂತ ಮಾಡಿದ್ದಾರೆ? ಆ ಪಟ್ಟಿ ತಗೊಳ್ಳಿ. ಏನ್ ಮಾಡಿದರೆ ಮನೆ ನಿವೇಶನ ಕೊಡಬೇಕು ಅಂತ ಹೇಳಿ ಫೌಂಡೇಶನ್ ಹಾಕಿದ್ರೆ ನಮ್ಮ ಮನೆ ನಿವೇಶನ ಕೊಡ್ಲಿಕ್ಕೆ ಆಗ್ತದ? ಆ ಫೌಂಡೇಶನ್ ಕೆಲಸ ಆಗ್ಬೇಕಲ್ಲ. ಈಗ 2013ರಲ್ಲಿ ಗ್ರಾಮ ಪಂಚಾಯತ್ ಇರುವಾಗ ಬಡವರಿಗೆ, ಮನೆ ಇಲ್ಲದವರಿಗೆ, ನಿವೇಶನ ಇಲ್ಲದವರು ಅರ್ಜಿ ಹಾಕಿದ್ದಾರೆ. ನಮಗೆ ಮನೆ ನಿವೇಶನ ಇಲ್ಲ, ನಮಗೆ ನಿಮ್ಮ ಕೋಟೆಗಾರ ಪಟ್ಟಣ ಪಂಚಾಯತಿಯಲ್ಲಿ ನಿವೇಶನ ಕೊಡಬೇಕು ಅಂತ ಅರ್ಜಿ ಹಾಕಿದ್ದಾರೆ. 2016ರಲ್ಲಿ ಪಟ್ಟಣ ಪಂಚಾಯತ್ ಅಪ್ಗ್ರೇಡ್ ಆದಮೇಲೆ ಆ ಅರ್ಜಿಯನ್ನು ಪುನಃ ತಗೊಂಡಿದ್ದಾರೆ. 1200 ಜನಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ಯಾರ್ಯಾರದೆಲ್ಲ ವೆರಿಫಿಕೇಶನ್ ಆಗಿ ಯಾರ್ಯಾರ್ದು 2 ಅರ್ಜಿ ಒಂದೇ ಮನೆಯವರು ಅದನ್ನು ತೆಗೆದು ಒಟ್ಟು 400 ಸಂಖ್ಯೆ ಅದರಲ್ಲಿ ಎಷ್ಟೇ ಇದೆ. ಅದು ನಿಮ್ಮ ಹತ್ರವೇ ದಾಖಲೆ ಇದೆ ಅಂತ ಹೇಳಿದ್ರೆ ವಿಶೇಷ. ಪಟ್ಟಣ ಪಂಚಾಯತ್ ಇರುವಾಗ ನಾವು ಗ್ರಾಮ ಪಂಚಾಯತ್ ಆಮೇಲೆ ಅಪ್ಡೇಟ್ ಆದ್ಮೇಲೆ ಪಟ್ಟಣ ಪಂಚಾಯತ್ಗೆ ಬರ್ತದೆ. ನಿಮ್ಮಲ್ಲಿ ಬರ್ತದಲ್ಲ, ಈಗ ತಹಸೀಲ್ದಾರ್ಗೆ ಹೋಗ್ತದೆ. ಅದು ಆಲ್ರೆಡಿ ನಮ್ಮ ಇದರಲ್ಲಿ ಯಾರು ರಿಸರ್ವ್ ಆಗಿದೆ. ಅದು ಮಠದವರು ಕೇಸ್ ಎಲ್ಲ ಹಾಕಿ ತಿಂತಿರುವಂಥದ್ದು. ಹೊಸದಾಗಿ ನಮಗೆ ಸರ್ಕಾರಿ ಜಮೀನು ಆದಲ್ಲಿ ನಾವೇ ಖುದ್ದು ಪಟ್ಟಿ ನಮ್ಮ ಹತ್ರ ಇಲ್ಲ. ನಿಮ್ಮಿಂದ ತಹಸೀಲ್ದಾರ್ ಆಫೀಸಿಂದ ಈ ಆಫೀಸಿಗೆ ಬಂದಿದೆ. ನಿಮ್ಮ ಅಸಿಸ್ಟೆಂಟ್ ಕೇಳಿ ಮನೆ ನಿವೇಶನ ಅದು ಪಂಚಾಯತ್ ನಮಗೆ ಯಾವುದೇ ರೀತಿಯಾದ 2016ರಲ್ಲಿ ಅದು ಕೂಡ ನೋಟಿಸ್ ಮಾಡಿ. 2016ರಲ್ಲಿ ತಹಸೀಲ್ದಾರ್ಗೆ ಬರೀರಿ. 2016ರಲ್ಲಿ ಸಾಮಾನ್ಯ ಸಭೆಯಲ್ಲಿ ಸರ್ಕಾರಿ
ನಿಮ್ಮ ಇವರನ್ನು ವೆರಿಫಿಕೇಶನ್ ಮಾಡಿದ್ದಾರೆ. ವೆರಿಫಿಕೇಶನ್ ಬರುವುದಿಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಪಟ್ಟಣ ಪಂಚಾಯತಿಗೆ ಅರ್ಜಿ ಕೊಡ್ತಾರೆ. ಜಾಗವನ್ನು ಮಾಡಿಕೊಳ್ಳುವ ಕೆಲಸ ಹೌದು. ಈ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ರೈಟ್ಸ್ ಯಾರಿಗೆ? ರಿಪೋರ್ಟ್ ಮಾಡುದು ಅದಕ್ಕೆ ಕೋರ್ಟಿಗೆ ಹೋಗಿದ್ದಾರೆ. ನಾವು ಅದಕ್ಕೆ ಬಂದ ಸರ್ಕಾರಿ ಜಾಗ ಎಷ್ಟಿದೆ ಅಂತ ನಾನು ಕೇಳಿದೆ. ಕೊಟ್ಟಿದ್ದಾರಾ? ಸರ್ವೆ ಮಾಡಲಿಕ್ಕೆ ಸಾಮಾನ್ಯವಾಗಿ ನೆಕ್ಸ್ಟ್ ಸರ್ಕಾರಿ ಜಾಗ ಇಲ್ಲಿ ಎಸಿ ಆಫೀಸ್ ಅಲ್ಲಿ ಸರ್ವೆ ಮಾಡಲಿಕ್ಕೆ ಸಿಗ್ತದೆ. ಸರ್ಕಾರಿ ನಾವು ಕೇಳಿದೆ ಕೊಟ್ಟಿದ್ದಾರಾ? PR ಕೊಟ್ಟಿದ್ದಾರಾ? ಈಗಾಗಲೇ ಅಧ್ಯಕ್ಷರಲ್ಲಿ ಒಂದು ಪಟ್ಟಿಯನ್ನು ಅದು ನಾನು ನಾವು ವೈಯಕ್ತಿಕ ಕೇಳಿದಕ್ಕೆ ಕೊಟ್ಟಿದ್ದು. ಈಗ ಸಾಮಾನ್ಯ ಸಭೆಯಲ್ಲಿ ಸರ್ಕಾರಿ ಜಾಗ ಈಗ ನಾವು ಕೇಳಿದ ಮೇಲೆ ನೀವು ರೀಚ್ ಆಗ್ತದೆ ಅಂತ ಹೇಳಿ ನೀವಾಗಿ ಕೊಡ್ಲಿಕ್ಕೆ ರೆಡಿ ಇಲ್ಲ. ಕೊಡ್ಬೇಕಲ್ಲ ನೀವು. ಹಾಗಾದ್ರೆ ಮನೆ ನಿವೇಶನ ತಾನೇ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಸರ್ವೆ ನಂಬರ್ ಎಷ್ಟು ಜಾಗ ಅಂತ ಇದೆಯಾ, ಬಾಕಿ ಉಳಿದ ಜಾಗ ಇದೆಯಲ್ಲ. ನಾನು ಈ ಪಟ್ಟಿ ಯಾಕೆ ಕೇಳಿದ್ರು ಅಂತ ಹೇಳಿದ್ರೆ ಇಷ್ಟು ಜನ ಅರ್ಜಿ ಹಾಕ್ತಾರೆ. ಸರ್ಕಾರಿ ಜಾಗ ಪಟ್ಟಿ ಕೊಟ್ಟಿದ್ದಾರೆ. ಸರ್ಕಾರಿ ಜಾಗ ಪಟ್ಟಿ ಕೊಟ್ಟಿದ್ದಾರೆ. ಅದನ್ನು ಸರ್ವೆ ಮಾಡಲಿಕ್ಕೆ ಇಷ್ಟು ಜನ ಅರ್ಜಿ ಕೊಟ್ಟಿದ್ದಾರೆ 2016ರಲ್ಲಿ. ನಮ್ಮಲ್ಲಿ ಇಷ್ಟು ಜಾಗ ಸರ್ಕಾರಿ ಜಾಗ ಇದೆ, ಅದನ್ನು ಸರ್ವೆ ಮಾಡಿ ಬಡವರಿಗೆ ಆದಷ್ಟು ಬೇಗ ಅದನ್ನು ಜಾಗ ಕೊಡ್ಬೇಕಂತೇಳಿ ನೀವು ಅವರು ರಿಪೋರ್ಟ್ ಮಾಡಿ, ನೀವು ಅಲ್ಲಿ ರಿಪೋರ್ಟ್ ಮಾಡಿ ಹೇಳಿ ಅವ್ರು ತಹಸೀಲ್ದಾರ್ಗೆ ರಿಪೋರ್ಟ್ ಮಾಡಿ ನಮ್ಮ ಹತ್ರ ಇದೆ ಎಷ್ಟು ಆದಷ್ಟು ಬೇಗ ಅದನ್ನು ಸರ್ವೆ ಮಾಡಿ ಬಡವರು ಕೊಟ್ಟದ್ದು ಅರ್ಜಿ ಇದೆ ಅದನ್ನು ಮಾಡಿಕೊಳ್ಳಿ ಅವರು ಕೊಡ್ಬೇಕಲ್ಲ. ಅವರಿಗೆ ಕೊಟ್ಟಲ್ಲ ಇಷ್ಟು ಜಾಗ ಇದೆ ಸರ್ಕಾರಿ ಜಾಗ, ಬಡವರಿಗೆ ಇಷ್ಟು ಅರ್ಜಿ ಬಂದಿದೆ. ಈ ಜಾಗವನ್ನು ಆದಷ್ಟು ಬೇಗ ಸರ್ವೆ ಮಾಡಿ ಅದನ್ನು ಬಡವರಿಗೆ ವಸತಿ ಕೊಡಬೇಕು ಅಂತ ಹೇಳಿ. ಇನ್ನು ಕೆಲವು ಕಡೆ ಜಾಗ ಕೇಳಿದ್ದಾರೆ ಕಸದ್ದು, ಆಮೇಲೆ ಬೇರೆ ಬೇರೆ ಕೇಳಿದ್ದಾರೆ, ಅದಕ್ಕೆ ಮಾಡ್ಬೋದಲ್ಲ. ಸುಮಾರು ಮತ್ತೆ ನಿರ್ಣಯ ಮಾಡಿ ಅವ್ರು ಇವತ್ತು ಹೋಗ್ಲಿ ನಿರ್ಣಯ ಮಾಡಬೇಕು, ಮೂರ್ತಿ ಇರಬೇಕು. ಮೇಡಮ್ ಇದು ನನ್ನೊಂದು ಎಲೆಕ್ಟ್ ಮಾಡಲಿಕ್ಕೆ 1 ವರ್ಷ ಆಯ್ತು, 2 ವರ್ಷ ಆಯ್ತು. ಏನಿಲ್ಲ ನಿರ್ಣಯದಲ್ಲಿ ಸಿಗಲೇ ಇಲ್ಲ. ಬಯಲು ಬಂದ ತಕ್ಕ 65 ವರ್ಷದಿಂದ ವಾಸಿಸಿರುವ ಯಾವುದು ಸುದ್ದಿ ಇಲ್ಲ, ನಿರ್ಣಯ ಕಾಪಿಯಲ್ಲಿ ಸಿಗಲಿಲ್ಲ, ಏನಾಗಿಲ್ಲ. ಸರ್ವೆ ಡಾಕ್ಯುಮೆಂಟ್ ಹಾಕಿದ್ದೀವಿ. ಬಯಲಾಟ ಮಾಡಿದ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. 65 ವರ್ಷ ನಿಮಗೆ ಗೊತ್ತಿಲ್ಲ, 65 ವರ್ಷ ಎಷ್ಟು ವಾಸ ಮಾಡಿ 5-6 ಮನೆ ಗೊತ್ತಾಯ್ತು. ಅವರಿಗೆ ರಸ್ತೆ ಮಾಡಲಿಕ್ಕೆ ಸರ್ಕಾರಿ ಜಾಗ ರಸ್ತೆ ಮಾಡಲಿಕ್ಕೆ ಸಂಪರ್ಕ ಮಾಡಿ ನಾವು ಯಾಕೆ ಹೌದಲ್ವಾ? ನೀವು ಅಲ್ಲಿ ಆಡಳಿತ ಮಾಡಿದಂತ ಸರ್ಕಾರಿ ಇಲ್ಲ ಅಂತಿಲ್ಲ, ಆಚೆ ಜಾಗ ರಸ್ತೆ ಇಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನೀವು ಯಾವ ರೀತಿ ಮಟ್ಟ ಜಾಗ ಸಮಸ್ಯೆ ಏನಂತ ಹೇಳಿದ್ರೆ ಮತ್ತೆ ನೀವು ಸಾಮಾನ್ಯ ಸಭೆಯಲ್ಲಿ ಮಾತಾಡಿದ್ರಿ, ಈ ನಿರ್ಣಯ ಬರಲಿಲ್ಲ ಅವರು. ಇವರು ಆಲ್ರೆಡಿ ಈಗ ನಮ್ಗೆ 70ಕ್ಕೆ ನಿರ್ಣಯ ಆದದ್ದು 4/11. ನೀವು ತಹಸೀಲ್ದಾರ್ಗೆ ಲೆಟರ್ ಹಾಕಿದ್ದು 15/1/2025. ಮತ್ತೆ ಇದು ವೈಫಲ್ಯದಲ್ಲಿ ಇನ್ನೇನು 4/11ಕ್ಕೆ ಯಾವುದೇ ಅರ್ಜಿನೇ ಕೂಡ ಇಲ್ಲಿ ನಿರ್ಣಯ ಆದ್ಮೇಲೆ ಅದನ್ನು ನಾನು ಮಾಡಬೇಕು. ಎಲ್ಲರ ಅಧ್ಯಕ್ಷರು ಅದರಲ್ಲಿ ನಾವು ಆಡಳಿತ ಸುಧಾರಣೆ ಆಗಬೇಕು. ಕಾನೂನು ಪ್ರಕಾರ ಏನಿದೆ ಅಂತ ಹೇಳಿದ್ರೆ ನಿರ್ಣಯ ಆಗಿ
ವಿಷಯ ಸಂಖ್ಯೆ 50 ನಾವು ರೆಸಲ್ಯೂಷನ್ ಮಾಡಿದ್ದೇವೆ. ಅದನ್ನು ಮಾತ್ರ ನಾವು ತಹಶೀಲ್ದಾರ್ಗೆ ಎಷ್ಟು ದಿವಸದೊಳಗೆ ಕಳಿಸಬೇಕು? 25 18ಕ್ಕೆ ಸಾಮಾನ್ಯ ಸಭೆ ಆಗಿದೆ. 28ಕ್ಕೆ ಕಳಿಸಬೇಕು. ಇನ್ನು ಮುಂದೆ ಸರಿ, ಸರಿ. ಯಾರಿಗೆಲ್ಲ ಅದಕ್ಕೆ ಸಂಬಂಧಪಟ್ಟವರಿಗೆ ನೋಟಿಸ್ ಮಾಡುವುದನ್ನು ಮಾಡಿ ಮತ್ತೆ ಇಲ್ಲಿ ಇದೇ ಚರ್ಚೆ ಒಂದು ಸಾಮಾನ್ಯ ಸಭೆ ಸುಮ್ಮನೆ ಮಾತಾಡುವಾಗ ಅದಕ್ಕೆ ಸಂಬಂಧಪಟ್ಟವರಿಗೆ ಸಾಮಾನ್ಯ ಸಭೆಯಲ್ಲಿ ಮಾತುಕತೆ ಮಾಡಿ ಹೋಗುದು. ನೀವು ಅಲ್ಲ ನನ್ನ ನೆನಪಿಗೆ ಬಂದದ್ದು ನಾನೇ ಇವತ್ತು ನಾವೇನ್ ಮಾಡ್ತೀವಿ? ನಾವು ಬೇರೆ ಬರೀತೇವೆ. ಯಾವ್ದು ಆಗಿದೆ ಯಾವ್ದು ಆಗಿಲ್ಲ ಅಂತ ನಾವು ಇದು ಮಾಡ್ತೇವೆ. ನೀವು ಹೇಳಿದ 7 ದಿವಸದ ನಂತರ 8ನೇ ದಿವಸ ಕರಿಬೇಕು ಚೀಫ್ ಆಫೀಸರ್ ಅನ್ನು. ಯಾವ್ದೆಲ್ಲ ಮಾಡಿದ್ದೀವಿ ಯಾಕೆ ಮಾಡಲಿಲ್ಲ ಮಾಡಬೇಕು. ನೆಕ್ಸ್ಟ್ ಜಿಲ್ಲಾಧಿಕಾರಿ ಕಳಿಸಿದ್ರೆ ಆಗುದಿಲ್ಲ. ಒಂದು 2 ದಿನ ನಂತರ ನೀವು ಅವ್ರು ಹೋಗ್ಬೇಕು. ಇದಕ್ಕೆ ನಾವು ಆ ಮುಂದೆ ಹೇಳಿದೆ ಕೆಲವು ಕೆಲಸಗಾರಗಳಾಗುತ್ತದೆ ದಂಡ ಮಾಡಿ ದಂಡ ಮಾಡಿ ನಾವು ಫಾಲೋ ಮಾಡಬೇಕು. ನಾವು ಸುಮ್ಮನೆ ಇಲ್ಲಿ ಮಾಡಿ ಸಾಮಾನ್ಯ ಸಭೆ ಮಾಡಿ ಆಗುದಿಲ್ಲ ಅಂತ ಹೇಳಿ ನೀವು ನವೆಂಬರ್ ಅಲ್ಲಿ ಬರಲಿಲ್ಲ ಅಂತ ಹೇಳಿ ಡಿಸೆಂಬರ್ ಅಲ್ಲಿ ಬರೆದಿದ್ದೀರಾ 15 ತಾರೀಕು. ಡಿಸೆಂಬರ್ 15 ತಾರೀಕು ಬರೆದ ನಂತರ ಎಷ್ಟು ದಿವಸದಲ್ಲಿ ಮಾಡಬೇಕು? 25 ತಾರೀಕಿನಲ್ಲಿ ಮಾಡಬೇಕು. ಎಷ್ಟು ತಾರೀಕಿನಲ್ಲಿ ಮಾಡಬೇಕು? ಈ ಸಾಮಾನ್ಯ ಸಭೆಗಳಲ್ಲಿ ಮಾತಾಡ್ತಾರೆ ಡಿಸೆಂಬರ್ 15ಕ್ಕೆ ಬಂದಿದೆ. ಸರಿಯಲ್ಲ ಮುಖ್ಯಮಂತ್ರಿ ಮಾಡಿ ಅವರೊಂದು ಕಡೆ ಕೇಳಿದೆ ಕೇಳಿ ಏನಂತ ನಮ್ಗೆ ಈಗ ಗೊತ್ತಾಗುದಿಲ್ಲ. ಸಮಯ ನಮ್ಮ 220 ನನಗೆ ಕಡೆ ಕಡೆ ಹೇಳಲಿಕ್ಕೆ ಆಗುದಿಲ್ಲ. ನಾನು ಮೊನ್ನೆ ಗ್ರೂಪಲ್ಲಿ ಸಾಗಿದ್ದೇನೆ ಎಲ್ಲ ನೀವೆಲ್ಲ ನೋಡಿ ಅಂತ. ಅಧ್ಯಕ್ಷ ನೋಡ್ಬೇಕು, ಉಪಾಧ್ಯಕ್ಷ ನೋಡ್ಬೇಕು, ಮುಖ್ಯಾಧಿಕಾರಿ ನೋಡ್ಬೇಕು, ಎಲ್ಲ ನೋಡಿ ಏನೊಂದು ವ್ಯವಸ್ಥೆ ಮಾಡಿ ಅಂತ ನಾವು ಹಾಕುದು. ನಮಗೆ ಬೇರೆ ಉದ್ದೇಶ ಇಲ್ಲ. ನಾನು 1 ವರ್ಷದಿಂದ ನಾವು ಇದೇ ಹಿಂದೆ ಹೋಗ್ತಾ ಇದ್ದೇವೆ. ರಸ್ತೆ ಮಾಡಿ ನಾವು ಸರ್ಕಾರಿ ಜಾಗ ರಸ್ತೆ ಮಾಡಿದ್ರೆ ಪಟ್ಟ ಜಾಗ ರಸ್ತೆ ಮಾಡಿ ಕೊಡಿ ಸಾಧ್ಯವಾಗಿದೆ. ಸರ್ಕಾರಿ ಜಾಗ ಇಲ್ಲ ಅಂತ ಸರ್ಕಾರಿ ಜಾಗ ಇದ್ರೆ ಮಾಡ್ಬೋದು. ಇಲ್ವಾ? ಇಲ್ಲ ಅಂತ ಹೇಳಿ ಉಂಟಲ್ಲ. ನಾನೇ ಖುದ್ದು JCB ಆಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ದೆ. ಯಾರು ಭೂಮಾಗೆ ಮಾಡು ಸರ್ಕಾರಿ ಜಾಗಿ 226/2A 1.5 ಎಕರೆಗೆ ಗುಡುಗು ಮಾಡಿ ಆಗಿದೆ. ನನ್ನ ಹತ್ರ ದಾಖಲೆ ಇದೆ ಬಿಡಿ. ಮೊದಲು ನಾನು ಎಲೆಕ್ಷನ್ ಆಗುವ ಮೊದಲೇ ಇದೆ. ಇನ್ನೂ ಒಂದು 5.5 ಎಕರೆ ಜಾಗೆ ನಾವು ಕೋಟೆಗಾರ ಪಟ್ಟಣ ಪಂಚಾಯತ್ ಹೆಸರು ಇಟ್ಟು ಬಯಲುರಂಗ ಮಂಟಪ ಮತ್ತು ಮೈದಾನ ಮಾಡಿ ಅದೇ ಸ್ಥಳದಲ್ಲಿ ನಮಗೆ ರಸ್ತೆ ಮಾಡಿ ಕೊಡ್ಬೋದು. ನಮ್ಗೆ ಏನು ಗೊತ್ತಿಲ್ಲದವರಿಗೆ ನಾವು ಹೇಳ್ತೇವೆ ಸ್ಕೆಚ್ ನೋಡಿ ಇದಕ್ಕೆ ಹೋಗ್ತಾ ಅಂತಂದ್ರೆ ನೀವು ಅದಕ್ಕೆ ವ್ಯವಸ್ಥೆ ಮಾಡೋದ್ರೆ ನಾವೇನ್ ಮಾಡ್ತೀವಿ. ಇನ್ನು ನಾನು ನಿಮ್ಮನ್ನು ಕೇಳುದಿಲ್ಲ. ಮೂರನೇ ಮೀಟಿಂಗ್ ನೆಕ್ಸ್ಟ್ ಮೀಟಿಂಗ್ ಬಂದ್ರೆ ಅಲ್ಲಿ ಕೂತ್ಕೊಳ್ತಾರೆ ಅಷ್ಟೇ. ನಾನು ಸಾರ್ವಜನಿಕರಿಗೆ ಕೂತ್ಕೊಳ್ತೀನಿ. ನಾನು ಇಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ. ಬೇಜಾರು ಮಾಡ್ಬೇಕು. ಯಾಕಂದ್ರೆ ಅರ್ಥ ಇದೆ. ನಾವು ಭಿಕ್ಷೆ ಬೇಡಬೇಕಾ? ನನ್ನ ಮನೆ ನಾವೇನು ಮಾಡುದು ಬೇಡ. ನೀವು ಬಂದು ಒಂದು 3 ತಿಂಗಳು 3 ತಿಂಗಳು 1 ವರ್ಷ ಮೊದಲು ನಾನು ಅರ್ಜಿ ಕೊಟ್ಟಿದ್ದೇನೆ. ಹೌದಾ ಮೇಡಮ್? ಸರ್ವೆ ಎಲ್ಲ ಆಗಿದೆ. ಆದ್ರೂ ಕೂಡ ನೀವು ನಿರ್ಣಯ ಕಾಪಿ ಸಿಗಲ್ಲ, ಏನಿಲ್ಲ. ಇದ್ರ ಬಗ್ಗೆ ಏನು ತಗೊಂಡು ನಾವೇನು ರೆಸಲ್ಯೂಷನ್ ಬರೆಯಲಿಲ್ಲ. ಆದ್ರೆ ನಾವು ನಾನು ಮಾಡ್ಬೇಕಾ? ನಾನು ಲಾಸ್ಟ್ ನೀವು ಲಾಸ್ಟ್ ಟೈಮ್ ನಾವು ಹೇಳ್ತೇನೆ ಬೇಜಾರು ಮಾಡಬೇಡಿ. ಈ ನಮ್ಮ 3 ತಿಂಗಳ ಮೊದಲು ನಿಮ್ಮ ಹತ್ರ ಬಂದಾಗ ಕಾಶ್ಮೀರ ಬಂದಾಗ ವಿ ಹತ್ರ ಬಂದಾಗ ನೀವು ಅಲ್ಲಿಗೆ ಹೋಗಿ ಅಲ್ಲಿ ಇಲ್ಲಿಗೆ ಬನ್ನಿ, ಅಲ್ಲಿ ಕೇಳಿ ಇಲ್ಲಿಗೆ ಇದನ್ನೇ ಮಾಡಿ ನಮ್ಮನ್ನೇ ಹಾಕಿದ್ದೀವಿ. ಈಗ ನೀವು ಮಾಡಿದ್ರೆ ಹೇಳಿ ನೆಕ್ಸ್ಟ್ 1 ತಿಂಗಳ ಅವಕಾಶ ಕೊಡ್ತೇನೆ ಅಷ್ಟೇ. ನೀವು ನಿರ್ಣಯ ಮಾಡಿ. ಯಾಕೆಂದ್ರೆ ನಿರ್ಣಯ ಆಗಿದೆ ಅಲ್ಲ? ನಿರ್ಣಯ ಇದಕ್ಕೆ ದಾರಿ ಉಂಟಲ್ಲ. ಅಲ್ಲ ಏನು ಮಾಡೋದಿದ್ರೆ ನಾವೇ ಆಗಿ JCB ಕೊಂಡು ಹೋದ್ವಿ ರೋಡ್ ಮಾಡುವ. ಅದಕ್ಕೂ ಅಡ್ಡಿ ಬಂದು ಅದು ಹೇಳಿ ಇನ್ನೇನು ಮಾಡ್ಬೇಕು? ಹೌದಲ್ವಾ? ಅದೇ ನೋಡಿ ಆ ಮನೆ ಪರಿಸ್ಥಿತಿ ಹೇಗೆ ನನ್ನ ಜಾಗ ಇಲ್ಲ ಉಂಟಾ? ಇಲ್ಲ 6 ಮನೆ ಉಂಟು. ಹೌದಲ್ವಾ? ಅವ್ರು ಎಷ್ಟು ಸಲ ಬಂದಿದ್ದಾರೆ ಬಾಬಾ, ಎಷ್ಟು ಸಲ ಜಿಲ್ಲಾಧಿಕಾರಿ ಅರ್ಜಿ ಕೊಡ್ತಾರೆ. ನನ್ನ ಒಟ್ಟಿಗೆ ಅವರು 6 ಲಕ್ಷ ನಾನು ಎಷ್ಟು ಸಲ ಬಂದಿದ್ದೆ. ಒಂದೊಂದು ಮಾನವೀಯತೆ ಬೇಕು ನೋಡಿ. ಮಾಡೋದಾದ್ರೆ ಮಾಡಿ. ಇಲ್ಲೇ ನನ್ನ ಹತ್ರ ಬೇಸರ ಮಾಡಬೇಡಿ. ಮತ್ತೆ ನಾನು ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡಿದೆ, ಮುಖ್ಯಾಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿದೆ ಬೇಡ. ನಾನು ಇಲ್ಲಿ ಕೂತ್ಕೊಳ್ತೇನೆ ಅಷ್ಟೇ. ನೆಕ್ಸ್ಟ್ ಸಭೆಯಲ್ಲಿ ಅಲ್ಲಿ ರಸ್ತೆ ಟೆಂಪರರಿ ರಸ್ತೆ JCB ಯಲ್ಲಿ ಮಾಡದಿದ್ರೆ ಮಾತ್ರ ನಾನು ಇಲ್ಲಿ ಮಾತ್ರ ಪ್ರತಿಭಟನೆ ನನ್ನ ಹೇಳಿದ ಒಳಗೆ ಕಂಪ್ಲೇಂಟ್ ಆಗಿ ಬರಲ್ಲ. ನಮಗೆ ಮಾನವೀಯತೆ ನಾವು ಎಲ್ಲರಿಗೆ ಭಿಕ್ಷೆ ಬಿಡಬೇಕು. ನಿಮಗೆ ಗೊತ್ತಾಗುತ್ತೆ. ನಾವು ಸ್ಪಾಟ್ಗೆ ಬಂದು ನಾವು ತೋರಿಸ್ತೇವಲ್ಲ ನಮ್ಮ ಸರ್ವೆಯಲ್ಲಿ ನಿಮ್ಮ ಸರ್ಕಾರಿ ಸರ್ವೆ ಹೌದಲ್ವಾ? ನೀವು ಬಂದಿದ್ದಾರೆ ನನಗೆ ರಿಸಲ್ಟ್ ಬೇಕು. ಯಾಕಂದ್ರೆ 2 ವರ್ಷ ಆಯ್ತು. ನೀವು ಮೌಖಿಕವಾಗಿ ಯಾವುದನ್ನು ಮಾತಾಡ್ತೀರಿ? ಲಿಖಿತದಲ್ಲಿ ಕೊಟ್ಟು ಉಂಟಲ್ಲ ಮೊನ್ನೆ ರೂಪಲ್ಲಿ ಅವ್ರ ಸರ್ವೆ ಮಾಡಿಸ್ತಾರೆ.
ಅದೇ ರೀತಿ ಸರ್ವೆ ನಂಬರ್ 222ರಲ್ಲಿ 142 ಕೋಟೆಕಾರ ಪಟ್ಟಣದ ಡೈಲಿ ಇದೇ ಕೆಲಸ ನನಗೆ ನಾಶಿ ಆಗ್ತದೆ. 142 ಸೆನ್ಸ್ ಜಾಗೆಯನ್ನು ನಿವೇಶನಕ್ಕೆ ಕೊಡಬೇಕು. ಅದರ ಬಗ್ಗೆ ಸರ್ವೆ ಮಾಡಿದ್ದಾರೆ, ಏನು ಮಾಡಿ ಗೊತ್ತಿದೆ. ಮೊನ್ನೆ ಫಸ್ಟ್ ಮೀಟಿಂಗ್ ಹೇಳಿದೆ, ಈಗ ಮೊನ್ನೆ ಮೀಟಿಂಗ್ ನಿರ್ಣಯ ಕೊಡ್ತಾರೆ. ಮುಂಜಾಗ್ರತಾ ಕ್ರಮ ಮಾಡಿ ನಮಗೆ ಬೇಸರ ಆಗ್ತದೆ ಹೇಳಿ. ಒಂದು ರಿಸಲ್ಟ್ ಬೇಕು ನಮಗೆ. ನಾವು ಕಾಲೇಜಲ್ಲಿ ಮಾತಾಡಿ ಹೋಗಿ ಪ್ರಯೋಜನ ಇಲ್ಲ, ಹೋಗುದು ನಾವು ಮನೇಲಿ ಕೂತ್ಕೊಂಡು ಪುನಃ ಮೀಟಿಂಗ್ ಮಾಡೋದಕ್ಕೆ ಅರ್ಥ ಇಲ್ಲ. ಕೋಟೆಕಾರ ಪಟ್ಟಣ ಸರಿ ಎಲ್ಲ ಒಂದು ರಿಸಲ್ಟ್ ಕೊಡಬೇಡಿ ಅಧ್ಯಕ್ಷರೇ. ನಿಮ್ಮ ಮೇಲೆ ಭರವಸೆ ಇದೆ, ನಿಮ್ಮ ನಮ್ದೆಲ್ಲ ಒಂದೇ ಹತ್ತಿರ ಕ್ರಮ ಇದೆ. ನೀವೊಂದು ಮಾಡ್ತೀನಿ ನೀವೇ ಮಾಡಿಕೊಡಿ. ಈ ರೋಡಿನ ಬಗ್ಗೆ ನಾವು ಹೋಗಿ ಮಾತಾಡುವ. ಇಲ್ಲಿ ನಾವು ಯಾವುದೇ ಅರ್ಜಿ ಕೊಟ್ಟರೆ ಏನು ಪ್ರಯೋಜನ ಇಲ್ಲ, ಹೌದಾ? ಈಗ ನಮ್ದು ಕೂಡ ಅರ್ಜಿ ಕೊಟ್ಟರೆ ಒಂದು ಟೀಮ್ ಮಾಡಿ ಬೇಕಿದ್ರೆ ಹೋಗಿ ಒಂದು ಮಾತುಕತೆ ಮಾಡುವ. ಏನಾದ್ರೂ ಸಮಸ್ಯೆ ನೀವು ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ನೀವು ಒಟ್ಟಿಗೆ ಬನ್ನಿ, ನಾನು ಮಾಡಿ ನಾನು ಮಾಡ್ತೇನೆ, ಮುಖ್ಯಾಧಿಕಾರಿ ಅಂತ ಹೇಳಿ ನಿಮಗೆ ಜಾರಿ ಗೊತ್ತಾಗಿ ನಾವು ತೋರಿಸ್ತೇವೆ. ಒಂದು ಎಷ್ಟು ಉಂಟು JCB ಅಲ್ಲಿ ನಮ್ಮ ಕೋಟೆಕಾರ ಪಟ್ಟಣ JCB ಅಲ್ಲಿ ಇಷ್ಟು ಎಕರೆ ಜಾರಿ ಮಾಡ್ತಾರೆ. ಅದನ್ನು ಯಾರು ನಾವು ಕೇಳುವುದು ನಾವು ನ್ಯಾಯವಾಗಿ ಕೊಡುವಂತ ರಸ್ತೆ ಮಾಡಿ ಅದಕ್ಕಿಲ್ಲ. ಒಂದು ನಿಮಿಷ ಪಟ್ಟಣ ಪಂಚಾಯತ್ ಸಾರ್ವಜನಿಕ ಬಯಲುಗ ಮಂಟಪ ಮಾಡಿ ಒಂದು ಯಾರು ಯುವಕ ಆಟ ಆಡಿ ಏನಾದರೂ ಕಾರ್ಯಕ್ರಮ ಮಾಡಿ ನಾವು ಒತ್ತಾಡಿದ್ರೆ ಅದಕ್ಕೆ ಸಹಕಾರ ಮಾಡ್ತಾರೆ. ನಮ್ಮ ಕಣ್ಣೆದುರಲ್ಲಿ ಅಕ್ರಮ ಸಕ್ರಮ ಮಾಡಿ ಮಾಡಿ ಹಕ್ಕುಪತ್ರ ಕೊಟ್ಟರೆ ಎಲ್ಲ ಕೂಡ ಆಗ್ತಾ ಉಂಟು ರಾಜಕೀಯ. ನಾವು ನ್ಯಾಯಗಳಿಗೆ ಅರ್ಥ ಇಲ್ಲ. ಮತ್ತೆ ನಮ್ಗೆ ನಾವು ಸೆಂಟಿಂಗ್ ನಾವು ಅದು ಇದು ಎಲ್ಲ ಬಂದಿದ್ದು ಕೊಡ್ಬೇಕಾದ್ರೆ ಅಲ್ಲಿ ವಾಸ ಇರಬೇಕು, ಅಲ್ಲಿ ವಿಸಿಟ್ ಮಾಡಬೇಕು, ವಾಸ ಇದ್ದಾರೆ ಮಾಡಬೇಕು. ಹಕ್ಕುಪತ್ರ ಕೊಡಲಿಕ್ಕೆ ಇಷ್ಟಿಂತ ಜಾಗ ಇದೆ, ಇಷ್ಟು ಜಾಗ ಇಷ್ಟು ಸೆನ್ಸಿಯ ಜಾಗ ಇರಬೇಕಂತ ಹೇಳಿ 20 ಸೆನ್ಸಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಆಗ್ತದೆ ಆಗುದು. ಇದು ಈಗ ಕೊಟ್ಟಿರುವಂತ ದಾಖಲೆ ನಮ್ಮ ಹತ್ರ ಇದೆ. ನಾವು ಅದನ್ನು ಜನಕ್ಕೆ ಹೋಗುದಿಲ್ಲ. ಅಲ್ಲ ನಾನು ಹೇಳುದು ಈಗ ಕಾನೂನು ಪ್ರಕಾರ ಒಂದು ಹಕ್ಕುಪತ್ರ ಎಷ್ಟು ಸ್ಕ್ವೇರ್ ಫೀಟ್ ಬಂದಿದೆ. ಬಡವರು ಯಾರೆಲ್ಲ ಅರ್ಜಿ ಹಾಕಿದ್ದಾರೆ ಅದನ್ನು ಸ್ವಾಧೀನ ಮಾಡಿಕೊಳ್ತಾರೆ. ನೀವು ಹಕ್ಕುಪತ್ರ ಸೈಟ್ ವಿಸಿಟ್ ಮಾಡ್ತೀರಾ? ಸೈಟ್ ವಿಸಿಟ್ ಮಾಡುವಾಗ 20 ಸೆನ್ಸ್ ನೋಡಿಲ್ಲ ನೀವು. ಆತ್ಮಶಕ್ತಿ ಸಾಕ್ಷರಿಗೆ 10 ಸೆನ್ಸ್ ಮತ್ತೆ ಜಾಗ ಇಲ್ಲ ಅಂತ ಹೇಳ್ಕೊಡ್ತಾರೆ. ಮನೆ ಜಾಗ ಇಲ್ಲ ಅಂತ ನೋಡಿದ್ದಾರೆ. ಹಾಗಾದ್ರೆ ಇಷ್ಟು ಕೊಟ್ಟಿದ್ದೀವಿ, ನೀವು ಸರ್ಕಾರಿ ಜಾಗ ಉಳಿಬೇಕು, ಅಲ್ಲಿ ಆಫೀಸಲ್ಲಿ ತಂದು ಕೊಡೋದಿಲ್ಲ ಅಂತ ಹೇಳಿ ಅರ್ಥ ಏನು ಕೊಡ್ಬೇಕಲ್ಲ. ಕೆಲಸ ಕೊಡ್ಬೋದು, ಆ ವಿಷಯದಲ್ಲಿ ಇಲ್ಲೇ ಇದೆ ಅಂತ ಹೇಳ್ತಾರೆ. ಅಧ್ಯಕ್ಷ ಹೇಳಿದ್ರೆ ಕಾನೂನಿನಲ್ಲಿ ಮಾತಾಡಿದ್ರೆ ನಾವು ಕಾನೂನಿನಲ್ಲೇ ಮಾತಾಡ್ತೇವೆ. ಹೈದರಾಬಾದಲ್ಲಿ ನಾವು ಕೆಲಸ ಆಗಬೇಕು. ಅಪ್ಗ್ರೇಡ್ ಆಗಿದ್ದಾರೆ ಸರ್ಕಾರಿ
ಎಷ್ಟಾಗ್ತದೆ ಅಷ್ಟು ಮಾಡ್ಬೋದು. ಈಗ ನೀವು ಮೊದಲು ನಾವು ಹೇಳಿದ ದಿವಸದಿಂದ ಅರ್ಜೆಂಟ್ ನಾವು ಕೊಡ್ಬೋದು ಅಷ್ಟೇ. ಆಮೇಲೆ ಎಲ್ಲರಿಗೂ ಕೊಡ್ತಾರಲ್ಲ ನಾವು ನೀವು ತಂದಿರಿ ಯಾರಿಗೆ ಬೇಗ ಅವ್ರಿಗೆ ಕೊಡು. ಯಾರಿಗೆ ಬೇಗ ಅರ್ಜೆಂಟ್ ಕೊಡ್ತಾರೆ. ಮನೆ ಮನೆಗೆ ಆರೋಗ್ಯ ಕಾರ್ಯಕರ್ತರು ಭೇಟಿ ನೀಡಿ BP, ಶುಗರ್, ಒಂದು ಕ್ಯಾನ್ಸರ್ ಕೂಡ ಓರಲ್ ಸ್ಕ್ರೀನ್ ಅಂದರೆ ಬಾಯಿ ಕ್ಯಾನ್ಸರಲ್ಲಿ ಓರಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಮತ್ತೊಂದು ಅದಕ್ಕೆ ಸರ್ವೈಕಲ್ ಓರಲ್ ಕೇಳಿಕೊಂಡು ಅವರಲ್ಲಿ ಸ್ಕ್ರೀನಿಂಗ್ ಮಾಡಿ ಅವರನ್ನ ಹಾಸ್ಪಿಟಲ್ಗೆ ರೆಫರ್ ಮಾಡುವುದು. ಮತ್ತು BP, ಶುಗರ್ಗೆ ನಮ್ಮ ಎಲ್ಲ ಆರೋಗ್ಯ ಇದರಲ್ಲಿ ಮೆಡಿಸಿನ್ ಸಪ್ಲೈ ಆಗಿದೆ. ನಾಲ್ಕು ಮೆಡಿಸಿನ್ಸ್ ಅಂದರೆ BP ಮತ್ತು ಶುಗರ್ಗೆ ಮಾತ್ರ. ಅದನ್ನು ಮನೆ ಮನೆಗೆ ತಂದು ತಲುಪಿಸುವಂಥ ವ್ಯವಸ್ಥೆ ಸ್ಟಾರ್ಟ್ ಆಗ್ತಾ ಇದೆ. ಅದನ್ನೆಲ್ಲ ಮೆಂಬರ್ಗಳಿಗೆ ಗೊತ್ತಿರಲಿ ಅಂತ. ಅಂದರೆ ಒಂದು ಸೈಡಿಂದ ಸ್ಟಾರ್ಟ್ ಆಗ್ತದೆ, ಇನ್ನು ಸ್ಟಾರ್ಟ್ ಆಗಿಲ್ಲ, 3 ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ. ಮೆಡಿಸಿನ್ಸ್ ಎಲ್ಲ ಹಾಸ್ಪಿಟಲ್ಗೆ ಸಪ್ಲೈ ಆಗಿದೆ. ಈಗ ಪ್ರೈವೇಟಲ್ಲಿ ತಗೊಳ್ಳೋದಿದ್ದರೆ ಅವರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಂದು ಕೇಳಿ ಅದನ್ನು ಚೇಂಜ್ ಮಾಡ್ಕೊಳ್ಬೋದಾ ಅಂತ ಕೇಳಿಕೊಂಡು 3 ತಿಂಗಳಿರುವ ಮೆಡಿಸಿನನ್ನು ಸಪ್ಲೈ ಮಾಡ್ತಾರೆ ಅಂತ. ಮನೆ ಮನೆಗೆ ಈ ಮುಂದೆ ಸರ್ವೆ ಮಾಡ್ತಾರೆ. ವರ್ಕರ್ಸ್ ಮನೆಗೆ ಭೇಟಿ ನೀಡಿ BP, ಶುಗರ್ ಅಂತ ಇದ್ದರೆ ಟೆಸ್ಟ್ ಮಾಡಿ ಅಲ್ಲಿಯೇ ಮೆಡಿಸಿನ್ಸ್ ಕೊಡುವಂಥದ್ದು. ಡಾಕ್ಟರ್ಸು ಕನ್ಸಲ್ಟೇಷನ್ ಅದನ್ನೆಲ್ಲ ಬೇಕಾಗ್ತದೆ. ಅಂದರೆ ನಮ್ಮಲ್ಲಿಂದ ಸಪ್ಲೈ ಆಗುವಂಥ ಗೌರ್ಮೆಂಟಿಂದ ಸಪ್ಲೈ ಆಗುವಂಥ ಮೆಡಿಸಿನನ್ನು ಅವರಿಗೆ ಮನೆಗೆ ತಲುಪಿಸುವ ವ್ಯವಸ್ಥೆ ಗೊತ್ತಿರಲಿ ಮೆಂಬರ್ಸ್ಗಳಿಗೆ. ಅಂದರೆ ಒಂದೇ ಸಲ ಎಲ್ಲರ ಮನೆಗೆ ಬರಬೇಕು ಅಂತಂದರೆ ಒಂದು ಸೈಡಿಂದ ಸ್ಟಾರ್ಟ್ ಆಗ್ತದೆ. ನಮ್ಮ ಕೋಟೆಗಾರಿ ಪಂಚಾಯತಲ್ಲಿ ಆಲ್ಮೋಸ್ಟ್ ಒಂದು 20,000 ಜನಸಂಖ್ಯೆ ಇದೆ. ಒಂದು ಸೈಡಿಂದ ಸ್ಟಾರ್ಟ್ ಆಗಿ ಯಾವಾಗ ಸ್ಟಾರ್ಟ್ ಆಗಬೇಕಷ್ಟೇ. ಇನ್ನು ಬೇರೆ ನಮ್ಮ ಡಾಕ್ಟರ್ ರಿಟೈರ್ಡ್ ಆದ ಬಗ್ಗೆ ಎಲ್ಲರಿಗೆ ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಕೆಲವರಿಗೆ ಗೊತ್ತಿಲ್ಲ. ಸೈನಿಗೆ ಬರ್ತಾ ಇದ್ದಾರೆ. ನಮಗೆ ಬೋಳಿಯಾರಿಂದ ಡಾಕ್ಟರ್ ಸುನೀತಾ ಮೊದಲಿಗೆ ಸುನೀತಾ ಮೇಡಮ್ ಬೋಳಿಯಾರಿಂದ ವಾರದಲ್ಲಿ 2 ದಿವಸ ಮಂಗಳವಾರ ಮತ್ತು ಶುಕ್ರವಾರ ಬರ್ತಾ ಇದ್ದಾರೆ ಚಾರ್ಜಿಗೆ. ಆ ದಿನದಲ್ಲಿ ಸೈನಿಕ ಡೆತ್ ಸರ್ಟಿಫಿಕೇಟ್ ಅನ್ಸೋದಕ್ಕೆಲ್ಲ ಮಂಗಳವಾರ ಮತ್ತು ಶುಕ್ರವಾರ ಬರ್ಬೋದು. ನಾವು ಸಹ ಒಂದು ನಿರ್ಣಯ ಮಾಡಿ ಕಳಿಸಿ, ಒಂದು ನಿಮಗೆ ಅಧಿಕಾರಿ ಬೇಕು ಅಂತೇಳಿ ಕಳಿಸಿಕೊಡಿ. ನಮ್ಮ ಕಡೆಯಿಂದ ಸಹ ಒಂದು ಒತ್ತಡ ಮಾಡಿ ಅಧಿಕಾರಿ ಬೇಗ ನೇಮಕ ಮಾಡಿ. ಪೇಜ್ ನಂಬರ್ 12/12/2024 ಕೋಟೆಗಾರ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯ ನಡವಳಿಕೆ. ಪಾಯಿಂಟ್ ಹೇಳಿ ಸರ್, ಅದರಲ್ಲಿ ಏನಾದರೂ ಚರ್ಚೆ ಇದ್ರೆ ಹೇಳಿ. ಪಾಯಿಂಟ್ ಓದ್ಕೊಂಡು ನಾವು ಹೇಳ್ತೇವೆ. ಪಾಯಿಂಟ್ ಓದಕ್ಕೆ ದಿನಾಂಕ 4/11/2024 ಜರುಗಿದ ಸಾಮಾನ್ಯ ಸಭೆಯ ನಡವಳಿಕೆಯನ್ನು ಓದಿ ಸ್ಥಿರೀಕರಿಸುವ ಕುರಿತು ಉಲ್ಲೇಖಿತ ವಿಷಯದ ಬಗ್ಗೆ ಚರ್ಚಿಸಲಾಗಿ ಸಾಮಾನ್ಯ ಸಭೆಯ ಕ್ರಮ ಸಂಖ್ಯೆ 7ರ ಹೃದಯದಲ್ಲಿ ನಡುಕುಮೇರು ಪಟ್ಟಣ ಪಂಚಾಯತಿ ಕಾದಿರಿಸಿದ ಸ್ಥಳದಲ್ಲಿ ಅಧಿಕೃತವಾಗಿ ನಿರ್ಮಿಸಿರುವ ಕಟ್ಟಡವನ್ನು ತೆರವುಗೊಳಿಸುವ ಬಗ್ಗೆ ಸದಸ್ಯರಾದ ಶ್ರೀ ಆಯಿಷಾ ಜುಬೇದಾ, ಹರೀಶ್ ರಾವ್, ಸಿರಿಮಾಗಿ, ಸೆಫಿಯಾ ಮತ್ತು ಮ್ಯಾಥ್ಯೂ ಡಿಸೋಜ ಇವರು ಆಕ್ಷೇಪಣೆ ಸಲ್ಲಿಸಿರುವುದರಿಂದ ಸಭೆಯವರ ಆಕ್ಷೇಪಣೆಯನ್ನು ದಾಖಲಿಸಿ ಸರ್ಕಾರಿ ಸ್ಥಳದಲ್ಲಿ ಅನಧಿಕೃತವಾಗಿ ಮನೆ ಕಟ್ಟಿದ ಮನೆಯರನ್ನು ಗುರುತಿಸಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಈಗಾಗಲೇ ಕಾಯಂ ಮಜಲ್ನಲ್ಲಿ ವಸತಿ ರಹಿತರಿಗೆ ಕಾದಿರಿಸಿದ ನಿವೇಶನದಲ್ಲಿ ಪ್ರಥಮ ಆದ್ಯತೆ ನೀಡಿ ಈಗ ನಿರ್ಮಿಸಿರುವ ಅನಧಿಕೃತ ಕಟ್ಟಡವನ್ನು 7 ದಿನಗಳೊಳಗೆ ತೆರವುಗೊಳಿಸುವ ಬಗ್ಗೆ ಹಾಗೂ ಸದ್ರಿ ನಿವೇಶನದಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸುವ ಬಗ್ಗೆ ಬಹುಮತದಿಂದ ನಿರ್ಣಯಿಸಲಾಯಿತು ಹಾಗೂ ಉಳಿದ ಸಭೆಯ ನಡವಳಿಕೆಯನ್ನು ಓದಿ ಸ್ಥಿರೀಕರಿಸಲು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಡೆಮಾಲಿಷ್ ಆಗಲಿಲ್ಲ. ನಮಗೆ ಸರ್ವೆ ಕಾಪಿ ಮೊನ್ನೆ 6/1/2025 ಈಗ ನೀವು ಬಡವರಿಗೆ ಸರ್ಕಾರದ ಜಾಗವನ್ನ ಮನೆ ವಸತಿ ನಿವೇಶನ ಕೊಡ್ಬೇಕಂತ ನೀವು ಮಾತಾಡಿದ್ರೆ ಇಷ್ಟ ತನಕ ಬಡವರಿಗೆ ಈಗ ಅದು ಬಡವರೇ ತಗೊಂಡಿರುವಂತಹ ಜಾಗ
ಜಾಗ ಮನೆ ನಿವೇಶನಕ್ಕೆ ಅಂತ ಹೇಳಿ ಗೌರ್ಮೆಂಟ್ ಲ್ಯಾಂಡ್ ಇದ್ದಿದ್ದನ್ನು ಐಡೆಂಟಿಫೈ ಮಾಡಿ ಬಡವರಿಗೆ ಕೊಟ್ಟಿದ್ರೆ ಇಂತಹ ಪರಿಸ್ಥಿತಿ ಬರ್ತಾ ಇತ್ತಾ? ಬರ್ತಾ ಇರ್ಲಿಲ್ಲಲ್ಲ. ಈಗ ಒಂದು ಕಾಲ್ ಸೆನ್ಸ ಎಷ್ಟು 1.5 ಎಕರೆ ಏನೋ ಮಾಡಿದ್ದಾರೆ ಅಷ್ಟೇ. 3 ವರ್ಷದ ಮುಂಚೆ ಅಲ್ಲಿ ನೆಲ ಸಮ ಮಾಡ್ಬೇಕಾದ್ರೆ ಅಧಿಕಾರಿಗಳು ಯಾರು ಮಾತಾಡಲಿಲ್ಲ. ಮನೆ ಎಲ್ಲ ಕಟ್ಟಿದ ಮೇಲೆ ನೀವು ಹೋಗಿ ಬೇಲಿ ಹಾಕಿರುವಂತದ್ದು. ನಾನಲ್ಲ ಅಲ್ಲ, ಬೇಲಿ ಹಾಕಿದ್ದು ಅದು ಅನ್ಯಾಯ ಅಲ್ವಾ? ಅದು ಬಡವರಿಗೆ, ನೀವು ಬಡವರಿಗೋಸ್ಕರ ವಸತಿ ನಿವೇಶನಕ್ಕೆ ಇಷ್ಟೆಲ್ಲ ಮಾತಾಡಿದ್ರು. ವಸತಿ ನಿವೇಶನಕ್ಕೆ ಮಾತಾಡಿ ಅದನ್ನ ಡೆಮಾಲಿಷ್ ಮಾಡೋದು ತಪ್ಪಲ್ವಾ? ನೀವು ಯಾವುದೇ ಒಂದು ವಿಚಾರ ಚರ್ಚೆ ಮಾಡುವಾಗ ಅದರದ್ದು ಪೂರ್ಣ ಪ್ರಮಾಣದ ದಾಖಲೆ ಪರಿಸ್ಥಿತಿಯನ್ನು ಸ್ಟಡಿ ಮಾಡಬೇಕು. ಅದು ಬಿಟ್ಟು ಬಡವರು 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 ಅಂತೇಳಿ ಅಲ್ಲಿ ನಿಮ್ಗೆ ಏನು ಮಾಹಿತಿ ಇದೆ ಅಲ್ಲಿ ಬಡವರು ಅಂತೇಳಿ? ಬಡವರಂತ ಗೊತ್ತಿದೆ ನಮ್ಗೆ. ಗೊತ್ತಿದೆ ಅಂದ್ರೆ ಹೇಗೆ ಗೊತ್ತಿದೆ? ಹೇಗೆ ಗೊತ್ತಿದೆ? ಬಡವರಂದ್ರೆ ಹೇಗೆ ಗೊತ್ತಿದೆ? ಬಡವರೇ ಅಲ್ವಾ ಅಲ್ಲಿ ತಗೊಂಡಿರೋದು? ಶ್ರೀಮಂತರು ಹೋಗಿ ತಗೊಂಡಿರ್ತಾರಾ? ನಾವು ಕಳೆದ ಸಾಮಾನ್ಯ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿದ್ವಿ. ನಿಮಗೆ ನಾನು ಇದರ ಪೂರ್ಣ ವಿವರ ಕೊಡ್ತೀನಿ. ನೀವು ಅದಕ್ಕೆ ಸಭೆ ಮಾಡಿ ಬೇರೆ ಆಗಬೇಕು ಅಂತೇಳಿ ಆಗಿದೆ. ಪ್ರತಿಪಕ್ಷ ನಾಯಕರು ಮತ್ತು ಎಲ್ಲರೂ ಯಾಕೆಂತ ಹೇಳಿದ್ರೆ ಬಡವರು ಬಡವರು ಅಂತ ಹೇಳಿ ಮಂಗ ಮಾಡಬಾರ್ದು. ಬಡವರು ಅಲ್ಲಿ ಸರ್ವೆ ಆಗಿದ, ಸರ್ವೆ ಕಡಿಮೆ ಮೊನ್ನೆ 6 ತಾರೀಕಿಗೆ ಅಲ್ಲಿ ಒಟ್ಟು ಎಷ್ಟು ಮನೆ ಇದೆ ನಿಮ್ಮ ಅಂದಾಜು? ನೀವೀಗ ಬಡವರು ಬಡವರು ಅಂತ ಎಷ್ಟು ಮನೆ ಇದೆ ಅಲ್ಲಿ? 8 ಮನೆಗಳೆಲ್ಲ ಇರ್ಬೋದು. ಒಂದು 8 ಅಂತ ಹೇಳಿದ್ರೆ 15 ಆಯ್ತು. 15 ತೆಗೆದಿರ್ಬೋದು. ಒಂದು 8 ಮನೆ ಅಂದ್ರೆ ತಿಳ್ಕೊಳ್ಳಿ. ಸರಿ, 8 ಮನೆ ಅಂದ್ರೆ ತಿಳ್ಕೊಳ್ಳಿ. 8 ಜನ ಬಡವರು ಅಂತ ಹೇಳ್ತಾರೆ. ನೀವು ಅಲ್ಲಿ ಕಡೆಗೆ ಅಧ್ಯಕ್ಷ ಕಡಿಮೆ ಮಾಡಿದ್ದೀರಿ. ನೀವು ಸೈಟ್ ವಿಸಿಟ್ ಮಾಡಿದ್ದೀರಾ? ಎಷ್ಟು ಮನೆ ಬರ್ತದೆ ಒಂದು ಮನೆ ಮಾತ್ರ ಒಂದು ಮನೆ ಆಗ್ತಾ ಇದೆ, ಒಂದು ಮನೆ ಮಾತ್ರ ಪೂರ್ತಿ ಆಗಿದೆ. ಹಾಗಾದ್ರೆ ಬಡವರು ಯಾರು? ಇಬ್ಬರು ಮಾತ್ರ ನಮ್ಮ ಇದಕ್ಕೆ ಸಂಬಂಧಪಟ್ಟರು. ಪ್ರತಿಪಕ್ಷ ನಾಯಕರು ಕೇಳಿದ್ರು ಬಡವರಿಗೆ ನಮ್ಮ ಜಾಗದಲ್ಲಿ 2 ಮನೆ ಮಾತ್ರ. ಒಂದು ಪೂರ್ಣಾದ ಮನೆ ಅಂತ ಹೇಳಿದ್ರೆ ಚೆಂಬುಗುಡ್ಡೆಯಲ್ಲಿ ಇಷ್ಟೊಂದು ಪಾಪದ ಹಣ ತೆಗೆದುಕೊಂಡು ಜಾಗ ಸೇಲ್ ಮಾಡಿದವನ ಮನೆ ಆಗಿರೋದು. ಅವ ಬಡವ ಆಗ್ತಾನ? ಒಬ್ಬರಿಗೋಸ್ಕರ ಇನ್ನೂ ಒಂದು 7-8 ಜನಕ್ಕೆ ಅನ್ಯಾಯ ನಮ್ಮ ಜಾಗದಲ್ಲಿ ಬರುದಿಲ್ಲ ಅದು. ಅದು ನಿಮ್ಮ ಜಾಗ ಈಗ ಮಾಡ್ಕೊಂಡಿದ್ದು ಕೋಟೆಗಾರ ಪಟ್ಟಣ ಪಂಚಾಯತಿಗೆ. ಅದ್ರ ಮುಂಚೆ ಇತ್ತಲ್ಲಿ ಡೆಮಾಲಿಷ್ ಮಾಡಿ JCB ಅಲ್ಲಿ ಲೆವೆಲ್ ಮಾಡ್ಬೇಕಾದ್ರೆ ಯಾಕೆ ಬರಲಿಲ್ಲ? ನಿಮ್ಗೆ ನಾನು ಕನ್ನಡದಲ್ಲಿ ಹೇಳ್ಬೇಕಾ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಾ? ನಾನು ಅಲ್ಲಿ ಕೂತ್ಕೊಂಡ್ರೆ ಮಾತಾಡ್ಲಿಕ್ಕಿಲ್ಲ. ಆಗ ಇವರು ನಾವು ನೋಡಿ ಪ್ರತಿಪಕ್ಷ ನಾಯಕರು ಇಲ್ಲಿ ನಾನು ಮಾತಾಡೋದು ನಾನು ಇಷ್ಟು ಮಾತಾಡೋದು ಅಧ್ಯಕ್ಷರು ಹೇಳ್ಕೊಟ್ಟದಲ್ಲೇ ಮಾತಾಡೋದು. ನಾವು ನನ್ನದಲ್ಲ. ಈಗ ನಗದು ಬೇಕು ಜಾಗ ಡೆಮಾಲಿಷ್ ಮಾಡಬೇಕಂತ ಹೇಳಿ ಮಾತಾಡೋದು ಅಧ್ಯಕ್ಷರೇ. ನಮ್ಮ ಅಧ್ಯಕ್ಷರೇ ನಮ್ಮ ತಂದ ಈಗ ಮಾತಾಡ್ಬೇಕಂತ ಅಲ್ಲ ಅಧ್ಯಕ್ಷ. ಸರಿ ಇಲ್ಲ. ನಾವು ಯಾರು ನಗದು ಬೇಕಾಗಿ ನೀವು ಇದನ್ನು ಬಿಟ್ಟೇ ಹೋದಂತ ಹೇಳಿದ್ರೆ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಕ್ಷರೇ. ಆಮೇಲೆ ಆ ಮನೆಯನ್ನು ಡೆಮಾಲಿಷ್ ಮಾಡಬೇಕು ಅದಕ್ಕೆ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡಿ ಸರಿ ರೆಕಾರ್ಡ್ ಮಾಡಿ. ಅಷ್ಟು ಮನೆ ಇದೆ ಅದನ್ನೆಲ್ಲ ಡೆಮಾಲಿಷ್ ಮಾಡಬೇಕು, ನೀವು ಯಾವುದೇ ಕಾರಣಕ್ಕೆ ಬಿಡಬಾರ್ದು, ಇದರ ಬಗ್ಗೆ ಇದು ಮಾತಾಡ್ಬೇಕಂತ ಹೇಳಿರೋದು ಅಧ್ಯಕ್ಷರೇ. ನಮ್ಮದ್ರಲ್ಲಿ ಯಾವುದೇ ರೀತಿ ಅಧ್ಯಕ್ಷರೇ ಅಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅವರು ನನ್ನ ಹತ್ರ ಮಾತಾಡ್ಲಿಕ್ಕೆ ಹೇಳಿದರು. ಇದು ಅಂತಲ್ಲ ಬೇರೆ ವಿಷಯ ಈಡವರೆಗೆ ಅಷ್ಟು ಟಾರ್ಗೆಟ್ ಮಾಡಬೇಕಂತ ಹೇಳಿರೋದು ಅಧ್ಯಕ್ಷರೇ. ಬೇರೆ ನಮ್ದು ಇಷ್ಟು ನಮ್ದು ಒಂದು ಸಭೆ ಆಗ್ತದೆ ನಮಗೆ ಮುಂಚಿನ ದಿವಸ. ಅದಕ್ಕೆ ನಾನು ಅಲ್ಲಿ ಕೂತ್ಕೊಳ್ಳೋದ್ರಿಂದ ಒಂದು ಬಡವರಿಗೆ ಸಿಕ್ಕಲ್ಲ ಅಂತ ನೋಡುವ. ಯಾಕೆಂದ್ರೆ ನೀವು ಅಲ್ಲಿ ಕೂತ್ಕೊಳ್ಳಿಸಿ ನನ್ನ ಬಾಯಿ ಮುಚ್ಚಿಸಿ ಕೆಲಸ ಕಾರ್ಯಗಳು ಆಗ್ತದೆ. ನಿಮಗೆ ಕೆಲಸ ಆಗ್ತದೆ ಅಂತ ನಾನು ಅಲ್ಲಿ ಕೂತ್ಕೊಳ್ತೇನೆ.
ಕ್ವಶನ್ ಇರೋ ಆನ್ಸರ್ ಕೊಡ್ತಾರೆ ಅವರಿಗೆ ನೀವು ಅಲ್ಲಿ ಕ್ವಶನ್ ಚರ್ಚೆ ಮಾಡಿ ನಮ್ಮೊಂದು ವಿಷಯ ಸಿಸಿ ಕ್ಯಾಮರಾ ಹಾಕುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ನಾವು ಆ ಡೊನೇಷನ್ ಮಾಡಿ ಕಟ್ಟಿದ್ದೇವೆ, ಈಗ ಡೊನೇಷನ್ ಮಾಡುವುದು ಬೇಡ ಅಂತ ನಾವು ಕೇಳಿದ್ದೇವೆ. ಅದು ಈಗ ಬಹುಮತದಲ್ಲಿ ನಾನು ಅವಶ್ಯ ಇದ್ದೀನಿ, ಬಹುಮತದಲ್ಲಿ ಬಹುಮತದಲ್ಲಿ ಮಾಡಿದ್ರೆ ನಮ್ಗೆ ಏನು ಮಾಡಲಿಕ್ಕಾಗುದಿಲ್ಲ. ಮತ್ತು ಈಗ ನನಗೆ ಈಗಾಗ ಅವರು ಕೋರ್ಟಿಗೆ ಹೋಗಿದ್ದಾರೆ, ಶುಕ್ರವಾರ ನಾನು ಕೋರ್ಟ್ ಕೇಸ್ ಅದೇನಾಗಿದೆ ಗೊತ್ತಿಲ್ಲ. ಈಗ ನಾವು ಅದರಲ್ಲಿ ಏನು ಕೋರ್ಟ್ ಇರುವುದರಿಂದ ಈಗ ಒಂದು ರೀತಿಯಲ್ಲಿ ಈಗ ಯಥಾಸ್ಥಿತಿಯಲ್ಲಿ ಇರುವುದು ಒಳ್ಳೆಯದು. ನನ್ನ ಈಗ ನಮ್ಮ ಒಂದು ಆರೋಗ್ಯ ಸತ್ಯ ಒಂದು ಭಾವನೆಯನ್ನು ನೀವು ಒಂದು ಅರ್ಥ ಮಾಡಿಕೊಂಡು ಅವರಲ್ಲಿ ಚರ್ಚೆ ಮಾಡಬೇಕು. ಅವರು ಕೋರ್ಟಿ ಅಂತ ಹೇಳಿದ್ದಾರೆ, ಕೋರ್ಟಿನಲ್ಲಿ ಸ್ಟೇ ವಾರೆಂಟ್ ಕೊಟ್ಟಿದ್ದಾರೆ. ಕೋರ್ಟ್ಗೆ ಯಾವುದೇ ಸ್ಟೇ ವಾರೆಂಟ್ ಬಂದಿಲ್ಲ. ನೋಟಿಸ್ ಬಂದಿದೆ ಅಂತ ಹೇಳಿದರೆ ಬ್ಲ್ಯಾಕ್ ಲೈಟ್ ಅದಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಸ್ಟೇ ಕೊಟ್ಟರೆ ಸರಿ ಅಲ್ಲ. ನಾವಲ್ಲಿ ಎಲ್ಲ ಮನೆಯನ್ನು ಡೆಮಾಲಿಷ್ ಮಾಡಬೇಕಲ್ಲ, ನಮ್ಮ ಜಾಗಕ್ಕೆ ಎಷ್ಟು ಬರ್ತದೆ ಅವರದ್ದು ಅದನ್ನು ಡೆಮಾಲಿಷ್ ಮಾಡಬೇಕು. ಅದರ ಜೊತೆಗೆ ಪಕ್ಕದ ಜಾಗ ಎಷ್ಟಿದೆ ಅದನ್ನು ಅಂಬೇಡ್ಕರ್ ಭವನಕ್ಕೆ ಕೊಡಬೇಕು ಅಂತೇಳಿ ನಮ್ಮ ಸರ್ ಹೇಳಿದ್ದಾರೆ. ಅದಕ್ಕೆ ಪುನಃ ಅದನ್ನು ಮೀಸಲಿಡಬೇಕು. ನಾವು ಡೆಮಾಲಿಷ್ ಮಾಡಿ ಅಂಬೇಡ್ಕರ್ ಭವನದ ಅವರಿಗೆ ಬೇಕಿದ್ರೆ ಅದನ್ನು ಮಾಡಿಕೊಂಡು ಹೋಗ್ತಾರೆ. ನಾವೇಳಿದ್ರೆ ನೀವು ಅದನ್ನು ಸ್ಟೇ ಆಗಬೇಕು, ಸ್ಟೇ ಇಲ್ಲ. ಮತ್ತೆ ಇವರು ಹೇಳಿದಾಗೆ ನಮ್ಮ ಜಾಗದಲ್ಲಿ ಅವರ ಮನೆ ಬರೋದಿಲ್ಲ, ಎರಡು ಮಾತ್ರ ನೋಡ್ತಾ ಇರ್ಬೋದು. ಇಷ್ಟು ಜನರ ಗುಂಡಿಗೆ ಆಗ್ತದೆ, ಮನೆ ಬರೋದಕ್ಕೆ ನಮಗೆ ಸಮಸ್ಯೆ ಕೊಡಿಲೇಬೇಕಲ್ಲ. ಅವರು ಬೇರೆ ಜಾಗ ತೋರಿಸಿ ಈ ಜಾಗದಲ್ಲಿ ಮನೆ ಕಟ್ಟಿಸಿದಂತೆ ಅದು ಅವರ ತಪ್ಪಲ್ಲ. ಅಲ್ಲಿ ಎಲ್ಲ ಬಡವರ ಮನೆ ಬರುವುದಿಲ್ಲ, ನಾನು ಎರಡು ಮಾತ್ರ ಬರ್ತದೆ, ಒಂದು ಮನೆ ಬರ್ತದೆ, ಒಂದು ಫೌಂಡೇಶನ್ ಬರ್ತದೆ. ಅಲ್ಲ, ಈ ರೀತಿ ಜಾಗ ಗೌರ್ಮೆಂಟ್ ಜಾಗ ಇರುತ್ತೆ. ಈಗ ಸೆನ್ಸ್ಗೆ 8 ಲಕ್ಷ 5 ಲಕ್ಷ ಎಲ್ಲ ಜಾಗ ಇರುತ್ತೆ. ಬಡವರಿಗೆ ಜಾಗ ಸಿಕ್ಕಿದ್ರೆ ಸಾಕು ಅಂತ ತಿಳ್ಕೊಂಡಿರ್ತಾರೆ. ಯಾವ ಜಾಗ ಅಧೀನದಲ್ಲಿ ಇರುತ್ತೆ ಅವ್ರು 50,000 1 ಲಕ್ಷ ಕೊಡಬೇಕಾದ್ರೆ ಈ ಬಡವರು ತಗೊಳ್ತಾರೆ ಮನೆ ಕಟ್ಟಲಿಕ್ಕೆ ಅಂತ ಹೇಳಿ. ಒಂದು ಕಟ್ಟಡ ಪಂಚಾಯಿತಿಯಿಂದ ಯಾವ ಸರ್ಕಾರಿ ಜಾಗ ಇದೆ ಮನೆ ನಿವೇಶನಕ್ಕೆ ಇಲ್ಲಿನ ಐಡೆಂಟಿಫೈ ಮಾಡಿ ಕೊಡ್ಬೇಕು. ಇಲ್ಲಾಂದ್ರೆ ಅವರು ತಗೊಂಡು ಅಲ್ಲಿ ಹೋಗಿ ಮತ್ತೆ ಡಿಮಾಲಿಷ್ ಮಾಡಬೇಕು ಮಾಡುವ ಸಂದರ್ಭ ಬರ್ಬೋದ ಏನ? ಅದಕ್ಕೆ ಕಟ್ಟಡ ಪಂಚಾಯಿತಿಯಲ್ಲಿ ಯಾವ ಯಾವ ಸರ್ಕಾರಿ ಜಾಗ ಇದೆ ಅದನ್ನ ಮನೆ ನಿವೇಶನಕ್ಕೆ ಕೊಡಿ. ಮತ್ತೆ ಬಡವರು ಹೋಗಿ 50,000 1 ಲಕ್ಷಕ್ಕೆ ತಗೊಂಡು ಅವರಿಗೆ ಮತ್ತೆ ಏನಿಲ್ಲದಂಗೆ ಡೆಮಾಲಿಷ್ ಮಾಡಿದ್ರೆ ಕಷ್ಟ ಅಲ್ಲ. ಅದಕ್ಕೆ ಎಷ್ಟು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಕರೆಕ್ಟ್ ಅವ್ರ ಅಡ್ರೆಸ್ ಕೊಟ್ಟಿದ್ದೀವಿ. ನೀವು ಯಾರು ಅಲ್ಲಿ ನಮ್ಮ ಅವರು ಯಾರು ಇವರು ಮಾತಾಡ್ತಾರೆ ಅವರ ಪರವಾಗಿ ನಾವು 1 ಲಕ್ಷ ಇಂತಲಕ್ಕೆ ಕೊಟ್ಟಿದ್ದೇವೆ, ಆದ್ದರಿಂದ ನೀವು ನಮಗೆ ಆ ಜಾಗವನ್ನು ನಮಗೆ ಹೆಸರಿಗೆ ಕೊಡಬೇಕಂತ ಹೇಳಿ ಅರ್ಜಿಪಡಿಸಿ ಪಂಚಾಯತ್. ನಾನು ಇಂಥ ಸೋ ಅಂಡ್ ಸೋ ವ್ಯಕ್ತಿಗೆ 1 ಲಕ್ಷ ಸೆನ್ಸಿಗೆ ಪ್ರಕಾರ ನಾವು ತಗೊಂಡಿದ್ದೀವಿ, ಆದ್ದರಿಂದ ಆ ಜಾಗಕ್ಕೆ ಬಂದು ಅರ್ಜಿಪಡಿಸಿ. ಆಗ ನಾವು ಅದರ ಬಗ್ಗೆ ಅನಗತ್ಯ ಅಕ್ರಮ ಮಾಡಿದ್ದಾರೆ ಅವ್ರ ಹತ್ರ ಮಾಡೋಣ. ಅದರಲ್ಲಿ ಉಳಿದ ಜಾಗ ಇದೆಯಲ್ಲ ಅಂಬೇಡ್ಕರ್ ಭವನಕ್ಕೆ ಮೀಸಲಿಟ್ಟಿದ್ದಾರೆ ಒಂದೇ ಮುಂದಕ್ಕೆ ಬರಬೇಕು. ಅವರಿಗೆ ಮದುವೆ ಆಗುವ ಪಾರ್ಕಿಂಗ್ ಇರ್ತದೆ. ಸಾಮಾನ್ಯ ಸಭೆಗೆ ಉಲ್ಲೇಖಿತ ವಿಷಯದ ಬಗ್ಗೆ ಚರ್ಚಿಸಲಾಗಿದೆ. ಅಕ್ಟೋಬರ್ 4 ಪ್ರಕಾರ ಜಮಾ ಖರ್ಚಿಗೆ ಪರಿಶೀಲಿಸಿ ಮಂಜೂರಾತಿ ನೀಡಲಾಯಿತು. ಕೋಟೆಕಲ್ ಪಟ್ಟಣ ಪಂಚಾಯತ್ನ 25-22 ಸಾಲಿನ ವಾರ್ಷಿಕ ನಿರ್ವಹಣೆ ಕಾಮಗಾರಿಗೆ ಟೆಂಡರ್ ಕರೆಯುವ ಬಗ್ಗೆ ಇದರಲ್ಲಿ ಬೇರೆ ಓದೋದು ಬೇಡ. ಅದರಲ್ಲಿ ಪಾಯಿಂಟ್ ನಂಬರ್ 20 ಸಿಸಿ ಕ್ಯಾಮೆರಾ ಅಳವಡಿಕೆ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅದನ್ನು ನಾವು ನಿರ್ಣಯ ಮಾಡಿದ್ದೇವೆ. ಖಾಸಗಿಯವರ ಹತ್ರ ಸಿಸಿ ಕ್ಯಾಮೆರಾ ಎಲ್ಲ ಕಡೆ ಅವರ ಹತ್ರ ಮಾತುಕತೆ ಮಾಡಿ ನಾವು ಮಾಡಬೇಕು ಅಂತ. ಅದಕ್ಕೆ ನಮ್ದು ಶಾಂತಿಧಾಮ ಅವರನ್ನು ಕೇಳುವಾಗ ಕೂಡ ಅವರು ಹೋಗಿಲ್ಲ. ಶಾಂತಿಧಾಮದ ಬಗ್ಗೆ ಕೇಳಿಲ್ಲ. ಒಟ್ಟು ಕೋಟೆಗಾರ ಪಟ್ಟಣ ಪಂಚಾಯತ್ನಲ್ಲಿ ಎಲ್ಲೆಲ್ಲಿ ನಮಗೆ ಅವಶ್ಯಕತೆ ಇದೆ ಸಿಸಿ ಕ್ಯಾಮೆರಾ ನಾವು ಒಟ್ಟು ಎಲ್ಲೆಲ್ಲಿ ನಮಗೆ ಅಗತ್ಯ ಇದೆ, ಎಲ್ಲೆಲ್ಲಿ ಖಾಸಗಿ ಕಟ್ಟಡಗಳು ಬರ್ತದೆ ಅಲ್ಲಿ ನಾವು ಅವರ ಹತ್ರ ಮಾತುಕತೆ ಮಾಡಬೇಕು ಅಂತ ಹೇಳಿ ನಾವು ಎಷ್ಟು ಜನರ ಮಾತುಕತೆ ಆಗಿದೆ, ನಿರ್ಣಯ ಆಗಿದೆ, ಎಷ್ಟು ಜನರ ಮಾತುಕತೆ ಆಗಿದೆ ಇದರ ಬಗ್ಗೆ ಅವರು
ಅಲ್ಲಿ ಯಾವುದೇ ಮನೆ ಇದೆಯಾ ಅವರಿಗೆ ಉಪಾಧ್ಯಕ್ಷರು? ನಾನು ಕೊಟ್ಟಿದ್ದೆ, ನಾನೊಂದು ಹೇಳಿದ್ದೆ ಸೇತುವೆ CC ರೋಡ್ ಅಲ್ಲ ಇಲ್ಲಿ ಆದದ್ದು ಅಲ್ಲ ಅವತ್ತೇ ನಾನು ನಿರ್ಣಯ ಮಾಡಿದ್ದು ಮಾಡ್ತೇನೆ ಅಂತ ಹೇಳಿದ್ದೆ. ಅದು ನಿರ್ಣಯ ಅಲ್ಲ ನಾವು ಯಾವುದೇ ತಗೊಳ್ಳೋದಿಲ್ಲ ಬಾಡಿಗೆಗೆ. ಇದು ನಾವು CC ಕ್ಯಾಮೆರಾ ಮಾತಾಡೋದು ಘನತ್ಯಾಜ್ಯದ ಬಗ್ಗೆ ಯೋಚನೆ ಇಲ್ಲ. ಮತ್ತು ನಮಗೆ ಇನ್ನೊಂದು ಕೆಲವೊಂದು ವಿಚಾರಕ್ಕೆ ಎಲ್ಲ ವಿಷಯಗಳು ಅಗತ್ಯ ಇದೆ. ಆದರೆ ಎಲ್ಲ ಜಂಕ್ಷನ್ನಲ್ಲಿ ಯಾರೆಲ್ಲ ಇದ್ದಾರೆ ಅವತ್ತು ನಾವು ಮನವಿ ಮಾಡಿ ಯಾರಾದ್ರೂ CC ಕ್ಯಾಮೆರಾ, ಯಾಕೆಂದ್ರೆ ನಾವು ಪಂಚಾಯತ್ ಕಡೆಯಿಂದ ಹಾಕಿದ್ರೆ ಕೆಲವೊಂದು ಕಡೆ ಹಾಕ್ಬೋದು, ಅದಕ್ಕೆ ಮೇಂಟೆನೆನ್ಸ್ ತುಂಬಾ ಅಲ್ಲ ಒಂದು ವಾರ್ಡ್ ವೈಸ್ ಆ ವಾರ್ಡಿನಲ್ಲಿ ಆ ವಾರ್ಡಿನ ಕೌನ್ಸಿಲರ್ ನಾವು ಯಾರು ಹೇಳಿ ಒಂದು ಇಲ್ಲಿಂದ ಬೇಕಿದ್ರೆ ನಾವು ಏನಾದ್ರು ಅವರಿಗೆ ಏನಾದ್ರು ಪತ್ರ ಏನಾದ್ರು ಬರೀಬಹುದಲ್ಲ, ನಮ್ಮ ವಾರ್ಡ್ ನಾನು ಮಾಡಿ ಹಾಗೆ ಮಾಡುವ. ಎಲ್ಲ ಸದಸ್ಯರು ಯಾವ ಎಲ್ಲಿ ಒಂದು ಅಗತ್ಯ ಉಂಟು ಅಲ್ಲಿ ಒಂದು ಲೀಸ್ಟ್ ಕೊಡಿ, ನಾವು ಇಲ್ಲಿಂದ ಅವರಿಗೆ ಪತ್ರದ ಮುಖಾಂತರ ನಾವು ತಿಳಿಸ್ತೇವೆ. ಇದೀಗ ಸಾಮಾನ್ಯಗಳಿಲ್ಲ 13 ಮತ್ತು 14 ಈಗ ಅದರೊಟ್ಟಿಗೆ ಈ 23 ಉಂಟಲ್ಲ, 23 ಅಂದ್ರೆ ಅದು ಸಹ ಇದ್ರೆ ಯಾವುದಲ್ಲಿ ವಾರ್ಡ್ ವಾಯ್ಸ್ ಅಂದ್ರೆ ಅವರನ್ನು ಬಿಟ್ಟು ಎಲ್ಲ ವಾರ್ಡ್ ವಾಯ್ಸ್ ನಲ್ಲಿ ಮಾಡಿಕೊಳ್ಳಿಲ್ಲ. 13 ಮತ್ತು 14 13 ಮತ್ತು 23 ಕ್ರಮಸಂಖ್ಯೆ 24ರಲ್ಲಿ ಉಂಟು. 13, 14, 23 3 ವಾರ್ಡ್ ವಾಯ್ಸ್ ನಲ್ಲಿ ಹೌದು. ಅದು ವಾರ್ಡ್ ವೈಸ್ ಆದ್ರೆ ಒಳ್ಳೆದು. ಇಲ್ಲಂದ್ರೆ ಅವರನ್ನು ನಾವು ಅಲ್ಲಿ ಒಬ್ಬರು ಇಲ್ಲಿ ಒಬ್ಬರು ಕೈಗೆ ಕಾಗುತ್ತಾರೆ, ಅವರಿಗೆ ಬೇಕಾದ ಸಮಯ ನಿರ್ಬಂಧ ಆಗ್ತದೆ. ಅವರು ಯಾರು ಮೊದಲು ಆದ್ಯತೆ ಕೊಡ್ತಾರೆ ಅವರಿಗೆ ಬೇಕಾದ್ರೆ, ಯಾರು ಸ್ವಲ್ಪ ಹಿಂದಿದ್ದಾರೆ, ಯಾರು ಸ್ವಲ್ಪ ಪಾಪದ ವಿಷಯ ಸಂಖ್ಯೆ ಅವರಿಗೆ ಗೊತ್ತಿರುತ್ತೆ. 28ರಲ್ಲಿ 5 ಸೆನ್ಸ್ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಕೊಟ್ಟಿದೆ. ಅದು ನಾವು ಉದ್ಯಾನವನ ಮತ್ತೆ ಇದು ಕಡೆ ಮಾಡಿದ್ರು, ಅಂದರೆ ಪಕ್ಕದಲ್ಲಿ ಸರ್ಕಾರಿ ಜಾಗ. ಅದಕ್ಕೆ ಆ ಪಕ್ಕದ ಜಾಗದಲ್ಲಿ 5 ಸೆನ್ಸ್ ಬಗ್ಗೆ ಮಾಡಿದ್ದೇವೆ. ಅರ್ಜಿದ್ದೇವೆ. 1.35 ಎಕರೆ ಜಮೀನನ್ನು ಪಟ್ಟಣ ಪಂಚಾಯತ್ ಹೆಸರಿಗೆ ದಾಖಲಿಸಲಾಗಿದ್ದು, ಉಳಿಕೆ ಜಮೀನಿನಲ್ಲಿ 0.05 ಎಕರೆ ಆಯುಷ್ಮಾನ್ ಆರೋಗ್ಯ ಮಂದಿರ ನಿರ್ಮಾಣ ಮಾಡಲು ತಹಶೀಲ್ದಾರ್ಗೆ ಪ್ರಸ್ತಾವನೆ ಸಲ್ಲಿಸಲು ಸರ್ಕಾರದ ನಿರ್ಣಯಿಸಿದೆ. ಜೊತೆಗೆ ನಮ್ಮ ಸದಸ್ಯರು ಅಂಬೇಡ್ಕರ್ ಭವನಕ್ಕೆ ಜಾಗ ಬೇಕಂತ ಹೇಳಿದ್ರು ಕಳೆದ ಸಾಮಾನ್ಯ ಸಭೆಯಲ್ಲಿ, ಅದು ನಿರ್ಣಯ ಮಾಡಬೇಕು, ಅದನ್ನು ಕೂಡ ಸೇರಿಸಬೇಕು. ವಿಷಯ ಸಂಖ್ಯೆ 30 ಅದು ನಾವು ಶಾಸಕರ ಹತ್ರ ಅದನ್ನು ಮಾತಾಡಬೇಕಂತ ಇದು ಮಾಡಿದ್ವಿ. ಯಾರು ಮಾತಾಡಿದ್ದಾರೆ, ಏನಾಗಿದೆ ಅದಕ್ಕೆ? ಈಗ 29, 30 2000ಕ್ಕೆ ಸಂಬಂಧಪಟ್ಟ ವಿಷಯ. ಅಂದ್ರೆ ಈಗ ಸರ್ಕಾರದ ಪಾಲಿಸಿ, ಈಗ ನಮ್ಮ ಸರ್ಕಾರ ಸೆಂಟ್ರಲ್ ಇಂದ 50% 40% ಸ್ಟೇಟ್ ಗವರ್ಮೆಂಟ್ 10% ಪಟ್ಟಣ ಪಾಲಿಸಿ. ಈಗ ನಾವು ಕಟ್ಟುವುದಿಲ್ಲ ಅದರ ಬಗ್ಗೆ ಇದು ಮಾಡಿದ್ವಿ. ಈಗ ಶಾಸಕರಿಗೆ ಅರ್ಜಿ ಕೊಡುವುದು, ಶಾಸಕರ ಮುಖಾಂತರ ಸರ್ಕಾರಕ್ಕೆ ಅರ್ಜಿ ಕೊಡುವುದು. ನಾವು ಪಕ್ಕದ ಪಟ್ಟಣ ಪಂಚಾಯತ್ ಪುರಸಭೆಗಳು ಯಾವ ರೀತಿ ನಿರ್ಣಯ ಮಾಡಿದೆ ಅದರ ಬಗ್ಗೆ ಒಳ್ಳೆ ಅವರನ್ನು ಕಟ್ಟಿದ್ದಾರ, ಅವರೇನು ನಿರ್ಣಯ ತಗೊಂಡಿದ್ದಾರೆ. ನಾವು ಶಾಸಕರಿಗೆ ಶಾಸಕರಿಗೆ ನಿರ್ಣಯ ಮಾಡಲಿಕ್ಕೆ ಶಾಸಕರಿಗೆ ಸರ್ಕಾರ ಮಾಡಬೇಕು. ಶಾಸಕರ ಮುಖಾಂತರ ಸರ್ಕಾರಕ್ಕೆ ಅದೊಂದು ಪಾಲಿಸಿ ಆಗೋದ್ರಿಂದ ಅದು ಚೇಂಜ್ ಮಾಡಲಿಕ್ಕೆ ಆಗ್ತದ. ನಾವು ಶಾಸಕರ ಹತ್ರ ಮಾತಾಡದೆ ನಾವು ಅಲ್ಲ ಹೇಳುದು ಶಾಸಕರ ನಿರ್ಣಯದಲ್ಲಿ ಶಾಸಕರಿಗೆ ಅರ್ಜಿ ಕೊಡುವುದು ಅಂತ ಈಗ ಇದ್ದ ನಮ್ಮ 28 ಮುಂದಾದ ಕ್ಷೇತ್ರ ಸಂಬಂಧಪಟ್ಟ 28 ಗ್ರಾಮದಲ್ಲಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿರುವುದು ನಾವು ಮಾತ್ರ. ಬೇರೆ ಸೋಮೇಶ್ವರಾಗಿ ಉಳ್ಳಲಾಗಿ ಬೇರೆ ಯಾವುದೇ ಪಟ್ಟಣ ಪಂಚಾಯತ್ ನಗರಸಭೆಗೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನಾವು 7 ಕೋಟಿಗಿಂತ ಎಬೋ ಆಗ್ತದೆ. ಯುದ್ಧದಲ್ಲಿ ನಾವು ಸ್ವಲ್ಪ ಸ್ಟೆಬಿಲಿಟಿ ಇರುವ ಸ್ವಲ್ಪ ಇನ್ಕಮ್ ಸ್ವಲ್ಪ ಜಾಸ್ತಿ ನಮಗೆ ಇದು ಸಾಧ್ಯ ಇಲ್ಲ. ಅದು ಬಿಟ್ಟು ಸೋಮೇಶ್ವರದಲ್ಲಿ ಉಳ್ಳಾದವರಿಗೆಲ್ಲ ಸಾಧ್ಯವೇ ಇಲ್ಲ ಹಣವನ್ನು ಕಟ್ಟಲಿಕ್ಕೆ. ಒಂದು 2 ವರ್ಷ ಅವರು ಫುಲ್ಲು ಎಲ್ಲ ಆಗುದು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಯಾರಿಗೂ ರೋಡಿಗೂ ಯಾವುದೇ ಬೇಕಾದ್ರೆ ಒಟ್ಟಿಗೆ ಎಲ್ಲ ಪಂಚಾಯತಿಗಳು ಮತ್ತು ಪಟ್ಟಣ ಪಂಚಾಯತ್ ಸೇರಿಸಿ ಸೇರಿಸಿ ಒಂದು ಮನವಿ
ಒಂದೂವರೆ ವರ್ಷ ಎಲ್ಲವನ್ನು ನಿಲ್ಲಿಸಿ ಎಲ್ಲ 3-4 ಕೋಟಿಯನ್ನು ಒಟ್ಟಿಗೆ ಕೊಂಡೋಗಿ ನೀರಿಗೆ ಕಟ್ಟಿ ಮತ್ತೆ ನಾವು ನೀರಿಗೆ ಹೋದ್ರೆ ಇಲ್ಲಿದ್ರೆ ಅಲ್ಲ, ನಾವು ಈಗ ನಿರ್ಣಯವೇ ಉಂಟು. ಅಲ್ಲ, ಅದನ್ನು ಮಾಡುವ ಕೆಲಸವನ್ನು ಬೇಗ ಮಾಡಬೇಕು ಅಂತ ಮಾನ್ಯ ಸದಸ್ಯರು ಕೂಡ ಅದನ್ನು ಹೇಳಿ. ಈ ನಿರ್ಣಯ ಮಾಡಿ ಅಂತ ಪ್ರಯೋಜನ ಇಲ್ಲ, ಅದರಿಂದ ಫಾಲೋ ಅಪ್ ಮಾಡಿದ್ರೆ ಮಾತ್ರ ಸಾಧ್ಯ. ಮತ್ತೆ 17 ಸದಸ್ಯರು ಕೂಡ ಅದನ್ನು ಫಾಲೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂಭಾಗದಲ್ಲಿರುವ ಅಧಿಕಾರಿಗಳು ಮತ್ತು ಜವಾಬ್ದಾರಿಯುತ ನಾಯಕರು ಅದರ ಬಗ್ಗೆ ಫಾಲೋ ಮಾಡಿದ್ರೆ ಮಾತ್ರ ಈ ಸಭೆ ಆಗಲಿ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಆಗಲಿ ಮುಂದುವರಿಲಿಕ್ಕೆ ಸಾಧ್ಯ. 6 ತಿಂಗಳಾಯಿತು. 6 ತಿಂಗಳಲ್ಲಿ ಸಾಧಾರಣ 74 ತನಕ ನಿರ್ಣಯ ಆಗಿದೆ. ಇದರಲ್ಲಿ ಎಷ್ಟು ಫಾಲೋ ಅಪ್ ಆಗಿದೆ ಎನ್ನುವುದ ನಮ್ಗೆ ಗೊತ್ತಿಲ್ಲ. ಅದರ ಬಗ್ಗೆ ಇದನ್ನು ಕೂಡ ಇದರಲ್ಲಿ ಮಾತ್ರ ಮಾನ್ಯ ಅಧ್ಯಕ್ಷರು ಮತ್ತು ಪ್ರತಿಪಕ್ಷ ಸದಸ್ಯರು ಒಟ್ಟಿಗೆ ಸೇರಿದ್ರು. ಯಾಕಂದ್ರೆ ಮಾನ್ಯ ಶಾಸಕರ ದಿನ ಎಲ್ಲ ಇದನ್ನು ನೀವೇ ಒಂದು ಅದರ ಬಗ್ಗೆ ಸ್ವಲ್ಪ ಸಹಕಾರ ನೀಡಿದ್ರೆ ನಾವೆಲ್ಲರೂ ಮಾಡ್ತೇವೆ. ಒಟ್ಟಿಗೆ ಸೇರಿ ಒಂದು ರಿಕ್ವೆಸ್ಟ್ ಮಾಡುವ, ಅದು ಬಿಡುದು ಮಾಡ್ತೇವೆ, ಪ್ರಯತ್ನವನ್ನು ನಾವು ಮಾಡುವ ಅಂತ. ದಿನ ಒಂದು ಕೇಳಿ ಒಟ್ಟಿಗೆ ಹೋಗುವ ವ್ಯವಸ್ಥೆ. ಅದು ನಂಬರ್ 12 ಪೇಜ್ ನಂಬರ್ 2 ತೆರೆದ ಬಾವಿ ಮತ್ತು ಕೊಳವೆ ಬಾವಿ ಅದು ಒಂದು ನಮ್ಮ ಪಂಚಾಯತ್ನ ಒಂದು ತೆರೆದ ಬಾವಿ ಇದೆ ನಮ್ಮ ವಾರ್ಡ್. ಅಷ್ಟೇ ಮನೆಗೆ ಮುಚ್ಚಳಿಕೆ ಮಾಡಲಿಕ್ಕೋಸ್ಕರ ಬಾವಿ ಕೊಟ್ಟಿದ್ವಿ. ವಾರ್ಡ್ ನಂಬರ್ ನಿರ್ಣಯದಲ್ಲಿ ನಮ್ಮ ಇದರ ಹಿಂದೆ ನಿರ್ಮಾಣಕ ನಿರ್ಣಯದಲ್ಲಿ ವಾರ್ಡ್ ನಂಬರ್ 11ಕ್ಕೆ ಅಂತ ಹಾಕಿ ವಾರ್ಡ್ ನಂಬರ್ 4ಕ್ಕೆ ಈಗ ಮುಚ್ಚಳಿಕೆ ಹಾಕಿದ್ದಾರೆ. ವಾರ್ಡ್ ನಂಬರ್ 11 ತೆರೆದ ಬಾವಿಗೆ ಸಹ ನಮಗೆ ಇದು ಬೇಕಾಗಿದೆ. ಸ್ಥಾಯಿ ಸಂಬಂಧ ನಿರ್ಣಯ ಎಲ್ಲ ಭಾಗದಲ್ಲಿ ಸ್ಥಾಯಿ ಸಮಿತಿಯ ನಿರ್ಣಯದಲ್ಲಿ ಹೇಳಿದ್ದಾರೆ, ತೆರೆದ ಬಾವಿ, ಕೊಳವೆ ಮತ್ತು ಕೊಳವೆ ಬಾವಿ ಉಂಟು, ಓವರ್ ಟ್ಯಾಂಕನ್ನು ಸ್ವಚ್ಛಗೊಳಿಸುವುದು ಉಂಟು. ಅದರಲ್ಲಿ ಕೊಳವೆ ಬಾವಿಯನ್ನು ಹೇಗೆ ಸ್ವಚ್ಛಗೊಳಿಸ್ತಾರೆ ಅಂತ ಗೊತ್ತಿಲ್ಲ. ಯಾಕೆ ಹೇಗೆ ಮಾಡಿದ್ದಾರೆ, ಕೊಳವೆ ಬಾವಿಯಲ್ಲಿ ಯಾರಿಗೆ ಫ್ಲಶಿಂಗ್ ಮಾಡ್ತಾರಾ ಹೇಗೆ ಅಂತ. ಫ್ಲಶಿಂಗ್ ಎಲ್ಲ ಗ್ರಾಮದ ಎಲ್ಲ ಕೊಳವೆ ಬಾವಿಯನ್ನು ಅವಶ್ಯಕತೆ ನಿಮಗೆ ಫ್ಲಶಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಏನಾದರೂ ಇದೆಯಾ? ಫ್ಲಶಿಂಗ್ ಮತ್ತು ಹೊಸ ಬೋರ್ಗಳಿಗೆ ಸೇಲ್ ಕಾಸ್ಟ್ ಆಗ್ತದೆ. ಯಾಕೆ ಫ್ಲಶಿಂಗ್ ಮಾಡುದು? ಅಗತ್ಯ ಇದ್ದ ಕಡೆ ಒಂದು ಫ್ಲಶಿಂಗ್ ಮಾಡಲಿಕ್ಕೆ ಅದರಲ್ಲಿ ಸ್ವಲ್ಪ 20-30 ಸಾವಿರ ಹೊಸ ಕೊಳವೆಗಳಿಗೆ ಖರ್ಚಾಗಿದೆ. ಮಾನ್ಯ ಅಧ್ಯಕ್ಷರಿಗೆ, ಮುಖ್ಯಾಧಿಕಾರಿ ಅವರಿಗೆ, ಇಂಜಿನಿಯರಿಗೆ ಸ್ವಲ್ಪ ಅದರ ಬಗ್ಗೆ ಆಲೋಚನೆ ಮಾಡಿ ಸ್ವಲ್ಪ ದುಂದು ವೆಚ್ಚ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ. ಏಕಾಏಕಿ ಸುಮ್ಮನೆ ಕೊಳವೆ ಬಾವಿಯನ್ನು ಸ್ವಚ್ಛ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಈಗ ಎಲ್ಲ ಕೊಳವೆ 2-3 ವರ್ಷ ಬಂದು ಮತ್ತೆ ಬೆಳೆದಾಗಿ ಹೋಗ್ತದೆ. ಯಾಕೆ ಸುಮ್ಮನೆ ಹಾಗೆ ಖರ್ಚು ಮಾಡ್ತಾ ಖರ್ಚಿಂಗ್ ಮಾಡೋದಾದ್ರೆ ಅದರ ಖರ್ಚನ್ನು ಅದನ್ನು ಕಡಿಮೆ ಈಗ ಮಾಡಿದ್ರೆ ಇಲ್ಲ. ಅದನ್ನು ಪೆಂಡಿಂಗ್ ಇಟ್ಟು ಮುಂದಿನ ಸಭೆಗೆ ಅದೊಂದು ಮಾಡಲಿಲ್ಲ. ಮತ್ತೆ ಬಾವಿಗೆ ಇದು ಮುಚ್ಚಳಿಕೆ ಹಾಕುದು. ಈಗ ಮಾನ್ಯ ಸದಸ್ಯರು ಕೂಡ ಹೇಳಿದ್ರು, ಅದು ಒಂದೇ ಕಡೆಯಲ್ಲ, ಹೈಯೆಸ್ಟ್ ಕಡೆಯಲ್ಲಿ ದೊಡ್ಡ ದೊಡ್ಡ ಓಪನ್ ಬಾವಿ ಉಂಟು. ನನ್ನ ಕಡೆಯಲ್ಲಿ 3 ಕಡೆಯಲ್ಲಿ ಉಂಟು. ಮತ್ತೆ ನಾಳೆ ಅದಕ್ಕೆ ಏನಾದ್ರು ಬಿದ್ದರೆ ಏನಾದ್ರು ಹಾನಿ ಆದರೆ ಮತ್ತೆ ಇದಲ್ಲ ಮಾಡುವಾಗ ಎಲ್ಲ ಯಾರಿಗೆಲ್ಲ ಅಗತ್ಯ ಉಂಟು ಅವರು ಲೆಕ್ಕದಲ್ಲಿ ಕೊಡ್ಲಿ, ಅದನ್ನೊಂದು ಆದ್ಯತೆ ಮಾಡಿ ಮುಚ್ಚಳಿಕೆ ಹಾಕುದು ಬಾವಿಗೆ. ನೀವು ಕೊಟ್ಟಿದ್ದೀರಾ? ನಾನು ಮೊದಲು ಕೊಟ್ಟಿದ್ದೆ. ಇನ್ನೊಂದು ಕೊಟ್ಟಿದ್ದೀರಿ? ಫ್ರೆಶ್ ಕೊಡಬೇಕಾ? ಮತ್ತೆ ಒಂದು ವಿಷಯ ನಿಮ್ಮ ವಾರ್ಡ್ ಟ್ಯಾಂಕ್ ಇದೆ, ಅದು ಸ್ವಚ್ಛಗೊಳಿಸುವಂತ ಕೆಲಸ ವಾಟರ್ ಟ್ಯಾಂಕ್ ಎಲ್ಲ ಮಾಡಿದ್ದು ಎಲ್ಲ ಉಂಟು. ಆ ಸ್ಥಾಯಿ ಸಮಿತಿ ಇದರಲ್ಲಿ ಎಲ್ಲ ಪೂರ ಟ್ಯಾಂಕ್ ಉಂಟು ಗ್ರಾಮದ. ಕೊಡಗರ ಪಟ್ಟಣ ಪಂಚಾಯತ್ ಕಚೇರಿ, ತಾಂತ್ರಿಕ ವಿಭಾಗ, ಜನಗಣತಿ ವಿಭಾಗ ಮತ್ತು ಆರೋಗ್ಯ ವಿಭಾಗದ ಕಂಪ್ಯೂಟರ್ಗಳಿಂದ ಪದ್ಧತಿ ಹಣವನ್ನು ವಿಶ್ವಾಸಕಾರಿ ಮಾಡಲು 8 ವಿಷಯಗಳಲ್ಲಿ ಚರ್ಚಿಸಲಾಗಿ ಪಟ್ಟಣ ಪಂಚಾಯತ್ ಕಚೇರಿ, ತಾಂತ್ರಿಕ ವಿಭಾಗ, ಜನಗಣತಿ ವಿಭಾಗ ಮತ್ತು ಆರೋಗ್ಯ ವಿಭಾಗದ ಕಂಪ್ಯೂಟರ್ ಹಳೆಯದವರೆಗೂ ಪದೇ ಪದೇ ಹಣವನ್ನು ಪ್ರಸ್ತಾವ ಕಂಪ್ಯೂಟರ್ ಖರೀದಿಸಲು
ಬರೆಯಲು ಸಂಭಾವನೆ ಹೆಸರಾಯಿತು. ಇದು ಎಷ್ಟು ಪೇಜ್ ನಂಬರ್ ಮೇಡಮ್? ಅದು ಪೇಜ್ ನಂಬರ್ 14. ಒಂದು ಸಭೆಯದ್ದು ಬೇಕಿದ್ರೆ ಸದಸ್ಯರಿಗೆ ಅಭಿಪ್ರಾಯ. ಈ ಸಾಮಾನ್ಯ ಸಭೆ ಸ್ಥಿರೀಕರಣದಲ್ಲಿ ಯಾರಿಗಾದ್ರು ಪಾಯಿಂಟ್ ಯಾರಿಗಾದ್ರು ರೇಸ್ ಮಾಡಲಿಕ್ಕೆ ಆ ಪಾಯಿಂಟ್ ಅನ್ನು ಮಾತ್ರ ಓದಿ ಹೇಳಿ. ಸುಮ್ಮನೆ ಎಲ್ಲ ನಡಾವಳಿಯನ್ನು ಸ್ಥಿರೀಕರಣದಲ್ಲಿ ಓದುವುದು ಸರಿಯಾಗಿ ಅಲ್ಲ. ನಮ್ಗೆ ಯಾವ್ದಾದ್ರು ಯಾವ ಪಾಯಿಂಟ್ ಅಲ್ಲಿ ಡೌಟ್ ಉಂಟು ನಿರ್ಣಯದಲ್ಲಿ ಅದನ್ನು ಮಾತ್ರ ಯಾರು ಡೌಟ್ ಇದ್ದದನ್ನು ಹೇಳಿ ಎಲ್ಲ. ಯಾಕಂದ್ರೆ ಅದು ಪಾಯಿಂಟ್ ಇನ್ನೂ ಮತ್ತೂ ಇದೆ ತುಂಬ. ಯಾವ ಪಾಯಿಂಟ್ ಅನಿವಾರ್ಯ ಹೋಗ್ಲಿಕ್ಕೆ ನಮಗೆ ಕೇಳಿತ್ತು ಅಂತ ಅದನ್ನು ಮಳೆಗಾಲ ಎಂಡ್ ಆಗಿದೆ, ಮಳೆಗಾಲ ನಿಂತಿದೆ, ಆ ತೋಟದೆಲ್ಲ ನೀರು ಕಡಿಮೆ ಆಗ್ತಾ ಬಂದಿದೆ. ಬಂಡು ಮಾಡಿ ಇರುವುದನ್ನು ಆದಷ್ಟು ಬೇಗ ಇಡಬೇಕು ಅಂತ ನಮ್ಮಲ್ಲಿ ಒಂದು ರಾಷ್ಟ್ರೀಯ ಕಡೆಗೆ ಇರ್ಲಿಲ್ಲ, ಒಂದು ಕಡೆಗೆ ಮಾತ್ರ ಇಟ್ಟಲ್ಲ. ನೀರು ನಾವು ಎಷ್ಟು ಬೇಗ ನಾವು ಇಟ್ಟವ ಅಲ್ಲಿ ತನಕ ನಮಗೆ ಮಾರ್ಚಲ್ಲಿ ನೀರಿನ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತದೆ. ಆಗಿದೆ ಪುನಃ ಅದನ್ನು ಸ್ವಲ್ಪ ಕೆಳಗೆ ಆಗಿದೆ. ಮತ್ತೊಂದು ಕಡೆಯಲ್ಲಿ ನಮ್ದು ರಾಷ್ಟ್ರೀಯ ಕಡೆಯಲ್ಲಿ ಕೆಲಸ ಮಾಡಲಿಲ್ಲ. ಯಾಕಂದ್ರೆ ಅದನ್ನು ಇಮಿಡಿಯೇಟ್ ಮಾಡಿದ್ರೆ ನೀರಿನಿಂದ ಕೃಷಿ ಉಪಯೋಗ ಆಗ್ತದೆ. ಆ ಪ್ರದೇಶದ್ದು ನಮಗೆ ಕೂಡ ಬೋರಿಗೆ ಬಾವಿಗೆ ನೀರಿಗೆ ತುಂಬ ಉಪಯೋಗ ಆಗ್ತದೆ. ಒಂಬತ್ತನೇ ವಾರ್ಡ್ನಲ್ಲಿ ಅಂಗನವಾಡಿ ಅದಕ್ಕೆ ಮರುಪತ್ರ ಬರೆಯುವ ಬಗ್ಗೆ ಪತ್ರ ಬರೆದಿದ್ದೀರಾ? ಒಂದು ಮದುವೆ ಎದುರುಗಡೆ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಯಾವ ಅದು ಗ್ರಾಮ ಯಾವುದು? ಒಂದು ನಿಮಿಷ ಇದೊಂದು ಎಷ್ಟಿದೆ ನಮ್ಮಲ್ಲಿ ನಮ್ಮ ವ್ಯಾಪ್ತಿಗೆ ಅಲ್ಲ, ಈ ಫಾದರ್ ಮಲ್ಲೆ ಒಳಗೆ ಅಡಿಗೆ ತಗೊಂಡ್ರೆ ಅಲ್ಲ ಅಂಥದಕ್ಕೆ ನೋಟಿಸ್ ಮಾಡಿದರೆ ನಮಗೆ ಇನ್ಕಮ್ ಅದಕ್ಕೆ ಮೊನ್ನೆ ಸ್ಥಾಯಿ ಸಮಿತಿ ಎಲ್ಲ ಸರ್ವೆ ಮಾಡಿ ಈಗ ಬ್ಯಾಂಕಿನ ಬಿಲ್ಡಿಂಗ್ ವ್ಯವಸಾಯ ಬ್ಯಾಂಕಿಗಿಲ್ಲ ಮತ್ತೆ ಫಾದರ್ ಮಲ್ಲೆ ಸಮಸ್ಯೆ ಅಂದ್ರೆ ಇಲ್ಲಿ ಅಲ್ಲಿ ಎಷ್ಟು ಈಗ ಶಾಪ್ ಆಗಿದೆ ಅದನ್ನೆಲ್ಲ ಲೈಸೆನ್ಸ್ ಮಾಡಿದಾರ ಯಾವುದು ಅದರಲ್ಲಿ ಓಪನ್ ಆಫ್ ಶಾಪ್ ಅಂತ ಮಾಡಿ ಅಲ್ಲ ಅದರಲ್ಲಿ ಇಂಪ್ಲಿಮೆಂಟ್ ಒಂದು ಲೈಸೆನ್ಸ್ ಕೊಡಲಿಕ್ಕೆ ಹಾಗೆ ಆಗ್ತದ ಇಲ್ಲ. ಯಾರು ಅಗ್ರಿಮೆಂಟ್ ಟ್ಯಾಕ್ಸ್ ಹೋಲ್ಡರು ಅವರಿಗೆ ಲೈಸೆನ್ಸ್ ಮಾಡ್ತಾರೆ. ಈಗ ಅಗ್ರಿಮೆಂಟ್ ಯಾರು ಅವ್ರ ಹೆಸರಲ್ಲಿ ಲೈಸೆನ್ಸ್, ಅವ್ರು ಇನ್ನೊಬ್ಬರಿಗೆ ಸಬ್ಲೀಸ್ ಕೊಟ್ಟರೆ ಅವರ ಹೆಸರಲ್ಲಿ ಆಗುತ್ತೆ. ಥರ್ಡ್ ಪಾರ್ಟಿ ವಿಷಯ ಸಂಖ್ಯೆ 47 ನಗರೋತ್ಥಳದಲ್ಲಿ ಕೆಲಸಗಳಾಗಲಿಲ್ಲ ಅಂತ ನಾವು ಮಾತಾಡಿದ್ವಿ. ನೀವು ಅರ್ಜಿ ಹಾಕಿದ್ದೀರಿ, ಲೈಸೆನ್ಸ್ ಪ್ರಕಾರ ಆಗಿದೆ. ಯಾವ ಲೈಸೆನ್ಸ್ ಆಗಿದೆ ನವೆಂಬರ್ ಅಲ್ಲಿ ಮಾಡಿದ್ರು. ನಿರ್ಣಯ ಆದದ್ದು ಕಳೆದ ಮೀಟಿಂಗ್ ನಾವು 4/11 ಮಾಡಿದ ನಿರ್ಣಯ ಸರಿ ಇದೆ ಅಂತ ಕೇಳ್ತೇವೆ. ಕಚೇರಿಯಿಂದ ಯಾವುದೇ ಕೊಟ್ಟೆಗಳ ಪಟ್ಟಣ ಪಂಚಾಯತ್ ಕಚೇರಿಯಿಂದ ಯಾವುದೇ ಸ್ಥಳ ಪರಿಶೀಲನೆ ಮಾಡಿಸುವ ಸಂದರ್ಭದಲ್ಲಿ ವಾರ್ಡ್ ಸದಸ್ಯರಿಗೆ ತಿಳಿಸುವ ಬಗ್ಗೆ ಉಲ್ಲೇಖಿತ ವಿಷಯದ ಬಗ್ಗೆ ಚರ್ಚಿಸಲಾಗಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಟ್ಟಡ ಬಾಗಿಲಿಗೆ ಕಟ್ಟಡ ಹಾಗೂ ಇತರ ಯಾವುದೇ ವಿಷಯಗಳಿಗೆ ಸ್ಥಳ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ವಾರ್ಡ್ ಸದಸ್ಯರ ಗಮನಕ್ಕೆ ತರುವ ಬಗ್ಗೆ ನಿರ್ಣಯಿಸಲಾಯಿತು.
ಎಷ್ಟಾಗಿದೆ ಅಕ್ಟೋಬರ್ ಈವರೆಗೆ ಎಷ್ಟಾಗಿದೆ? ಯಾವ ವಾರ್ಡಲ್ಲಿ ಎಷ್ಟಾಗಿದೆ? ನೀವು ಎಷ್ಟು ಗಮನಕ್ಕೆ ತಂದಿದ್ದೀರಿ? ಅದೇ ವಾರ್ಡ್ ಕೌನ್ಸಿಲರ್ ಎಷ್ಟು ತಂದಿದ್ದಾರೆ ಇಲ್ಲಿ ಕೇಳ್ಬೋದಲ್ಲ ಎಲ್ಲ? ನನ್ನ ವಾರ್ಡಲ್ಲಿ ಆಗದೆ ನಮ್ಗೆ ಹೇಳಿಲ್ಲ, ಹಾಗೆ ಹಿಂದೆ ತಪ್ಪಿಸಿದ್ದಾರೆ. ಅವರ ತಪ್ಪಿನಿಂದ ಇವತ್ತು ನಿರ್ಣಯ ಆಗಿದೆ. ಯಾವ ಪಕ್ಷದ ವಾರ್ಡಲ್ಲಿ ಬರಲಿಲ್ಲ ಅಂತ ಅದಕ್ಕೆ ನಾನು ಕೇಳಿದೆ ಎಷ್ಟು ಲೈಸೆನ್ಸ್ ಆಗಿದೆ ಅದನ್ನೇ ನಾನು ಡೋರ್ ನಂಬರ್ ಲೈಸೆನ್ಸ್ ಯಾವ ವಾರ್ಡ್ ಎಷ್ಟು ಆಗಿದೆ ಅದನ್ನು ಹೇಳ್ಬೋದಲ್ಲ, ನಿಮ್ಗೆ ಹೇಳಿದಾರ ಅಂತ ಅದಕ್ಕೆ ಕೇಳಿದ್ದಾನೆ ಎಷ್ಟಾಗಿದೆ ಅಂತ ಕೇಳಿದ್ದಾರೆ. ಪರಿಶೀಲನೆ ಮಾಡುವಾಗ ಯಾಕೆ ಹೇಳಿದ್ರೆ ಕೆಲವೊಂದು ಕಡೆ ಡೋರ್ ನಂಬರ್ ಕೊಡುವಾಗ ಈ ನಮ್ಮ ಕೆಲವೊಂದು ಕಡೆ ನಾವು ಅಡ್ಜಸ್ಟ್ಮೆಂಟ್ ಇರ್ತೇವೆ, ಕೆಲವೊಂದು ಕಡೆ ದಾರಿ ಬಿಟ್ಟು ಕಟ್ಟೋದಿಲ್ಲ, ಸಿಂಗಲ್ ಸೈಡ್ ಒಯ್ಯುವುದೇ ಚಾರ್ಜ್ ಅವನು ಮಾಡಿಸಿದ್ದು ನಮಗೆ ಮಾಹಿತಿ ಇರುವುದು. ನಾವು ಕಟ್ಟಡ ನಿರ್ಮಾಣ ಆಗ್ತಾ ಇರುವಾಗ ನಮ್ಮ ಲೈನಿಂದ ನೀರು ಕೊಡ್ತಾರೆ, ಆಚೆ ಮನೆಗೆ ನೀರು ಹೋಗ್ತದೆ, ನಮಗೆ ವಿಷಯ ಗೊತ್ತಿರುವುದಿಲ್ಲ. ಆಗ ಇಲ್ಲಿ ನೀರು ಬರದಿರುವಾಗ ಅವರು ಬೈದಾರಿಗೆ ಪಂಚಾಯತ್ ನಮ್ಮಲ್ಲಿ ಆಗಿದೆ 50 ಸಾವಿರ ತಗೊಂಡು ಅನಧಿಕೃತವಾಗಿ ಕಟ್ಟಡ ಕಟ್ಟಲಿಕ್ಕೆ ನೀರೆಲ್ಲ ಕೊಡ್ತಾ ಇದ್ದಾರೆ. ನಾನು ಹೇಳಿದ್ರೆ ನಿಮ್ಗೆ ಆಗ್ತಿದೆ ಫೈನ್ ಹಾಕುವುದು ಒಂದು ರೀತಿಯ ಸರಿ ಇದೆ. ನಾವು ಅಲ್ಲಿ ಲೈಸೆನ್ಸ್ ಕೊಡುವಾಗ ನಮಗೆ ಅವರು ಹೇಳಿದ್ರು ನಮ್ಮ ಗಮನಕ್ಕೆ ಇರ್ತದೆ. ಮಾನ್ಯ ಸದಸ್ಯರು ಹೇಳಿದ ಪಾಯಿಂಟ್ ಸರಿಯಾಗಿದೆ, ಅದನ್ನು ಸರಿಯಾಗಿ ರೆಕಾರ್ಡ್ ಮಾಡಿ ಇಡಬೇಕು. ನಾವು ಎಲ್ಲ ಈ ಸದಾನದ ಹೆಚ್ಚಿನ ವಾರ್ಡಲ್ಲಿ ಹಾಗೆ ಆಗ್ತದೆ. ನೀರಿನ ಕನೆಕ್ಷನ್ ತಗೊಳ್ತಾರೆ, ಬೇಕಾದಾಗೆ ಅವರು ನೀರನ್ನು ಯೂಸ್ ಮಾಡ್ತಾರೆ, ದಾನ ಬೆತ್ತಗಳು ಕೊಟ್ಟು ಕೂಡ ರೋಡಿಗೆ ಜಾಗ ಬಿಡುವುದಿಲ್ಲ. ಅಂತ ಕಟ್ಟಡಗಳು ಬಿಲ್ಡಿಂಗ್ ಎಲ್ಲ ತಿಳಿಸದೆ ಯಾಕೆ ಕೊಡ್ತಾರೆ? ಹಾಗೆ ಆಯಾ ಸ್ಥಳೀಯ ಸದಸ್ಯರಿಗೆ ಗಮನಕ್ಕೆ ತರಲೇಬೇಕಲ್ಲ. ಮನೆಯಲ್ಲಿ ಗೊತ್ತಿಲ್ಲ, ಕೆಲವು ದೊಡ್ಡ ದೊಡ್ಡ ಕಟ್ಟುವಾಗ ಕೊಡ್ಲೇಬೇಕಲ್ಲ, ದಾನ ಪತ್ರ ಮಾಡಿ ಕೂಡ ರೋಡಲ್ಲಿ ಇದು ಮಾಡುವುದು ಸರಿಯಲ್ಲಲ್ಲ. ಸರಿಯಾಗಿದೆ ಸದಸ್ಯರು ಹೇಳಿದ್ದಾರೆ, ಅದನ್ನು ರೆಕಾರ್ಡ್ ಮಾಡಿ ಇಡಬೇಕು. ನಾವು ಮೀಡಿಯಾದವರ ಕೆಟ್ಟದನ್ನು ಇಟ್ಟು ಮುಂದಿನ ಇದೆಲ್ಲದಲ್ಲಿ ಸರಿಯಾಗಿ ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ. ಯಾಕೆಂತ ಹೇಳಿದ್ರೆ ನಾನು ಮಾತಾಡಿ ಒಂದು ಕಟ್ಟಡಕ್ಕೆ ಸೀಮಿತ ಆಗಿರಬಾರ್ದು, ಎಲ್ಲ ಕಡೆ ಇರಬೇಕು. ಒಂದೆರಡು ಕಟ್ಟಡಕ್ಕೆ ನಿರ್ಣಯ ಇಡೀ ಗ್ರಾಮಕ್ಕೆ ಅನ್ಯಾಯ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಯಾರು ಒಂದು ಕಟ್ಟಡವನ್ನು ವಿರೋಧ ಮಾಡ್ತಾರೆ ಅವರ ಎದುರಲ್ಲೇ ಅವರಲ್ಲೇ ಇನ್ನೊಂದು 2-3 ಕಟ್ಟಡಕ್ಕೆ ಸೇಮ್ ಅದೇ ರೀತಿಯಾಗಿ ಆಗ್ತದೆ. ಹಾಗಾದ್ರೆ ಒಂದು ವೈಯಕ್ತಿಕವಾಗಿ ನಿರ್ಣಯ ಇರಬಾರ್ದು. ಅದಕ್ಕೋಸ್ಕರ ನಾನು ಮಾತಾಡಿ ಒಟ್ಟು ಗ್ರಾಮಕ್ಕೆ ಇಡೀ ಗ್ರಾಮದಲ್ಲಿ ಆಗಬೇಕು. ಹಾಗಾದ್ರೆ ಅದಕ್ಕೆ ಅಧಿಕಾರಿಗಳು 1-2 ಕಟ್ಟಡಕ್ಕೆ ಮಾತ್ರ. ಈ ಗೌರವದ ಬಗ್ಗೆ ಒಂದು ನಮ್ಮ ಮಾನ್ಯ ನೀರಿನ ಬಗ್ಗೆ ಒಂದು ಶಾಸಕರ ಬಳಿ ಹೋಗ್ಲಿಕ್ಕೆ ಉಂಟು. ಅದೇ ಸಂದರ್ಭದಲ್ಲಿ ಅದನ್ನು ಕೂಡ ಒಂದು ಜೋಡಿಸಿ ಇಟ್ಕೊಂಡು ಒಳ್ಳೆದು ನಿರ್ಣಯ ಮಾಡಿ. ಗೌರವಧನ ಹೆಚ್ಚಳದ ಬಗ್ಗೆ ಅದು ಲೆಟರ್ ಮಾಡಿದ್ದೀರಲ್ಲ, ಮತ್ತೊಂದು ಆ ಇದಕ್ಕೆ ಕೂಡ ಜೋಡಿಸಬೇಕು ಅಂತ. ಆ ನೀರಿನ ಬಗ್ಗೆ ನಾವು ಎಕ್ಸ್ಟ್ರಾ ಅಮೌಂಟ್ ಅನ್ನು ಸೇರಿಸುವ ಇದರ ಬಗ್ಗೆ ಇರುವಾಗ ಆ ಲೆಟರನ್ನು ಕೂಡ ಮಾಡಿ ಶಾಸಕರಿಗೆ ಮನವರಿಕೆ ಮಾಡುವ. ಹೇಗೂ ಸಭಾಧ್ಯಕ್ಷರಲ್ಲ, ಅವರು ಮಾತಾಡಿ ಏನಾದರೂ ಒಂದು ಕ್ರಮ ಕೈಗೊಂಡು ಹೋಗಿದೆ ಅಲ್ಲ. ಈಗ ಕೈಯ ಮುಖಾಂತರ ಡೈರೆಕ್ಟ್ ಆಗಿ ಕೊಡುವುದಕ್ಕೂ ಲೆಟರ್ ಹೋಗುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದನ್ನು ಕೂಡ ಮಾತಾಡಿ. ಶಾಸಕರಂತ ಹೇಳಿದ್ರೆ ಯಾರು? ನಮ್ಮ ಇಲ್ಲಿಯ ಶಾಸಕರು ಮಾತ್ರ ಯಾರು? ನಮ್ಮ ವಿಧಾನ ಪರಿಷತ್ನಲ್ಲಿ ನಮ್ಮ ಮತದಿಂದ ಆಯ್ಕೆಯಾದ ಶಾಸಕರು ಇದ್ದಾರೆ. ಕಳೆದ ಸಲ ಗ್ರಾಮ ಪಂಚಾಯತ್ನಲ್ಲಿ ನಿಮಗೆ ಗೌರವಧನ ಹೆಚ್ಚಿಸಿದ್ದು ವಿಧಾನ ಪರಿಷತ್ನಲ್ಲಿ ಕೋಟಾ ಶ್ರೀನಿವಾಸ ಅವರು ಮಾತು ಮಾತನಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ನಾವು ವಿಧಾನ ಪರಿಷತ್ನವರಿಗೆ ಮತ ಯಾಕೆ ಹಾಕಬೇಕಂದ್ರೆ ನಮ್ಮ ಸಮಸ್ಯೆ ಬಗ್ಗೆ ಮಾತಾಡಬೇಕು ಮಾಡ್ತೀವಿ. ಅದರಿಂದ ಅಲ್ಲಿ ಕೂಡ ಅವರಿಗೆ ಮೆನ್ಷನ್ ಆಗಬೇಕು. ಅದ್ರ ಜೊತೆಗೆ ನಗರಾಭಿವೃದ್ಧಿ ಸಚಿವರಿಗೆ ಕೂಡ ಒಂದು ಪತ್ರ ಸಿಸಿ ಬರೀಬೇಕು. ಶಾಸಕರಿಗೆ ಕಳಿಸಿ ಅವರಿಗೆ ಫಾಲೋ ಮಾಡಬೇಕು. ಮತ್ತೆ ನಗರಾಭಿವೃದ್ಧಿ ಸಚಿವರಿಗೂ ಒಂದು ಕಾಪಿ ಆಗಬೇಕು. ಆಲ್ರೆಡಿ ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಿದೆ. ಅದನ್ನು
ಮತ್ತು ಭಾರಿ ಉಪಕಾರ ಒಂದು ದಿನಕ್ಕಿಲ್ಲ ನಿಮಗೆ 400 ರೂಪಾಯಿ ಟೋಲ್ಗೆ ಲಂಚ್. ಹೌದು ಕಮಿಟಿ ಮಾಡಬೇಕಿತ್ತು, ಕಮಿಟಿ ಮಾಡಿಲ್ಲ, ನಾವು ಕೂಡ ಬಿಸಿ ಇದ್ದೇವೆ. 21 ಸಾಧಾರಣ ಕೊಡ್ಬೇಕು. ಕೊಟ್ಟು ಮತ್ತು ಸಂಖ್ಯೆ 59 ಅಧ್ಯಕ್ಷರೇ, ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪನೀರ್ ಮುಖ್ಯ ರಸ್ತೆಯಲ್ಲಿ ಹೊಸ ದಾರಿ ದೀಪ ಕಲ್ಪಿಸುವ ಬಗ್ಗೆ ಅದು ಇಲ್ಲಿಂದ ಹೇಗೆ ಅಂತ ಗೊತ್ತಿಲ್ಲ. ನಾನು ಅಧ್ಯಕ್ಷರೇ ಯಾವ ಸ್ಥಳದಲ್ಲಿ 59 ಕೋಟೆಕಾರ ಪಟ್ಟಣ ವ್ಯಾಪ್ತಿಯ ಪನೀರ್ ಮುಖ್ಯ ರಸ್ತೆಯಲ್ಲಿ ಹೊಸ ದಾರಿ ದೀಪ ಕಲ್ಪಿಸುವ ಬಗ್ಗೆ ಮತ್ತೆ ಅಲ್ಲಿ ಪ್ರೆಸ್ಟೀಜ್ ಕಾಲೇಜ್ ಇಲ್ಲ, ಅದು ಆಪೋಸಿಟ್ ಅಲ್ಲಿ ಸ್ವಿಚ್ ಇದೆ, ಅದು ಪ್ರಾಬ್ಲಮ್ ಈ ರೈ ಇದೆ, ಅದೊಂದು ಜಾಗದ ಸಮಸ್ಯೆ ಇದೆ. ಅಲ್ಲಿ ಯಾವ ಜಾಗವನ್ನು ಗುರುತಿಸಿದೆ ಅದರ ಬಗ್ಗೆ ಏನು ಇದಕ್ಕೆ ಮೊದಲು ನಿಗದಿಯಾದ ಜಾಗ ಇದೆ. ಆ ಜಾಗದ ಬಗ್ಗೆ ನಾವು ಅದರ ಬಗ್ಗೆ ನಾವು ಏನು ಕ್ರಮ ಅಂಗನವಾಡಿಯಲ್ಲಿ ಹೋಟೆಲ್ ನೋಡುವಂತ ಜಾಗ ಇದೆ. ದರ್ಬಾರ್ ಗ್ರಾಮದ ವಿರುದ್ಧ ವಿನಾಯಕ ಇರುವ ಸಾಯಿಬಾಬಾ ಮೋಟಾರ್ ಪಟ್ಟಣ ಅಂತ ಹೇಳ್ತೀವಿ. ಟೋಲ್ ವಿನಾಯಕ ಬಗ್ಗೆ ಹೌದಾ 5 ಕಿಲೋಮೀಟರ್ ಟೋಲ್ ಉಂಟಲ್ಲ, ಅವರದ್ದು ರೀಪ್ಲೇನ್ ಬಂದಿದೆ. ಅದರಲ್ಲಿ ಅವರು NHI ಹತ್ರ ಬೀರಿಯಿಂದ ಅಲ್ಲಿ ಟಿಕ್ಕ ಪಾಯಿಂಟ್ ಇದೆ, ಅಲ್ಲಿ ತನಕ ಮಾತ್ರ ಸ್ಟ್ರೀಟ್ ಲೈಟ್ ಇರುತ್ತೆ. ಅದರ ನಂತರ ಉಚ್ಚಿಲ BC ರೋಡ್ ಡಿವೈಡರ್ ತನಕ ಕತ್ತಲು. ಅದು ಅವತ್ತು ನಾನು ಅದರ ಮೊದಲು ಸುಮಾರು ಇದು ಮಾಡಿದ್ದೇನೆ. ಅದಕ್ಕೆ ಅವ್ರಿಗೆ ಯಾರು ಇದಿಲ್ಲ. ನಮ್ಮ ಪಂಚಾಯತ್ ಬೀರಿಯಿಂದ KC ರೋಡ್ ಸೇತುವೆ ತನಕ ಅಲ್ಲಿಂದ ಮತ್ತೆ ಕೋಟೆಗಾರಿಯಿಂದ ಕೊನೆ ತನಕ ಸಾಯಿಲ್ಲ. ಇಲ್ಲಿ ಮತ್ತೆ ಆಕ್ಸಿಡೆಂಟ್ಸ್ ಉಂಟು. ಬೀರಿ ಮತ್ತು ಉಚ್ಚಿಲದ ನಡುವೆ ಸುಮಾರು ಜೀವ ಅಲ್ಲಿ ಹಾಲ್ ಇದೆ, ಎಲ್ಲ ಇದೆ, ರಾತ್ರಿ ಸಂಚಾರ ಆಗ್ತದೆ. ಅಲ್ಲಿ ದಾರಿ ದೀಪದ ವ್ಯವಸ್ಥೆ ಇದೆ. ಈ ಬಗ್ಗೆ NHI ಪಟ್ಟಣಾಂತರದಿಂದ ಒಂದು ಮನವಿಗಳು ಅಲ್ಲಿ ನೀರಿನ ಅಲ್ಲಿ ಕಂಬ ಇದ್ದೇನೆ ಬೇಕಿಲ್ಲ, ಅವತ್ತು ಸುಚ್ಚಿ ಅಂತ ಅವರಿಗೆ ಮಾನ್ಯ ಮುಖ್ಯಾಧಿಕಾರಿಗಳು ಈ ಬಗ್ಗೆ NHI
ಸಮಸ್ಯೆ ಇದೆ. ಮುಂದಿನ ಸಭೆಗೆ ಅವರೊಂದು ಅಧಿಕಾರಿಯನ್ನು ಸಭೆ ಮಾಡು. ಬೇಕಾದ್ರೆ ಎಲ್ಲ ಸಭೆಗೆ, ಈ ಸಭೆಗೆ ಮುಂದಿನ ಸಭೆಗೆ ಒಂದು ಕಡ್ಡಾಯವಾಗಿ ಬರಬೇಕು. ಅವರಿಗೆ ಮಾತಾಡಿ ಅವರನ್ನು ಕರೆಸುವ ಸಭೆಗೆ. ಅಧ್ಯಕ್ಷರೇ, ಉಕ್ಕುಳದಿಂದ ಮಾವಿನಕಟ್ಟೆ ತನಕ ಸ್ವಲ್ಪ ಜಾಗ ಇಲ್ಲ, ಜಾಗದ ಹತ್ರ ಮನೆಗಳಿಲ್ಲದ ಪ್ರದೇಶದಲ್ಲಿ ಟ್ಯೂಬ್ ಇರುತ್ತಿಲ್ಲ. ಮತ್ತೆ ನಾನು ಒಂದು 10 ಟ್ಯೂಬ್ ಲೈಟ್ ಇರುವಲ್ಲಿಗೆ ಒಂದು ಕಲೆಕ್ಷನ್ ಮಾಡಿ ಅಂತ ಹೇಳಿ 2 ಸತಿ ನಾನು ಮನವಿ ಕೊಟ್ಟಿದ್ದೆ. ಅದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ. ಆಕ್ಸಿಡೆಂಟ್ ಆಗ್ತಾನೆ ಇದೆ. ಮೊನ್ನೆ ಸಹ ಬಲದಾಡಿ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು. ಮಿಡ್ಡಲ್ಲಿ ಇದ್ದಲ್ಲಿ ಟ್ಯೂಬ್ ಲೈಟ್ ಆನ್ ಮಾಡಲಿಕ್ಕೆ ಯಾರು ಸಹ ಹೋಗುದಿಲ್ಲ. ಹಾಗಾಗಿ ಬೇಗ ಆದಷ್ಟು ಬೇಗ ಒಂದು 10 ಟ್ಯೂಬಿಗೆ 5 ಟ್ಯೂಬಿಗೆ PWD ರಸ್ತೆ ಒಂದು ಸ್ವಿಚ್ ಆಫ್ ಆನ್ ಮಾಡಿ ಅದು ಮನವಿ ಕೊಟ್ಟಿದ್ದೇನೆ. ಮನವಿ 2 ಸರಿ ಕೊಟ್ಟಿದ್ದೇನೆ. ಬಂದು ನೋಡಿದ್ದಾರೆ. ಅದು ಕಾರ್ಯರೂಪಕ್ಕೆ ಕೆಲಸ ಆಗಿ ಅದನ್ನು ಮಾಡಿ ಜಾಸ್ತಿ ಆಗ್ತದೆ. 56 ಸಮಸ್ಯೆ. ಕಳೆದ ಸಭೆಯಲ್ಲಿ ಅವರು ಶೀಟ್ ಇದ್ದು ಹೇಳಿದ್ರು. ಅದರಲ್ಲಿ ಮಾನ್ಯ ಶಾಸಕರ ಹತ್ರ ಇಟ್ಟಿದ್ದಾರೆ ಸದಸ್ಯರು. ಶೀಟ್ ಅರ್ಜಿಗೆ ಬಂದಿದೆ ಈ 64ರ ಬಗ್ಗೆ. ನಾವು ಮೊನ್ನೆ ಸಭೆಯಿಂದ ಅಪ್ಲೋಡ್ ಮಾಡಿದ್ದೇವೆ. ಸಮಾಚಾರದವರು ನಮಗೆ 1934 ಮೊನ್ನೆ ಸಭೆ ಆದ್ರಿಂದ ಇಲ್ಲಿ ತನಕ ಎಷ್ಟು ಅರ್ಜಿಯನ್ನು ನಾವು ಪಟ್ಟಣ ಪಂಚಾಯತ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಟ್ರೇಡ್ ಲೈಸೆನ್ಸ್ ಮತ್ತೆ ನೀರು ಈ ಟ್ರೇಡ್ ಲೈಸೆನ್ಸ್ ಅನ್ನು ಇಲ್ಲೇ ನಾವು ಅಪ್ಲೋಡ್ ಮಾಡಿ. ಕೆಲವು ಪಬ್ಲಿಕ್ ಕ್ಲಿಯರೆನ್ಸ್ ಅಂತ ಇದೆ, ಅವರೇ ಸ್ವತಃ ಮಾಡಿ ಹಾಕೊಂಡು ಬರ್ತಾರೆ. ಯಾವ ಟೈಮ್ ಬೇಕಂತ ಅವರಿಗೆ ಕೂತು ಅವರೇ ಹಾಕೊಂಡು ಬರ್ತಾರೆ. ಆ ವ್ಯವಸ್ಥೆ ಈಗ ಉಂಟು ಅಂತ ಈಗ ಗೊತ್ತಾಗಲಿಲ್ಲ. ಹೊರಗಡೆ ಮಾಡಿ ಈಗ 1955 ಕಮರ್ಷಿಯಲ್ ಇದೆ. ನಾವು ಬಜೆಟ್ ಮಂಡನೆ ಮಾಡುವಾಗ ತೊಂದರೆ ಚರ್ಚೆ ಮಾಡಿದ್ದೇವೆ. ಅದು ಸಾಮಾನ್ಯ ಚಟುವಟಿಕೆ ಇರ್ತದೆ. ಟೋಟಲ್ ಎಷ್ಟು ಇದೆ, ಡೋರ್ ನಂಬರ್ ಎಷ್ಟಿದೆ, ವ್ಯಾಪಾರ ಎಷ್ಟಿದೆ, ಟೋಟಲ್ ಸರ್ವೆ ಮಾಡಬೇಕು. ಟೋಟಲ್ ಸರ್ವೆ ಅಂದರೆ ಒಂದು ನೋಟಿಸ್ ಕೊಡ್ತಾ ಹೋಗ್ಬೋದು, ಯಾರಿದೆ ಯಾರಿಲ್ಲ. ನಾವೊಂದು ಇದು ಮಾಡ್ಕೊಂಡಿದ್ದೀವಿ. ಈಗ 1ನೇ ವಾರ್ಡು, 3ನೇ ವಾರ್ಡು, 12ನೇ ವಾರ್ಡು, 7ನೇ ವಾರ್ಡು, ಇದು ಸೆಕೆಂಡ್ ವಾರ್ಡ್. ಅದಕ್ಕಿಂತ ಮುಂಚೆ ಈ ಕೆಲವು ಸಣ್ಣ ಸಣ್ಣ ವಾರ್ಡ್ 2-3 ವಾರ್ಡ್, ಅದರಲ್ಲಿ ನಮಗೆ ಅಂಗಡಿ ವಿಧಿಸೋದು ಕಮ್ಮಿ. ಆ ವಾರ್ಡ್ಗಳನ್ನು ಫಸ್ಟ್ ಮಾಡಿ ಇದನ್ನು ಫಸ್ಟ್ ಮಾಡ್ತಾರೆ. ಅದಕ್ಕೆ ಈಗ ಕೆಲವು ಶಾಲೆಯ ಟೀಚರ್ಸ್ ಅನ್ನು ಸ್ಟೂಡೆಂಟ್ಸ್ ಅನ್ನು ಬರ್ತಾರೆ. ಅವರನ್ನು ಕೂಡ ಯಾಕಂದರೆ ನೀವು ನಾನು ಒಬ್ಬನೇ ಅಷ್ಟೇ ಇದು ಇರಬೇಕಂದ್ರೆ ಹೋಗ್ಬೇಕಾದ್ರೆ ಕೆಲವೊಬ್ಬರ ಮಕ್ಕಳಿಗೆ ಕೆಲವು ವಾರ್ಡ್ ಕೊಡ್ತಾರೆ. ಈಗ ಟ್ರೇಡ್ ಲೈಸೆನ್ಸ್ ಇರೋದು ಹೆಚ್ಚಿನ ಬೇಕಂದ್ರೆ ಅವ್ರ ಅಂಗಡಿಗೆ ಹೋಗ್ಬೋದು, ಕಲೆಕ್ಟ್ ಮಾಡೋದು, ವಾಪಸ್ ಕೊಡೋದು. ಈ ಥರ ಸರ್ವೆಗೆ ಶಾಲೆಗೆ ಲೈಸೆನ್ಸ್ ಮಕ್ಕಳ ಕೇಳಿ ಅದು ಪ್ರೂಫ್ ಇರ್ತೇವೆ. ಹೋಗುವಾಗ ಆ ವಾರ್ಡಿಗೆ ತೋರಿಸಿದ ಈ ಒಂದು 4-5 ವಾರ್ಡ್ಗಳಲ್ಲಿ ನಮಗೆ ಕಮರ್ಷಿಯಲ್ ಅಂಗಡಿಗಳನ್ನು ಬಿಟ್ಟರೆ ಈ ಉಳಿದ ವಾರ್ಡ್ಗಳಲ್ಲಿ ಕೆಲವೇ ಒಂದು 8-10 ಅಂಗಡಿಗಳಿರ್ಬೋದು. ವಾರ್ಡಲ್ಲಿ ಒಂದು 2-3 ಇರ್ಬೋದು ಅಷ್ಟೇ. ಹಾಗಾಗಿ ಆ ಒಂದ್ಸಲ ಒಂದ್ಸತಿ ಅವರಿಗೆ ಪರಿಚಯ ಅವ್ರು ಹೇಳಿರ್ತಾರೆ. ಅಲ್ಲಿ ಮನೆಗೆ ಬಾಕಿ ಬಾಡಿಗೆ ಬಾಕಿ ಅದೆಷ್ಟು ವಸೂಲಾಗ್ತದೆ? ಯಾವುದು ನಮ್ಮ ಕಟ್ಟಡದ ಬಾಡಿಗೆ ವಸೂಲಾದ ಪೆಂಡಿಂಗ್ ಇದೆ. ಯಾರಿಗೆ ಮಾಡ್ತೇವೆ? ಅಲ್ಲ, ವಸೂಲಾತಿ ಪೆಂಡಿಂಗ್ ಸರ್ಕಾರ ಮಾರ್ಚ್ ಒಳಗಡೆ ಕಳೆದ 24 ಪೆಂಡಿಂಗ್ ಇದೆ. ಅದರಲ್ಲಿ ಮಾರ್ಚ್ ಇದೆ.
ಒಂದು ಮಾದಕ ವ್ಯಸನಗಳ ಸಮಸ್ಯೆ ಇದೆ. ಅಲ್ಲಿಗೂ ಅದೇ ಸಮಸ್ಯೆ ಉಂಟು ಕೆಲವು ಸಂದರ್ಭದಲ್ಲಿ. ಇಷ್ಟವರೆಗೆ ನಿಮ್ಗೆ ಆಕ್ಷನ್ ತಗೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಗೊತ್ತಾಗ್ತದೆ. ನಾವು ಮುಖದ ಕೂಡ ನಾವು ಮಾತಾಡಿದ್ದೇವೆ, ಯಾವ ವಾರ್ಡ್ಗೆ ಸಂಬಂಧಪಟ್ಟ ಸದಸ್ಯರೆಲ್ಲ ಮಾತಾಡಿದ್ದೇವೆ. ಇಲ್ಲಿ ಒಂದು ಜಾಗದಲ್ಲಿ ಬನ ಬರ್ತದೆ, ಅದನ್ನು ಬಿಟ್ಟು ಬೇರೆ ಕಡೆ ಆಗುವ ಅವಸರ ಮಾಡುವುದು. ಯಾಕೆ ಮಾಡುವುದು ಅಂತ ಗೊತ್ತಿಲ್ಲ. ಈ ಸಲ LED ಲೈಟ್ ಬಂದಿದೆ, 10 ಬಂದಿದೆ. ಮತ್ತೆ ನಮ್ಗೆ 5 ಸಿಕ್ಕಿದೆ. ಯಾಕೆಂತ ಹೇಳಿ ಅದರ ಸೈಜ್ ಮೊದಲಿನಿಂದ ಅರ್ಧ. ಅದರಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಆ ಬೆಳಕು ಸ್ಪ್ರೆಡ್ ಆಗಿದೆ. ಅವರು ಬಂದಿದ್ದಾರೆ ಇದೆ. ಯಾಕೆಂದ್ರೆ ನಮ್ಗೆ 10 ಕೊಟ್ಟರು ಅದು ನಮಗೆ 5 ಕೊಡ್ತಾರೆ. ಯಾಕೆಂದ್ರೆ ಆ ಡಿಸ್ಪ್ಲೇ ಅದನ್ನು ಕೊಟ್ಟು ಮೊದಲಿನಾಗೆ ಬಂದರೆ ಅದರ ಬೆಳಕು ಸ್ವಲ್ಪ ಸ್ಪ್ರೆಡ್ ಆಗಿದೆ. ಅದನ್ನು ನೀವು ಯಾಕೆ ಅವರ ಹತ್ರ ಪ್ರಶ್ನೆ ಮಾಡಿಲ್ಲ, ಅದನ್ನು ನಮಗೆ ತಂದು ಕೊಟ್ಟಿದ್ದೀರಿ, ನಾವು ಹಾಕಿದ್ದೇವೆ. ನೀವು ಪ್ರಶ್ನೆ ನಾವು ನೋಡಿದ ಹಾಗೆ ಆಗಬೇಕು. ಯಾಕೆಂದ್ರೆ ನಾವು ಅದೇ ಅಷ್ಟೇ ನಾವು ಕೊಟ್ಟಿದ್ದೇವೆ. ನಿಮ್ಮ ವಾರ್ಡಿಗೆ ಮಾಡ್ತಿದ್ದಾರಾ? ಆಗ್ಲಿಲ್ವಾ? ನನ್ನ ಮಾಡಲ್ಲ. ಅದು ಸಮಸ್ಯೆ ಫೋಕಸ್ 40 ವ್ಯಾಟ್ಸ್ ಇದೆ, ಅದರಲ್ಲಿ ಸಮಸ್ಯೆ ಅದೇ ಅದು ಬೆಳಕು ಸ್ಪ್ರೆಡ್ ಆಗಿದೆ. ಒಳ್ಳೆಯದು. ಅದು ಸ್ವಲ್ಪ ಅಗಲ ಮೊದಲಿನಾಗೆ ಇದ್ರೆ ಅದು ಬೆಳಕು ಸ್ಪ್ರೆಡ್ ಆಗ್ತದೆ. ಒಂದು ಕಂಬದಿಂದ ಇನ್ನೊಂದು ಕಂಬದ ಅರ್ಧದವರೆಗೆ ಅಲ್ಲಿಂದ ಆ ಬೆಳಕು ಬಿಡ್ತದೆ. ಆಚೆ ಕಂಬ ಬೀಜಗಳು ಒಟ್ಟು ನಮಗೆ ಒಂದು ರೀತಿಯಲ್ಲಿ ಮುನ್ಸಿಪಾಲಿಟಿ ಆ ರೀತಿಯಲ್ಲಿ ನಮಗೆ ಕಾಣ್ತದೆ. ನಿಜವಾಗಿ ನಾವು ಅದನ್ನು ನಾವು ವೈಯಕ್ತಿಕವಾಗಿ ತಗೊಂಡ್ರೆ ನಾವು ಇದು ಔಪಚಾರಿಕ ನೇರ ನಾವು ಗಣನೆ ಮಾಡಿದ್ರೆ ನಾವು ಕೆಲವರಿಗೆ ನಾವು ನಮ್ಮ ಕೈಯಿಂದ ಕೊಟ್ಟಿದ್ದೇವೆ 600 ಅದಕ್ಕಿಂತ 60 ವ್ಯಾಟ್ಸ್ ಇದೆ. ಅದು ನಮಗೆ ಚರ್ಚೆ ಬೇಡ. ಕಾನೂನಿನ ಸರ್ಕಾರದ ಕೆಲವೊಂದು ಇರ್ತದೆ. ಆದರೆ ಇಂಥ ಸಣ್ಣ ಲೈಟ್ ಕೊಟ್ಟದನ್ನು ನೀವು ತಂದು ಹಾಕಿಸಿದೆ ಅಂತ ಹೇಳಿದ್ರೆ ನಿಮ್ಮ ಎಂತ ಕಾರ್ಯ ಬೇಕಾಗಿದೆ ಎಲ್ಲರಿಗೂ ನಾವೇ ಮಾತಾಡಬೇಕು. ಆದರೆ ಅಧಿಕಾರಿಗಳು ಎಂತ ಮಾಡ್ತಾರೆ, ಇಂಜಿನಿಯರ್ ಏನು ಮಾಡ್ತಾರೆ ಅಲ್ಲ, ನೀವು ಹೇಳಿದ ಕಾರಣ ಈಗ ಗೊತ್ತಾಯ್ತು ಅದರಲ್ಲಿ ಬೆಳಕು ಉಂಟಾ ಇಲ್ವಾ ಅಂತ. ಬೇರೆ ನಾನು ಹೇಳಿಲ್ಲ. ಪುನಃ ನಿಮಗೆ ಅದಕ್ಕೆ ಸೆಂಟೆನ್ಸ್ ಬರಲಿಕ್ಕೆ ಪುನಃ ಅನುಭವ ಇರ್ತದೆ. ನೀವು ಅದನ್ನು ನೋಡ್ಬೇಕು. ನೀವು ಈ ಸಮಸ್ಯೆಗಳ ವಿಷಯ ಮಾತಾಡಲಿಕ್ಕೆ ಕಾರಣ ಏನಂತ ಹೇಳಿ ನೀವು ಸ್ವಲ್ಪ ಪಾಪ ಆಗಿದ್ದೀರಲ್ಲ, ಪಾಪದ ರೀತಿಯ ಸ್ವಲ್ಪ ನಾವು ನಿಮ್ಮೊಟ್ಟಿಗೆ ದೂರಕ್ಕೆ ಬಂದಿದೆ. ಯಾಕಂದ್ರೆ ನೀವು ಹೇಳಿದ್ರೆ ನಾವು ಒಂದು ಹೇಳುದು ಅವ್ರಿಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಅದನ್ನೆಲ್ಲ ಸ್ವಲ್ಪ ಕೂಲಂಕುಷವಾಗಿ ನೀವು ವೈಫಲ್ಯ ಅದನ್ನೇ ನೀವು ಬಂದು ಹೇಳಿದ್ದೀರಿ. ವೈಫಲ್ಯ ಯಾಕೆ ನೀವು ನಿಮ್ಮಂತ ಎಕ್ಸ್ಪೀರಿಯನ್ಸ್ ನೀವು ಒಂದು ನಿರ್ಣಯ ಆಜ್ಞೆ ಆಡಳಿತದ ವೈಫಲ್ಯ ಯಾಕೆಂತ ಹೇಳಿದ್ರೆ ನಾವು ನಿಮಗೆ ಕಲಿಸ್ಕೊಡ್ಬೇಕಂತ ನೀವು ನಮಗೆ ಕಲಿಸ್ಕೊಡ್ಬೇಕು. ನೀವು ನಮಗೆ ಕಲಿಸ್ಕೊಡೋದ್ರಿಂದ ನಾವು ಮಾತಾಡ್ಬೋದು, ಅದು ಎರಡನೇ ಭಾಗ. ಆದರೆ ಅದು ಪುನಃ ಅವ್ರು 2 ತಿಂಗಳ ಯಾಕೆ ಮಾತಾಡಲಿಲ್ಲ ಅಂತ ಹೇಳಿ ಇನ್ನೂ ನೀವು ಚರ್ಚೆ ಮಾಡಿದ್ರೆ ಪುನಃ ನನ್ನ ಫಸ್ಟಿಂದ ಯಾವುದು ಅದು ಚರ್ಚೆ ಬೇಡ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಸರಿ ಮಾಡಿಕೊಂಡು ಹೋಗಿ ಎಲ್ಲ ಒಟ್ಟಿಗೆ ನಮಗೆ ಅಭಿವೃದ್ಧಿ ಆಗುತ್ತೆ ಅಷ್ಟೇ. ನಮಗೆ ಅಭಿವೃದ್ಧಿ ಆಗುತ್ತೆ. ಯಾಕೆಂದರೆ ಇಂಥ ಸಣ್ಣ ಪುಟ್ಟ ಸಮಸ್ಯೆ ಇಲ್ಲ. ಲೈಟ್ ಆಗಿದ್ದೇವೆ, ಇದು ನಮಗೆ ಫೋನ್ ಮಾಡೋದು ಅವರು ಚೀಪ್ ಲೈಟ್ ಇರ್ತಲ್ಲ ಕಮ್ಮಿ ಮಾಡಿ ಫೋಕಸ್ ಎಲ್ಲ ನೀವು ಹೌದು ಚೇಂಜ್ ಅಲ್ಲ ನಿಮ್ಗೆ ಈಗ ಯಾರೆಲ್ಲ ಆಗ್ಲಿಲ್ಲ ಅದೀಗ ಹಾಕಿದ್ದೀರಿ ಮಾತನಾಡಿ ಮತ್ತೆ ಅವರನ್ನೊಮ್ಮೆ ಕಲಿಸುವ ಅಲ್ಲ ತೆಗಿಸಿದ್ರೆ ತೆಗಿಸಿದವರಿಗೆ ಹಣ ಕೊಡಬೇಕು. ಯಾಕೆಂತ ಹೇಳಿ ಈ ಸಮಸ್ಯೆ ಇವತ್ತು ಬೆಳಿಗ್ಗೆ ಕೂಡ ಫೋನ್ ಮಾಡಿದ್ರು. ಅಲ್ಲಿ ಏನಾಗ್ತದೆ ಅಂತ ಹೇಳಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಒಂದು ಕಡೆ ಡೀಪ್ ಲೈಟ್ ಇರ್ತದೆ, ಟೆನ್ಷನ್ ಬೇಸ್ ಈಗ ಡೀಪ್ ಲೈಟ್ ಲೀಡ್ ಆಗಿದೆ. ಅದನ್ನು ಎಲ್ಲಿ ಖಾಲಿ ಉಂಟು ಈಗ ನಾವು ಡೀಪ್ ಲೈಟ್ ಆಗ್ತದೆ. ನಾವು ಕೂಡ ಯಾವ್ದು ಅಂತ ಹೇಳಿದ್ರೆ ಅವರಿಗೆ ಒಂದು ಇದಕ್ಕೆ ಹಾಕಿದ್ದು ಮಾತ್ರ ಅದಾದ್ರೆ ಪೂರ್ಣ ಪ್ರಮಾಣದ ಕೊಡಬೇಕಂತಿಲ್ಲ. ಯಾಕೆಂದ್ರೆ ಕಾರ್ಯ ಲೈಟ್ ರಿಮೂವ್ ಮಾಡಿ ಇನ್ನೊಂದು ಆಗ್ತದೆ ಅದನ್ನು ಕೂಡ ಕೆಲವು ಸಂದರ್ಭದಲ್ಲಿ ವೈರ್ ಸ್ವಿಚ್ ಎಲ್ಲ ಯೂಸ್ ಆಗ್ತದೆ. ಅಲ್ಲಿ ಅವರು ಸರಿಯಾದ ಪೇಮೆಂಟ್ ಅವರಿಗೆ ಸಿಗುವುದಿಲ್ಲ. ಇದು ಕೂಡ ನೀವು ಅದನ್ನು ಅವರ ಹತ್ರ ಮಾತುಕತೆ ಮಾಡಬೇಕು. ಮತ್ತೆ ಒಂದು ವೇಳೆ ನಮಗೆ ಸಾಧ್ಯತೆ ಇದ್ದರೆ ಅದನ್ನು ತೆಗಿಸಿ ಟ್ಯೂಬ್ಲೈಟ್ ಇರುತ್ತಲ್ಲ ಅದನ್ನ ಖಾಲಿ ಇದ್ದ ಕಂಬಕ್ಕೆ ಹಾಕಿದ್ರೆ ನಾವು 100 ರೂಪಾಯಿ ಚಾರ್ಜ್ ಕೊಡ್ಬೇಕು. ಅದನ್ನ ಪಟ್ಟಣ ಪಂಚಾಯತಿಯಿಂದ ಕಳಿಸಿ ಅಂತ ನಾವು ಕೇಳ್ಬೋದು.
ಅಲ್ಲಿ ಅವರು ಪಾರ್ಟ್ಸ್ ತೆಗಿಬೇಕು ಯಾರು ಅಂತ ಹೇಳಿದ್ರೆ ಆ ಟೆಂಡರ್ ನಾವು ತಗೊಳ್ಳಿ. ಒಂದು ಪಾರ್ಟ್ಸ್ಗೆ ಕೊಡುವ ಹಣ ಬೇರೆ ಕಡೆ 2 ಪಾರ್ಟ್ಸ್ ಸಿಗ್ತದೆ. ಅದನ್ನು ಏನಂದ್ರೆ ಕಳೆದ ಸಲ ಅವರು ಟೆಂಡರ್ ಹಾಕಿಟ್ಟು ಬಂದಿದ್ರು. ಅದಕ್ಕೆ ಯಾರೋ ಇಲ್ಲಿ ಆಗ್ಬೇಡಿ ಅಂತ ಹೇಳಿದಕ್ಕೆ ಅದಕ್ಕೆ ನೆಕ್ಸ್ಟ್ ಮುಂದಿನ ಟೆಂಡರ್ನಲ್ಲಿ ಅದನ್ನು ಸರಿಪಡಿ. ಯಾಕಂತ ಹೇಳಿದ್ರೆ ನಾವು ಅವರ ನೇರವಾಗಿ ಮಾತಾಡಿದ್ದಾರೆ. ಈಗ ನಾವು ಮಾತಾಡುವಾಗ ಹೇಳ್ತಾರೆ ಅಂತ ಹೇಳಿದ್ರೆ ಟೆಂಡರ್ ಇಂದ ಅವ್ರು ತಿರುಗುದು ಅವರು ಇಷ್ಟು ಕೊಡುದು ಇಷ್ಟು ಪರ್ಸೆಂಟ್ ಈಗ ಹೇಳ್ತಾರೆ ಮಾಧ್ಯಮದಲ್ಲಿ ಆಗುದು. ಆದ್ದರಿಂದ ಅದನ್ನು ನಾವು ಆದಷ್ಟು ಕಡಿಮೆ ಮಾಡಿ ಅವರಿಗೆ ನಾವು ಮೇಂಟೆನೆನ್ಸ್ ಹೊಸ ಲೈಟ್ ಅವರಿಗೆ ಕೊಡುವ ಸಮಸ್ಯೆ ಇದೆ. ಮೇಂಟೆನೆನ್ಸ್ ಅದು ಯಾರು ಆಗ್ತಾರೆ ಅವರಿಗೆ ಕೊಡ್ತೇವೆ. ಆಗ ನಮಗೆ ಅವರಿಗೆ ನೇರವಾಗಿ ಮಾತಾಡಲಿಕ್ಕಾಗ್ತದೆ. ನಾವು ಕೊಡುವ ಹಣ ಅವಶ್ಯಕತೆ ಇದ್ರೆ ಹಾಕ್ಬೋದು. ಯಾಕಂದ್ರೆ ಅಧ್ಯಕ್ಷರೇ ಸ್ಟೆಪ್ ಇಟ್ಟು ಬರ್ಬೇಕು. ನಾವು ಕೈಗೆ ಹಾಕ್ತೀವಿ ಅವಾಗ ಮನೆ ಕಾಣುದಿಲ್ಲ ಅಂತ ಹೇಳಿ ಹಾಗೆ ನೀವು ಮಾನ್ಯ ಸದಸ್ಯರು ಒಂದು ಆಸೆಗಾಗಿ ಇದಲ್ಲ ತಮ್ಮನಿದ್ದಲ್ಲ ಈ 13ನೇ ವಾರ್ಡ್ನ ಸಮಸ್ಯೆ ಇದಲ್ಲ ಇದು ಲಾಸ್ಟ್ ಇಡ್ಬೇಕು ನಮ್ಗೊಂದು ಖುಷಿ ಅಧ್ಯಕ್ಷರೇ, ಜನವರಿ 1 ತಾರೀಕಿಗೆ ನಾನು ನಮ್ಮ ಮುಖ್ಯಾಧಿಕಾರಿಗೆ ಮತ್ತು ನಮ್ಮ ಗ್ರೂಪಲ್ಲಿ ಸಾಕಿದ್ದೇನೆ ಬಾವಿ ಬೇಜಾರು ಮಾಡಬೇಡಿ ನೀವು ಒಳ್ಳೆ ಕೆಲಸ ಮಾಡ್ತೀರಿ. ಅದು ನಡೆಯಿತು. ಈಗ ಅಲ್ಲಿ ಗೇಟ್ ವಾರ್ಡ್ ನಂಬರ್ 4 ಮತ್ತು 11ರಲ್ಲಿ ಎಲ್ಲ ಅರ್ಧ ಹಾಕಿದ್ದಾರೆ. ಅಲ್ಲಿ ಗೇಟ್ ಹೋಗಂತೆ ಇಲ್ಲಿ ಗೇಟ್ ಹೋಗಂತೆ ಸಬ್ಬೂರ್ ಅಂತೆ ತೋರ ಅಂತೆ ಎಲ್ಲೆಲ್ಲಿ ಗೇಟ್ ಹೋಗಿದ್ದಾರೆ ಗೊತ್ತಾಯ್ತಾ. ಮೇನ್ ಎಲ್ಲಿ ಸಪ್ಲೈ ಆಗ್ತದೆ ಬಾವಿ ಅಲ್ಲಿಯೇ ಮುಖ್ಯ ಅಂಶ ನೀರು ಹೊರಗೆ ಹೋಗ್ತಾರೆ. ಇದನ್ನು ಸರಿ ಮಾಡಿ ಅದನ್ನು ಮಾಡೋದು ಎಲ್ಲ ಕಡೆ ಅಲ್ಲಿ ಮೇಲೆ 10 ದಿನ ಕಡೆಗೆ 7 ದಿನ ಗೇಟ್ ಆಗ್ತದೆ. ಯಾವುದು ಮಾಡಬೇಕು ಎಲ್ಲಿ ಸಪ್ಲೈ ವಾರ್ಡ್ ನಂಬರ್ 4ಕ್ಕೆ ಮತ್ತು 11ಕ್ಕೆ ನೀವು ಬೇಕಾದ್ರೆ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಆಗಿ ಕೇಳಿ. ಪಾಪ ಇವರಿಗೆ ನೀರು ಬಿಟ್ಟಿಗೆ ಆಗಲಿ ಸ್ವಲ್ಪ ನಾನು 12 ಗಂಟೆ ರಾತ್ರಿ ಬೆಳಿಗ್ಗೆ 5 ಗಂಟೆಗೆ ನಾನು ಆನ್ ಮಾಡಿ ಯಾವುದರ ಬಗ್ಗೆ ಯಾಕಂದ್ರೆ ಜನಗಳಿಗೆ ತೊಂದರೆ ಆಗಬಾರ್ದು ಒಂದು ದಿವಸ ನೀವು ಅದನ್ನು ಮಾಡಿಸ್ಬೇಕು. ಈಗ ನೋಡಿ ಮಾಡಿದ್ರೆ ಗೊತ್ತಿಲ್ಲ ನಮ್ಮ ಕಿರಣ್ ಅವರ ಬೆಳಿಗ್ಗೆ ಹೋಗಿದ್ದಾರೆ. ಅದನ್ನು ದಯವಿಟ್ಟು ಮಾಡಿ ಅಲ್ಲಿ ನೀರಿನ ಸಮಸ್ಯೆ ಕ್ಲಿಯರ್ ಆಗುತ್ತೆ.
ಮತ್ತೊಂದು ವಾರ್ಡ್ ನಂಬರ್ 4 ನಾನು ಅವರ ಅಂಗಡಿಗೆ ಹೋಗ್ತೇನೆ ಮತ್ತೆ ಹೋಟೆಲ್ಗೆ ಹೋಗ್ತೇನೆ ವಾರ್ಡ್ ಅವರು ನಾನು ಹೋಗ್ತೇನೆ ಪಾಪ ಅವ್ರು ಕೂಗ್ತಾರೆ ನಾನು 15 ವರ್ಷ ಅದರ ಸಮಸ್ಯೆ ಇಷ್ಟದ ತನಕ ಇವರಿಗೆ ಏನಂತ ಸಿಗ್ಲಿಲ್ಲ 4 ದಿನದಿಂದ ಇಲ್ಲಿ ಅಡ್ಡಕ್ಕೆ ಸಿಗ್ತಾ ಇಲ್ಲ ಏನಂತ ಅಂತ ತುಂಬಾ ಸಮಸ್ಯೆ ಉಂಟು ಇಲ್ಲಿ ಒಂದು ಸಮಸ್ಯೆ ಬೇಗ ಕ್ಲಿಯರ್ ಆಗದಿದ್ರೆ ಇಲ್ಲಿಂದ ಆನಂದಿದ್ದಾರಲ್ಲ ಆನಂದನೊಮ್ಮೆ ಕಳಿಸಿ ಕೊಡ್ಬೇಕಲ್ಲಿ ಅಲ್ಲ ಅವರು ಬಂದು ಲೀಸ್ಟ್ ರಚಿಸಿದ್ದಾರೆ ಲೀಸ್ಟ್ ಕೊಟ್ಟಿದ್ದಾರೆ ಲೀಸ್ಟ್ ಕೊಟ್ಟು ಒಂದು ಸಮಸ್ಯೆ 1-2 ದಿನ ಇದು ಹೆಚ್ಚು ಇದೊಂದು ಇನ್ನೊಂದು ಸಮಯ ಆಗುವಾಗ ನಾವು ಇನ್ನೊಂದು ನಾಳೆ ಸಮಯ ಇವತ್ತು ಮುಂದಿನ ಎಲ್ಲ ಬಾರಿ ಫಾಸ್ಟ್ ಕೆಲಸ ಆಗ್ತದೆ ಇಲ್ಲ ಅದಾಗಿಲ್ಲ ಆಗಿಲ್ಲ ಅದಾಗಿಲ್ಲ ನೀವು ದಯವಿಟ್ಟು ಮೇಡಮ್ ಅದೊಂದು ಈಗ ಬಾವಿಗೊಂದು ಆಗಿ ನೋಡಿ ಅದು ಕ್ಲಿಯರ್ ಆದರೆ ಖಂಡಿತ ಅದು ಕ್ಲಿಯರ್ ಆಗುತ್ತೆ ಮತ್ತೆ ಇನ್ನೊಂದು ಬೇಸಿಗೆಗಾಲ ಬರ್ತದೆ ಈ ನೀರಿನ ವ್ಯವಸ್ಥೆ ಮಧ್ಯಾಹ್ನ ಕೆಲವು ಮಧ್ಯಾಹ್ನ ವಾರ್ಡ್ ನಂಬರ್ 4 ಮತ್ತು 11 ಕೆಲವು ಪರಿಸರದಲ್ಲಿ ಬೋರ್ವೆಲ್ ಸರಿಯಾಗಿ ನೀರು ಸಿಗುವುದಿಲ್ಲ ಅದಕ್ಕೆ ನಮ್ಮ ಪರಾಶಕ್ತಿ ದೇವಸ್ಥಾನದ ಕೆರೆ ಇದೆ ಎಷ್ಟು ಬೇಕು ನೀರು ಪ್ರಾಬ್ಲಮ್ ಆಯಿತು ನೀವು ಇನ್ನೊಮ್ಮೆ ಮಾತಾಡಿ ನೋಡಿ ಅದು ನೀರು ಸಿಕ್ಕಿದ ನಮ್ಮ ಟ್ಯಾಂಕರ್ ಹಣ ಉಳಿತು ದಿವಸಕ್ಕೆ 15 ಟ್ಯಾಂಕರ್ ರನ್ ಮಾಡಿ ಹೋಗಿ ಹಾಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ 3 ತಿಂಗಳಿಗೆ ತೊಂದರೆ ಆಗ್ತದೆ ಅದಕ್ಕೆ ನೀವು ಮನಸ್ಸು ಮಾಡಿ ವಿಷಯ 45 ಅಧ್ಯಕ್ಷ ಉಪಾಧ್ಯಕ್ಷರು ಕಿವಿಯಲ್ಲಿ ಮಾತಾಡಿದ್ರು ನಮಗೆ ವಿಷಯ 45 ಕಿವಿಯಲ್ಲಿ ಮಾತಾಡಿದ್ರು ನಮಗೆ ನಮ್ದು ಹೇಳಿ ಮತ್ತೆ ಇನ್ನೊಂದು ವಿಷಯ 51 ಡೋರ್ ನಂಬರ್ ಇದು ಬರಲಿಲ್ಲ ಕಳಿಸಿದ್ವಿ ನಮ್ಗೆ ಇದನ್ನೆಲ್ಲ 100% ವಾರದಲ್ಲಿ 2 ದಿನ ಮಾತ್ರ ಯಾರೇ ಸಿಗ್ಬೋದು 3 ದಿನ ಮಾತ್ರ ಇಂಜಿನಿಯರ್ ಸಿಗ್ಬೋದು ಸ್ವಲ್ಪ ಇದರ ಬಗ್ಗೆ ನಾವು 100% ಕರೆಕ್ಟ್ ಆಗಿ ನೀಡುವುದಿಲ್ಲ ಆದಷ್ಟು ಪರ್ಸೆಂಟೇಜ್ ತೆಗೆಯುವಾಗ ಸ್ಟ್ರೀಟ್ ಲೈಟ್ ಲೈನ್ ಒಂದು ಇರಲಿಕ್ಕೆ ನಾವು ಎಲ್ಲ ಸಲ ಚರ್ಚೆ ಮಾಡಿದ್ವಿ ನಿರ್ಣಯ ಮಾಡಿದ್ವಿ ರಿಕ್ವೆಸ್ಟ್ ಮಾಡಿದ್ದೇವೆ ಯಾಕಂದರೆ ಅಲ್ಲೇ ಸ್ವಿಚ್ ಆಗ್ತಾರೆ ಅದು ನೀವು ಯಾವುದಾದ್ರು ಲೇಔಟ್ ಮಾತ್ರ ಭರ್ತಿ ಸೇವೆ ಮಾಡಿ ತುಂಬ ಜನ ಇದ್ದಾರೆ ಲೀಗಲ್ ಆಗಿ ಲೇಔಟ್ ಇಲ್ಲದವರು ಕೂಡ ಇದ್ದಾರೆ ಅವರು ಮತ್ತೆ ಲೀಗಲ್ ಆಗಿ ಲೇಔಟ್ ಮಾಡೋದು ಸ್ಟ್ರೀಟ್ ಲೈಟ್ ತುಂಬ ಹಾಕುವಾಗ ಆಗಿದೆ ತುಂಬ ಅನುಕೂಲ ಆಗ್ತದೆ ಲೈಟ್ ಒಂದು ಲೈನ್ ಎಕ್ಸ್ಟ್ರಾ ಕೊಟ್ಟರೆ ಸ್ಟ್ರೀಟ್ ಲೈಟ್ ಇಲ್ಲದಿದ್ದರೆ ನಮಗೆ ಏನಾಗ್ತದೆ ಟೆಂಡರ್ ಅದು ಇದು ಅಂತ ಹೇಳುವಾಗ ತುಂಬ ಆರ್ಥಿಕ ಹೊರೆ ಬೀಳ್ತದೆ ಆದಷ್ಟು ಆರ್ಥಿಕ ನಾವು ಸೇವ್ ಮಾಡಿ ಸುಲಭ ಟ್ಯಾಕ್ಸ್ ಇದು ನಾವು ಕೇಳಿದ್ದೆವು ಎಷ್ಟು ಟ್ಯಾಕ್ಸ್ ಅದನ್ನು ಕೊಡಲಿಲ್ಲ ಇನ್ನು 5 ವರ್ಷ ಮತ್ತೆ ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ ಯಾರು ಎಷ್ಟು ಬಾಕಿ ಇದೆ ಕೆಲವೊಂದು ವಿಚಾರದಲ್ಲಿ ನೀವು ಸ್ಟೇಟ್ಮೆಂಟ್ ನೋಡಲಿಕ್ಕೆ ನೀವು ಕಾನೂನಾಗಿ ಕೊಡಬಹುದು ಬ್ಯಾಂಕ್ ಅದು ಕೊಡೋದಿಲ್ಲ ಆಮೇಲೆ ಟ್ಯಾಕ್ಸ್ ಎಷ್ಟು ಉಂಟು ಅದರ ಬಗ್ಗೆ ನಾವು ನಿರ್ಣಯ ಮಾಡಿದ್ದೇವೆ ಟ್ರೈನಲ್ಲಿ ಉಂಟು ನಮ್ಮ ಟ್ಯಾಕ್ಸ್ ರೆಡಿ ಉಂಟು ಸರ್ ಸ್ವಲ್ಪ ಫಾಸ್ಟ್ ಮಾಡಲಿಕ್ಕೆ ಒಂದು 5-10% ಲೇಟ್ ಆಗ್ತದೆ ಈಗ ಫೆಬ್ರವರಿ ಮಾರ್ಚ್ 2 ತಿಂಗಳು ಜಾಸ್ತಿ ನಾವು ಲಾಸ್ಟ್ ಟೈಮ್ ಸ್ವಚ್ಛತೆ ಗಾಡಿ ಅದರಲ್ಲೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಭಾರಿ ಎಫೆಕ್ಟ್ ಇರ್ತದೆ ಎಲ್ಲ ಮನೆಗೆ ಏನಾಗ್ತದೆ ಅಂತ ಹೇಳಿ ಬಡವರ ಮನೆಗೆ ಅಂದರೆ ಕಸದ ಗಾಡಿ ಹೋಗ್ತದೆ ಮೆಡಿಕಲ್ ಕಾಲೇಜ್ ಆ ಕಡೆಗೆಲ್ಲ ನೋಟಿಸ್ ಮಾಡಿ ನೋಟಿಸ್ ಮಾಡಿ ನೋಟಿಸ್ ಮಾಡಿ ನಾವೀಗ ಏನು ಮಾಡಿದೆ ಅಂತ ಹೇಳಿ ಬಡವರ ಬೇಕಿತ್ತು ತಿನ್ನೋದು ಬಿಟ್ಟರೆ ನಾವು ನೋಟಿಸ್ ಕೊಡ್ಬೇಕು ಅದರ ಜೊತೆಗೆ ನಾವು ಸರ್ವೆ ನಾವು ನಿರ್ಣಯ ಮಾಡಿದ್ವಿ ಫಿಸಿಕಲ್ ಸರ್ವೆ ಇಂದಿರಾ ಸರ್ ಅಧ್ಯಕ್ಷ ಇಂದಿರಾ ಕ್ಯಾಂಟೀನ್ ಬಗ್ಗೆ ಟ್ರಾನ್ಸ್ಫರ್ ಚೇಂಜ್ ಮಾಡಬೇಕಾದ ನಿರ್ಣಯ ಅಲ್ಲಿ ನಾವು ಅಂತಂದರೆ ನಮ್ಮ ಶೌಚಾಲಯದ ಇಂದಿರಾ ಕ್ಯಾಂಟೀನ್ ಶೌಚಾಲಯ ಹೈವೇಗಳು ನಮ್ಮ ಕಡೆ ಶೌಚಾಲಯ ಕೆಲವು ಕಡೆ ಅವರೇ ಮಾಡ್ಬೋದ ಏನಂದ್ರೆ ಹೈವೇಗಳು ಸೈಡ್ ಮಾಡಿ ಇದೊಂದು ಇಷ್ಟು ಜನರಿಗೆ ಕೊಟ್ಟಿದ್ದೀವಿ ಅದರಲ್ಲಿ ಉಳಿಕೆ ಕೂಡ ಎಷ್ಟು ಉಂಟು ಅಂತ ಹೇಳಿ ಕೊಟ್ಟಿದ್ದೀವಿ
ಆದರೆ ನೀವು ಯಾವಾಗ ಕೊಟ್ಟಿದ್ದೀರಿ, ಏನು ಕೊಟ್ಟಿದ್ದೀರಿ, ನಮ್ಮ ಸದಸ್ಯರಿಗೆ ಕೊಡ್ಲಿಕ್ಕೆ ಮಾಡಿಲ್ಲ. ಮೊದಲಿಗೆ ಪಟ್ಟಿ ಅರ್ಜಿ ಕರೆದಿದ್ದೀರಲ್ಲ, ಅರ್ಜಿ ಕರೆದಿದ್ದಾದ್ರೂ ನಮಗೆ ಗೊತ್ತಾಗಬೇಕು. ನೀವು ಯಾವಾಗ ಅರ್ಜಿ ಕರೆದಿದ್ದೀರಿ, ಯಾವ ವಿಷಯಕ್ಕೆ ಅರ್ಜಿ ಕರೆದಿದ್ದೀರಿ ನಮಗೆ ಗೊತ್ತೇ ಇಲ್ಲ. ಬಾಡಿ ಬರುವುದಕ್ಕಿಂತ ಹಾಗಿದ್ರೆ ಈಗ ಇನ್ನೂ ಅರ್ಜಿ ಕೊಡ್ಲಿಕ್ಕಿದ್ರೆ ತಗೊಳ್ಬೋದಲ್ಲ ಅಂತ. ಇದು ಅಂತಿಮ ಪಟ್ಟಿ. ಅರ್ಜಿ ತಗೊಳ್ಲಿಕ್ಕಿದ್ರೆ ಅರ್ಜಿ ಈಗ ಅಲ್ಲಿ ನಮ್ಮ ಲೀಗಲ್ ವಾರ್ಡಲ್ಲಿ ಅರ್ಜಿ ಕೊಡ್ಲಿಕ್ಕೆ ಇರ್ಬೋದು. ಕೊಡ್ಲಿಕ್ಕಿದ್ರೆ ಆ ಪಟ್ಟಿಗೆ ಅದನ್ನು ಸೇರಿಸ್ಬೋದಲ್ಲ ಅಂತ. ಕೊಡ್ಲಿಲ್ಲಲ್ಲ. ಅಧ್ಯಕ್ಷ, ಪೋಷಣ ಭತ್ಯೆ ಎಷ್ಟು ಪರ್ಸೆಂಟೇಜ್ ಇಂದ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪಟ್ಟಣ ಪಂಚಾಯತ್? ಪರ್ಸೆಂಟ್ ಇಲ್ಲ. 80, 90. ಇಲ್ಲ 80% ಅಲ್ಲ. ಪೋಷಣ ಭತ್ಯೆ ಅಂಗವಿಕಲ ಕಾರ್ಡ್ ಯಾರಿಗೆಲ್ಲ ಉಂಟು ಅವರಿಗೆಲ್ಲ ಕೊಟ್ಟಿದ್ದಲ್ಲ. ಪರ್ಸೆಂಟೇಜ್ ಲೆಕ್ಕ ಇಲ್ವಾ? ಮತ್ತೆ ಈಗ 75% ಮಾತ್ರ ತಗೊಳ್ತಾ ಇದ್ದೀರಾ? ಪೋಷಣ ಭತ್ಯೆಗೆ 75% ಮಾತ್ರ ತಗೊಳ್ತಾ ಇದ್ದೀರಾ? ಎಲ್ಲ ತಗೊಳ್ತಾ ಇದ್ದೀರಾ? ಲಾಸ್ಟ್ ಟೈಮ್ ಕ್ಯಾನ್ಸಲ್ ಮಾಡಿದ್ದಾರೆ. ಟೂ ವೀಲರ್ ಅವರಿಗೆ 3 ಚಕ್ರದ ಗಾಡಿ ಬೇಕಂತಲ್ಲ, ಅದಕ್ಕೆ ಮಾತ್ರ 75%. ಪೋಷಕ ಭತ್ಯೆಗಿಂತ ವೈದ್ಯಕೀಯ ಅಲ್ಲ, ಇದಕ್ಕೆ ಈಗ ಪಟ್ಟಿ ಮಾಡಿದ್ದೀವಿ, ಇನ್ನೂ ಅಪ್ಲಿಕೇಶನ್ ಕೊಟ್ಟರೆ ನಿಮ್ಮ ವೈದ್ಯಕೀಯ ವೆಚ್ಚ ಕೊಟ್ಟಿದ್ದೇವಲ್ಲ, ಮುಂಚಿತ ಬರಲಿಲ್ಲ. ಈಗ ಅವರು ನಾವು ಬರದೆ ಅರ್ಜಿ ಕೊಟ್ಟು 1 ವರ್ಷ ಆಗಿರ್ಬೇಕು, ಜಾಸ್ತಿ 2 ವರ್ಷ ಆಗಿರ್ಬೇಕು. ನಾವು ಅವರಲ್ಲಿ ಪಾಸ್ಬುಕ್ ಅದು ಇದೆಲ್ಲ ಖುಷಿಯಲ್ಲಿ ಬಂದರೆ ಗೊತ್ತಾಯ್ತಾ. ಈಗ ನಾವೇನು ಅದಕ್ಕೆ ಉಳಿಕೆ ಮೊತ್ತ ಉಂಟಲ್ಲ. ಬೋಡಿ ಮಾಡಿ ಬಂದು ನಡೀಲಿಕ್ಕೆ ಸಾಗುತ್ತಾರೆ. ಅವರಿಗೆ ನಾವು ಏನಂತ ಆನ್ಸರ್ ಕೊಡ್ತೀವಿ, ಡೈಲಿ ವಾಪಸ್ ಇವರ ಮನೆಗೆ ಹೋಗಿದ್ದಾರೆ ಅಧ್ಯಕ್ಷ. ಈಗ ಮುಖ್ಯ ಅಧಿಕಾರಿ ಈಗ ಮುನ್ಸಿಪಲ್ ಫಂಡಲ್ಲಿ ವಿಷಯ 5% ಅಮೌಂಟ್ ಉಳಿಕೆ ಮೊತ್ತ ಉಂಟಲ್ಲ 59,000. ಅರ್ಜಿ ಇದ್ರೆ ತರಿಸ್ಬೋದಲ್ಲ. ಇವೆರಡು ಇಷ್ಟು ನಮಗೆ ಕೊಟ್ಟಿದ್ದೀವಿ. 25 ಉಂಟು. ಈಗ ಕೊಟ್ಟ ಆಗಿದೆ, ಚಕ್ಕೆಯಾರಿಗೆ ಕೊಟ್ಟ ಇಲ್ಲ. SFC ಯಲ್ಲಿ 36,000 ಹೋಗಿದೆ, ಕ್ಲಿಯರ್ ಸರಿ ಅಲ್ಲ. ಮತ್ತೆ ಇದರಲ್ಲಿ ಮುನ್ಸಿಪಲ್ ಫಂಡಲ್ಲಿ 1,25,000, ಅದರಲ್ಲಿ 66,000 ಖರ್ಚಾದದ್ದು, 59,000 ಉಳಿದಿದೆ. ಅದೀಗ ಉಂಟಲ್ಲ. ಹಾಗಾದ್ರೆ ಮುಂಚಿನ ಅರ್ಜಿಯಲ್ಲಿ ಉಂಟು. ಈಗ SFC ಯಲ್ಲಿ ಫಲಾನುಭವಿಗಳು ಆಯ್ಕೆ ಆಗಿದ್ದಾರಲ್ಲ, ಅದರ ಅರ್ಜಿಯಲ್ಲಿ ಉಂಟು. ಅವರಿಗೆ ಚೆಕ್ ಕೊಟ್ಟಿದ್ದಾರ, ಅದು ಅದರ ಪಟ್ಟಿ ಬೇಕಲ್ಲ ನಮಗೆ. ಅದಂದ್ರೆ 27/8/2024 ಆಯ್ಕೆ ಆಡಳಿತಾಧಿಕಾರಿಗಳು. ಆದ್ರೆ ಯಾರಿಗೂ ಕೂಡ ಫಲಾನುಭವಿ ಕೊಟ್ಟಿಲ್ಲ. ಸ್ಥಾಯಿ ಸಮಿತಿ ಅಧ್ಯಕ್ಷರೇ, ನೀವು ಹೇಳಬೇಕು ಯಾವಾಗ ಕೊಡ್ಲಿಕ್ಕೆ. ಅದಕ್ಕೆ ಬೇಕಾಗಿ ಒಂದು ಸಭೆ ಮಾಡಿದ್ದೇವೆ. ಈಗ ಇದರಲ್ಲಿ ಉಳಿಕೆ ಮೊತ್ತ ಇಲ್ವಾ? ಅಲ್ಲ ಸರಿ, ಈಗ ಇದ್ರಲ್ಲಿ ಉಳಿಕೆ ಮೊತ್ತ 2,47,000 ಇದೆಯಲ್ಲ, ಎಲ್ವಾ ಈಗ ಇಲ್ವಾ? ಎಲ್ಲ ಕ್ಲಿಯರ್ ಆಗಿದೆ. ಇದರಲ್ಲಿ ಅಂದ್ರೆ ಪರಿಶಿಷ್ಟ ಪಂಗಡದ ಮಾತ್ರ ಅಮೌಂಟ್ ಉಂಟಿದೆ. ಇದಕ್ಕೆ ಹೇಳಿದ್ದು ಇದೀಗ ಪೋಷಣ ಭತ್ಯೆಯಲ್ಲಿ ಉಳಿಕೆ 59,000 ಉಂಟಲ್ಲ.
ಇದು ಇದ್ರೆ ಮತ್ತೆ ಪುನಃ ಅರ್ಜಿ ತರಿಸ್ಬೋದಲ್ಲ ಅಂತ ಸರಿ ಆಯ್ತಾ? ಮತ್ತೆ ಇದು ಯಾವುದು 1 ಲಕ್ಷ ಅದು ಇದು ಮತ್ತೆ ಅದು ಉಳಿಕೆ ಮೊತ್ತ ಉಳಿಕೆ ಮೊತ್ತ ಗೊತ್ತಾಯ್ತು ಹರಿಜನ ಗಿರಿಜನ ಏನಾದರೂ ಇದು ಬಾಕಿ ಉಂಟಾಗ ಅಲ್ಲ ಸರಿ ಅದು ಮಾತ್ರವಾ ಅಲ್ಲ ಬೇರೆ ಯಾವುದಕ್ಕೂ ಯೂಸ್ ಮಾಡಿ ಅಲ್ಲಲ್ಲ ಅವರ ಮನೆ ಹತ್ತಿರದ್ದು ಅವರ ಮನೆಗೆ ರಸ್ತೆಗೆ ಸಂಬಂಧಪಟ್ಟದ್ದು ಇದು ಸಿಷ್ಟಿ ಕೋರ್ಟಿ ಅಂತ ಇದೆ. ಸಿಷ್ಟಿ ಅವರ ಸಮುದಾಯ ಕೋರ್ಟಿ ವರ್ಷಕ್ಕೆ ಹೋಯ್ತು. ಡಿಜಿಟಲ್ ಜಾಹೀರಾತು ಅಧ್ಯಕ್ಷರ ಘಟನೋತ್ತರ ಮಂಜುನಾಥಿಗೆ ಒಂದು ನಿಮಿಷ ಮಾನ್ಯ ಮುಖ್ಯ ಸಾಲು ಇದರಲ್ಲಿ ಸ್ಥಿರೀಕರಣದ ಆಯ್ತಾ? ಸ್ಥಿರೀಕರಣದ ವಿಷಯ ಕಂಪ್ಲೀಟ್ ಆಯ್ತಾ? ಅದರಲ್ಲಿ ಬೇರೆ ಅಲ್ಲ ಸ್ಥಾಯಿ ಸಮಿತಿದು ಮುಗೀತಾ? ಮುಗಿದ್ರೆ ಅಜೆಂಡಕ್ಕೆ ಬರುವ, ಆಮೇಲೆ ಘಟನೋತ್ತರ ಸದಸ್ಯರಿಗೆ, ಆಮೇಲೆ ಘಟನೋತ್ತರ ಬರುವ. ಒಂದು ಸ್ಥಾಯಿ ಸಮಿತಿದು ಮುಗಿದ್ರೆ ಸಾಮಾನ್ಯ ಅಜೆಂಡಕ್ಕೆ ಬರುವ, ಆಮೇಲೆ ಮತ್ತೆ ಪುನಃ ರಾಷ್ಟ್ರೀಯ ಹೋಗುವ. ಮಾನ್ಯ ಅಧ್ಯಕ್ಷರೇ, ನೀರಿನ ಕಾರ್ಪೊರೇಟರ್ ವಿಷಯ ಬಗ್ಗೆ ನಾನು ಸಪ್ಲಿಮೆಂಟ್ ಅಜೆಂಡಕ್ಕೆ ತರುವ ಬಗ್ಗೆ ಶನಿವಾರ ಲೆಟರ್ ಕೊಟ್ಟಿದ್ದೇನೆ, ಬರೆದು ಕೊಟ್ಟಿದ್ದೇನೆ. ಅಲ್ಲಿ ಟಪಾಲಲ್ಲಿ ಸಪ್ಲಿಮೆಂಟ್ ಅಜೆಂಡಕ್ಕೆ ಇಡಬೇಕು ಅಂತ ಇನ್ನೂ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂತ ಗೊತ್ತಿಲ್ಲ. ಶನಿವಾರ ಕೊಟ್ಟು ಹೋಗಿದ್ದೇನೆ, ಬರೆದು ಕೊಟ್ಟಿದ್ದೇನೆ ಸಪ್ಲಿಮೆಂಟರಿ ಅಜೆಂಡಕ್ಕೆ ಇಡಬೇಕು ಅಂತ. ಅಷ್ಟು ನೀರಿನ ಸಮಸ್ಯೆ ಆಗಿದೆ ನನ್ನ ಒಳಗಡೆ. ಇರಲಿಲ್ಲ, ಮಧ್ಯಾಹ್ನ ಮೇಲೆ ಬಂದದ್ದು. ಮಧ್ಯಾಹ್ನ ಮೇಲೆ ಬಂದಾದ ಮೇಲೆ ಅಲ್ಲಿ ಕೊಟ್ಟು ಹೋದದ್ದು, ಹೇಳಿದರು ಸೋಮವಾರದ ಮೀಟಿಂಗಿಗೆ ಅದನ್ನು ಇಡಬೇಕು ಅಂತ. ಅದು ನೀರಿಗೆ ಸಂಬಂಧಪಟ್ಟ ವಿಷಯ ಅಲ್ಲಲ್ಲ, ಅಜೆಂಡಕ್ಕೆ ಹೋಗುವ ಮತ್ತೆ ಅಧ್ಯಕ್ಷರ ಅನುಮತಿಗೆ ಬರುವ. ಹಾಗೆ ಆಗ್ಬಾರ್ದು ಅಂತ ಹೇಳಿ ಇವತ್ತು ಬೆಳಿಗ್ಗೆ ಕೊಟ್ಟರು ಮೀಟಿಂಗ್ ಇಡಬೇಕಲ್ಲ ಸಪ್ಲಿಮೆಂಟರಿ ಅಜೆಂಡಕ್ಕೆ. ನೀರಿನ ಸಮಸ್ಯೆ ಸ್ವಲ್ಪ ಮಾತಾಡಬೇಕು. ಸಮಿತಿ ಮಾಡುವಾಗ ಯಾವ ರೀತಿ ಯೋಜನೆ ಇರಬೇಕಂತ ಅದನ್ನು ಮೀರಿಸುವಂತ ಆಗ ನಮಗೆ ಇದು ಯಶಸ್ವಿ ಆಗುತ್ತೆ. ಆದ್ದರಿಂದ ಅಲ್ಲಿ ಶಾಸಕರ ಯಾವುದಕ್ಕೆ ನೀವೇ ನಾವು ಯಾಕೆ ಸಮಿತಿ ಮಾಡೋದಕ್ಕೆ ನೀರಿಗೆ ಸಂಬಳ ಜಾಸ್ತಿ ಮಾಡಲಿಕ್ಕೆ ಸಮಿತಿ ಅಲ್ಲ, ನಾವು ಕೆಲವೊಂದು ವಿಚಾರ ಹೇಳಿದ್ವಿ. ಟ್ಯಾಕ್ಸ್ ನಮ್ಮ ಸಿಬ್ಬಂದಿ ಬೇರೆ ಬೇರೆ ವಿಚಾರಕ್ಕೆ ಆಗ ಅಂತ ವ್ಯಕ್ತಿ ಇರಬೇಕು. ಶಾಸಕರ ಅಧ್ಯಕ್ಷರನ್ನು ಅವರು ನಿಲ್ಲಿಸಬೇಕು. ನಮ್ಮ ಶಾಸಕರು ಯಾವತ್ತೂ ಪರವಾಗಿರ್ತಾರೆ. ಬೇಕು. ಯಾಕಂದ್ರೆ ಮತ್ತೆ ಕೌನ್ಸಿಲರ್ ಅವರನ್ನು ಸಮಿತಿ ಮಾಡಿದ್ರು ಅವರು ಬೇಕೆ. ಒಟ್ಟು ಎಲ್ಲ ಸಮಸ್ಯೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗುವ ವಿಷಯ ಎಲ್ಲ ಸಮಸ್ಯೆಗೆ
ಇತ್ಯಾದಿ ಬಗ್ಗೆ ಕೂಡ ಎಲ್ಲ ಹೇಳಿ ಮುಂದವರೆಗೆ ಯಾಕೆ ಕೇಳಿದೆ ಅಂತ ಹೇಳಿ ನಮ್ಮಲ್ಲಿ ಚರ್ಚೆಯಾಗಿ ನಿರ್ಣಯ ಹೊಸದಾಗಿದ್ದಾರೆ. ಅದು ನೆಕ್ಸ್ಟ್ ಅದರ ಕಾರ್ಯ ಆಗಬೇಕು ಅಂತ ಹೇಳಿದ್ರೆ ಈ ಸಮಿತಿಗೆ ಒಂದು ತಿಂಗಳಿಗೆ ಅಲ್ಲ ವಿಷಯ ಇಲ್ಲ, ಒಂದು ತಿಂಗಳಿಗೆ ಎಷ್ಟು ಮೀಟಿಂಗ್ ಅಥವಾ ಹೇಗೆ ಅದರದೊಂದು ನಾವು ಸಮಿತಿ ಮಾಡಿದೆ ಅದಕ್ಕೆ ಏನು ದೊಡ್ಡ ಸಭೆ ಕರೆಯುವಾಗ ಬರೀಬೇಕು. ಅಲ್ಲ, ದೊಡ್ಡ ಸಭೆ ನಿಮಗೆ ಇಂಗ್ಲಿಷಲ್ಲಿ ಹೇಳೋದು ಈ ಸಮಿತಿ ನಾಮಕರಣ ಇಲ್ಲ, ಸೌಕರ್ಯ ಸಮಿತಿ ಉಂಟು. ಮತ್ತೆ ನಾನು ಹೇಳಿದೆ ಈಗ ಇದರ ಬಗ್ಗೆ ಒಂದು ಇದು ಮಾಡಿ ವರದಿಯನ್ನು ನಾವು ಆ ಸಮಿತಿಯವರು ವರದಿಯನ್ನು ಸಾಮಾನ್ಯ ಸಭೆಯಲ್ಲಿ ಇಟ್ಟರೆ ಸಾಮಾನ್ಯ ಸಭೆಯಲ್ಲಿ ಫೈನಲ್ ಮಾಡಿ. ಈಗ ಯಾವುದಾದ್ರೂ ಹೇಳಿದ್ದಾರೆ ಎಲ್ಲರಿಗೆ ಸಂಬಂಧಪಟ್ಟವನ್ನು ಕಲಿಸಬೇಕು ಸರಿ ನಾವೇ ಸಭೆ ಸೇರೋದಕ್ಕೆ ಈಗ ನಮ್ಗೆ ಒಟ್ಟು ಸಮಿತಿ ಆಯ್ತು. ಈ ಸಾಮಾನ್ಯ ಸಭೆಯಲ್ಲಿ ಕೆಲವು ವಿಚಾರ ಯಾಕಂದ್ರೆ ಮಕ್ಕಳು ಈ ಸಮಿತಿಗೆ ಈ ತಿಂಗಳ ವಿಷಯದಿಂದ ಸಭೆ ಸೇರಬೇಕು. ಈಗ ನಾವು ಸಭೆಯಾಗಿ ಒಂದು ಟ್ಯಾಕ್ಸಿಗಳ ಬಗ್ಗೆ ಸಮಸ್ಯೆ ಇದೆ, ಇನ್ನೊಂದು ನೀರಿದು ಸಂಬಳದ ಸಮಸ್ಯೆ ಇದೆ. ಒಂದು ಸಮಸ್ಯೆಯನ್ನು ಪಟ್ಟಿ ಮಾಡಿ ಇಂಥ ಸಭೆ ಕೊಡಬೇಕು, ಇಂಥ ದಿವಸ ಬರಬೇಕು ಎಲ್ಲ ಅದರಲ್ಲಿ ಸಮಸ್ಯೆ ಇದೆ.
ನಾವು ಚರ್ಚೆ ಮಾಡೋದು 4 ಮಾತ್ರ ಸದಸ್ಯರಿಗೆ ಮತ್ತು ಕೌನ್ಸಿಲ್ ಸಿಬ್ಬಂದಿ ವಿಶೇಷ ಅಭಿಯಾನ. ಬಾಕಿ ನಾವು ಅದರಲ್ಲಿ ಘಟಿಕೋತ್ಸವ 4 ನಮಗೆ ಸಂಬಂಧಪಟ್ಟ ಅದನ್ನೆಲ್ಲ ಒಟ್ಟಿಗೆ ಮಾಡಿ ಇಡ್ಬೋದಲ್ಲ ಅಂತ. ಈಗ ಪಟ್ಟಣ ಪಂಚಾಯತ್ ಸದಸ್ಯರಿಗೆ ಕೌನ್ಸಿಲ್ ಸಿಬ್ಬಂದಿಗಳ ಕ್ಷೇತ್ರ ಅಧ್ಯಯನ ಪ್ರವಾಸ ಮತ್ತು ಸಾಮರ್ಥ್ಯಾಭಿವೃದ್ಧಿ ತರಬೇತಿ ನೀಡುವುದು ಉಂಟು. ಅದರಲ್ಲಿ ಸಿಬ್ಬಂದಿಗಳ ಕ್ಷೇತ್ರ ಅಧ್ಯಯನ ಪ್ರವಾಸ ಅಂದ್ರೆ ಇದ್ದಾರೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ನೀಡಿದ್ರೆ 35-50,000 ಇಟ್ಟಿದ್ದಾರೆ. ಇದು ಅಲ್ಲಿಂದ ಫಂಡ್ ರಿಲೀಸ್ ಆಗುದು ಈ ಕೋಡಲ್ಲೇ ಇಡಬೇಕು ಅಂತ ಅದರಲ್ಲೇ ಡಿವೈಡ್ ಮಾಡಿ ಅದು ಸಿಬ್ಬಂದಿಗಳಿಗೆ ಅಂದ್ರೆ ನಮ್ಮ ಪೌರ ಕಾರ್ಮಿಕರಿಗೆ ಸರಿ ಅಲ್ಲ. ಅದರ ವಿಷಯ ಹೇಗೆ ಅಂತ ಈಗ ಅದರಲ್ಲಿ ಇಟ್ಟಿದ್ದೀರಲ್ಲ, ಹೇಗೆ ಅಂತ ಅದು ಹೇಗೆ ಅದರ ಕಾರ್ಯನಿರ್ವಹಣೆ ಹೇಗೆ ಯಾವ ರೀತಿ ಅಂದ್ರೆ ಇದು ಅಧ್ಯಯನ ಪ್ರವಾಸ ಅಂದ್ರೆ ಈಗ ನಾವೆಲ್ಲ ಸೇರಿ ಯಾವ್ದಾದ್ರು ಒಳ್ಳೆ ಘನತೆಯ ಘಟಕಕ್ಕೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಹೇಗೆ ಅವರು ಘನತೆಯಲ್ಲಿ ಇಲ್ಲಿವರೆಗೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡುದು, ಅಲ್ಲಿನ ಯಾವ್ದಾದ್ರು ಒಳ್ಳೆ ಅಂಶಗಳನ್ನು ನಾವೇನು ಅಳವಡಿಸಲಿಕ್ಕೆ ಆಗುತ್ತೆ ಅದ್ರ ಬಗ್ಗೆ ನಮ್ಮಲ್ಲಿ ಏನು ಇಂಪ್ಲಿಮೆಂಟೇಷನ್ ಮಾಡ್ಬೋದು ಅದರ ಬಗ್ಗೆ ನೋಡೋದು, ಅಧ್ಯಯನ ಮಾಡಿ ಬರುವುದು ಒಳ್ಳೆಯ ಮತ್ತೆ ನಾವು ಡಿಸೈಡ್ ಮಾಡೋದು. ಸಪ್ಲಿಮೆಂಟರಿ ಅಜೆಂಡದ ಬಗ್ಗೆ ನಾನು ನೀರಿನ ಸಮಸ್ಯೆ ಬಗ್ಗೆ, ನೀರಿನ ವಾಲ್ಮ್ಯಾನ್ಗಳ ಕಾಂಟ್ರಾಕ್ಟರ್ ಸಮಸ್ಯೆ ಬಗ್ಗೆ ನಾನು ಲೆಕ್ಕ ಕೊಟ್ಟಿದ್ದೆ. ನಿಮಗೆ ಯಾರಿಗಾದ್ರೂ ನನ್ನ ವಾರ್ಡಿಂದ ನೀರಿನ ಸಮಸ್ಯೆ ಫೋನ್ ಬಂದಿದ್ದ? ಮಾನ್ಯ ಅಧ್ಯಕ್ಷರೇ ಬರಲಿಲ್ಲ. ಮುಖ್ಯಾಧಿಕಾರಿಗಳಿಗೆ ಬಂದಿದೆ. ಎಷ್ಟು ಸಮಸ್ಯೆ ಆಗಿದೆ? ಕಳೆದ 40 ದಿನ ಆಯಿತು ಇದೇ ರೀತಿ ನೀರಿನ ಸಮಸ್ಯೆ. ನೀರುಂಟು, ನೀರು ಕೊಡ್ಲಿಕ್ಕೆ ಆಗುದಿಲ್ಲ. ನಮ್ಮ ವಾಲ್ಮ್ಯಾನ್ 2 ಸಲ ಆಯಿತು ಶಬರಿಮಲೆಗೆ ಹೋಗಿ, ಯಾರ ಹತ್ರ ಹೇಳೋದು? ಆ ನೀರಿನ ಬಗ್ಗೆ ಯಾರಿಗೂ ತಿಳಿಸದೆ ಹೋಗುದೇ. ಇದನ್ನು ನಾವು ಎಂತ ಮಾಡುದು? ಎಷ್ಟೊಂದು ಸಹಿಸುದು. ನಮ್ಮ ನೀರಿನ ಬಗ್ಗೆ ನೋಡಿಕೊಳ್ಳುವ ಅಧಿಕಾರಿ ಹತ್ರ ಖುದ್ದು ಹೇಳಿದ್ದೇನೆ, ನಾಡಿದ್ದು 4 ದಿನ ಅವರು ಕೂಡ ಇರುವುದಿಲ್ಲ, ಏನಾದ್ರೂ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ. ಈ ನೀರಿನ ಕಾಂಟ್ರಾಕ್ಟ್ ಅದರ ಬಗ್ಗೆ ಕ್ರಮವೇ ಕೈಗೊಳ್ಳಿಲ್ಲ. ನಾನು ಅದಕ್ಕೆ ಹೇಳುದು, ಆ ನೀರಿನ ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅದನ್ನು ಅವರನ್ನು ಸಭೆಯಲ್ಲಿ ನಿರ್ಣಯ ಮಾಡಿ ಬ್ಲಾಕ್ ಲಿಸ್ಟಿಗೆ ಹಾಕಬೇಕು ಅಂತ. ಮುಂದಿನ ಸಭೆಯಲ್ಲಿ ತಿರುಗಾಡಲಿ ಕೊಂಡೊಯ್ಕೊಳ್ಳುವ DC. ಈ ರೀತಿ ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ಅಷ್ಟು ಖುದ್ದು ಹೇಳಿದ್ದೇನೆ. ಮತ್ತು ಕಾಂಟ್ರಾಕ್ಟ್ ಆ ರೀತಿ ಯಾಕೆ ಇದು ಮಾಡುದು? ಎಷ್ಟು ಸಮಸ್ಯೆ ಆಗಿದೆ. ಇವತ್ತಿನ ಸಮಸ್ಯೆ ಪರಿಹಾರ ಇವತ್ತಿಗೆ ನಾವೀಗ ಬಿಡುವ ಸಮಸ್ಯೆ ಯಾರಾದ್ರೂ ಹೇಳುತ್ತಿದ್ದಾರೆ. ಈಗ ನಾವು ಬಿಡಿ, ಇಲ್ಲಿಂದ ಆಫೀಸಿಂದ ಹೇಳುವಾಗ ಕೇಳಬೇಕಲ್ಲ. ಯಾವುದೂ ಇಲ್ಲ ನೀರಿನ ಸಮಸ್ಯೆ. ಟ್ಯಾಂಕರ್ ಅಲ್ಲಿ ಲಾಸ್ಟಿಗೆ ತರಿಸುವ ಪರಿಸ್ಥಿತಿ ಬೇಕಾ ನಮಗೆ? ಈ ಜನರಿಂದ ಬೈ ಕೂಡ ನಮ್ಗೇನು ದೇವರ ಪುಣ್ಯದಲ್ಲಿ 20 ದಿನದಿಂದ ಇಲ್ಲದಾಗೆ ಗೊತ್ತಿದೆ ಎಲ್ರಿಗೂ. ನಾವು ದೇವರಾದ್ರೆ ಫೋನ್ ಸ್ವಲ್ಪ ಕಡಿಮೆ ಬಂದಿದೆ, ಅವನಿಗೆ ಯಾಕೆ ಕಿರಿಕಿರಿ ಕೊಡುದು ಅಂತ. ಆ ಜನರು ಎಷ್ಟು, ಅದಲ್ಲದೆ ಜಾತ್ರೆ ನಮ್ಮೂರಲ್ಲಿ ನಮ್ಮ ಜಾತ್ರೆ ಎಲ್ಲ ಸಮಸ್ಯೆ ಎಲ್ಲರೂ ನಮ್ಮ ಹತ್ರ ಹೇಳಿದ್ರೆ ಅವರವರು ಕೂಡ ಟ್ಯಾಂಕರಲ್ಲಿ ಕೂಡ ತರಿಸಿದ್ದಾರೆ. ಎಷ್ಟು ಇದನ್ನು ಸಹಿಸುವುದು? ಇದಕ್ಕಿಂತ ಮುಂಚೆ ಕಳೆದ ಸಾಮಾನ್ಯ ಸಭೆಯ ದಿವಸವೇ ಅವರಿರಲಿಲ್ಲ, ಯಾರಿಗೂ ಗೊತ್ತೇ ಇಲ್ಲ. ನಾನು ಹೇಳುತ್ತಿದ್ದ ಬಗ್ಗೆ ಯಾರಿಗೆ ಸದಸ್ಯರಿಗೆ ದುಡ್ಡು ಗೊತ್ತಿಲ್ಲ, ಅದು ಬ್ಲಾಕ್ ಲಿಸ್ಟಿಗೆ ಅವರಿಗೆ ಕಾಂಟ್ರಾಕ್ಟ್ ಅನ್ನು ಹಾಕಿ ಸಭೆಯಲ್ಲಿ ನಿರ್ಣಯ ಮಾಡಿ ಮುಂದಿನ ಆಗಿ DC ಕೊಟ್ಟು ಬಿಡುವ. ಎಲ್ರಿಗೂ ಅದನ್ನು ಮಾದರಿ ಆಗಬೇಕು. ತಿಳಿಸುವ ಕೂಡ ಈ ರೀತಿ ನೆಗ್ಲೆಕ್ಟ್ ಮಾಡಬಾರ್ದು ಯಾರು ಕೂಡ. ಈಗ ನೀರು ಇಲ್ಲದಿದ್ದರೆ ಒಂದು ಸಮಸ್ಯೆ ಬೇರೆ, ನೀರು ಇತ್ತು ಹೋಗುದು ಸರ್, ಯಾರು ಕ್ಷೇತ್ರದಲ್ಲಿ ಹೋಗಬಾರ್ದು ಅಂತ ಹೇಳುದಲ್ಲ. ನೀರೊಂದು ತಿಳಿಸಿ ಹೋಗ್ಬೇಕಲ್ಲ, ಅದಕ್ಕೆ ಬೇರೆ ಯಾರಿಗಾದ್ರೂ ತಿಳಿಸ್ಬೇಕಲ್ಲ. ನಾವು ಬಂದು ಅಲ್ಲಿಂದ ಫೋನಲ್ಲಿ ತಿಳಿಸುದು, ಗೇಟ್ ಅಲ್ಲ ಅವನು ಮಾರ್ಯ, ಮೂರು ಮಾರ್ಯ, ಅಲ್ತ ತಿರ್ಗ ಅವರು, ಉಲ್ತ ತಿರ್ಗ ಅವರು. ನಾನು ಹೇಳುದು ಈಗ ಅವರು ನಿಮ್ಗೆ ಗೊತ್ತಿಲ್ಲ ಸರಿ, ನಮ್ಗೆ ಗೊತ್ತಿದೆ, ನಾನು ತಿಳಿಸಿದ್ದೇನೆ. ಕಾಂಟ್ರಾಕ್ಟ್ ಗೊತ್ತುಂಟ ಇಲ್ವಾ? 2 ಸಲ ಸಂಬಳ ಕೊಟ್ಟಿದ್ದಾರೆ, ನವೆಂಬರಲ್ಲಿ ಮಾಲೆ ಹಾಕಿದ್ದಾರೆ. ಗೊತ್ತುಂಟ ಇಲ್ವಾ ಕಾಂಟ್ರಾಕ್ಟ್ಗೆ? ಗೊತ್ತಿದ್ದು ಕೂಡ ಅವರು ಯಾಕೆ ಅಷ್ಟು ನೆಗ್ಲೆಕ್ಟ್ ಮಾಡಿದ್ರು? ಕಾಂಟ್ರಾಕ್ಟ್ನವರಿಗೆ ಆನಂದರು ತಿಳಿಸಿದ್ದಾರೆ, ಆನಂದರು ಕಾಂಟ್ರಾಕ್ಟ್ ತಿಳಿಸಿದ್ದಾರೆ, ಕಾಂಟ್ರಾಕ್ಟ್ ಹೇಳಿದ್ದಾರೆ ರೌಡ್ ಮಾತ್ರ ಒಂದು ಟೂಲ್ ಅಂತ ಹೇಳಿದ್ದಾರೆ. ಅಷ್ಟೇ
ಹೇಳಿದ್ದು. ಗೊತ್ತಿದ್ದು ಕೂಡ ಅವರು ಇದು ಅಂತ ಹೇಳಿ ಅಷ್ಟೇ ಬಿಟ್ಟಿದ್ದಾರೆ, ಬೇರೆ ಏನೂ ಹೇಳಿಲ್ಲ ಕಾಂಟ್ರಾಕ್ಟ್. ಯಾಕೆ ಅಷ್ಟು ನೆಗ್ಲೆಕ್ಟ್ ಮಾಡುದು? ಅದಕ್ಕಿಂತ ಮುಂಚೆ ಅಬ್ಜೆಕ್ಷನ್ ಕ್ರಿಯೇಟ್ ಆಗಿದೆ, 7 ದಿವಸ ಇರಲಿಲ್ಲ ನೀರು ಅಲ್ಲಿ ಬಿಡೋದು 3 ದಿವಸ. ನಮ್ಮಲ್ಲಿ 2 ದಿವಸಕ್ಕೊಮ್ಮೆ ನೀರು ಬಿಡುದು, 1 ದಿವಸ ನೀರು ಬಿಡಲಿಲ್ಲ ಅಂತ ಹೇಳಿದ್ರೆ 3 ದಿವಸ ನೀರಲ್ಲಿ 9,000 ನೀರು ಒಂದು ಮನೆಯಲ್ಲಿ ಇರ್ತದೆ. ಎಷ್ಟು ದಿನ ಅಂತ ಅವರು ಸುಧಾರಿಸ್ತಾರೆ? ಎಲ್ಲ ಕಡೆ ಎಲ್ಲ ಸಮಸ್ಯೆ ನಮ್ಮಲ್ಲಿ. ನಾವು ಅವರ ಕೈಗಾರಿಕೆ ಪರಿಸ್ಥಿತಿ ಅಲ್ಲಿ ಬಿಟ್ಟಲ್ಲ ನೀರು ಫುಲ್ ಆಯ್ತು ಬಂದಾಯ್ತು. ನಾವು ನಮ್ಮ ಕಾರ್ಯಕರ್ತರು ಹೋಗಿ ಇದ್ದ ಟ್ಯಾಂಕ್ ತುಂಬಿಸಿ ಇದ್ದ ಮನೆಗಳಿಗೆ ಹೋಗಿ ಅವರ ಕೈಯಿಂದ ಅವರು ಬಿಟ್ಟದ್ದು ನೀರು. ಎಷ್ಟು ನಮಗೆ ಜವಾಬ್ದಾರಿ ಅದು ಗಣೇಶ್ ಮತ್ತೆ ಅವ್ರು ಮಾಡ್ಬೇಕಿತ್ತಲ್ಲ ಮತ್ತೆ ಎಲ್ಲ ಸದಸ್ಯರು ಏನ್ ಮಾಡ್ಬೇಕು ಗೊತ್ತಾ? ನಾನು ಮೊನ್ನೆ ಹಾಗೇನೆ ಮಾಡ್ತೇನೆ. ಇವರು 4ನೇ ವಾರ್ಡ್ ತಗೊಂಡು ಬರ್ತಿದ್ದು, 11ನೇ ವಾರ್ಡ್ ತಗೊಂಡು ಬರ್ತಿದ್ದು. ಕಾಂಟ್ರಾಕ್ಟರ್ ನಂಬರೇ ಕೊಟ್ಟಿದ್ದೇನೆ ಅಲ್ಲ, ನಾನು ಹೇಳುದು ಎಲ್ಲದಕ್ಕೆ ಅದೇ ಹಾಕುವ ನಿರ್ಣಯ ಮಾಡಿ ಮತ್ತೆ ನೋಡಿ ಏನು ಅಂತ. ನೀವು ಹೇಳಿದ್ದು ಸರಿ ಇದೆ, ಕಾಂಟ್ರಾಕ್ಟ್ ನಂಬರ್ ಫೋನ್ ತೆಗೆದಿಲ್ಲ. ನಾವೊಂದು ಜನರ ಸಂಪರ್ಕದಲ್ಲಿ ಇರುವುದು ಅದು ನಮಗೆ ಮೈನಸ್ ಆಗ್ತದೆ. ರಾಜಕೀಯವಾಗಿ ನಮಗೆ ಮೈನಸ್ ಆಗ್ತದೆ. ಅವ್ರು ಹೇಳ್ತಾರೆ ಅವರ ಕಾಂಟ್ರಾಕ್ಟ್ ನಂಬರ್ ಆ ನಂಬರ್ ಕೊಟ್ಟ ನಂತರ ಓಡಿಕೊಂಡು ಬಂದಿದ್ದಾರೆ. ಈಗ ಮಾನ್ಯ ಮುಖ್ಯಾಧಿಕಾರಿಗಳು ಅವರ ಹತ್ರ ಸದಾ 3 ವಾರ ಆಯ್ತು ಫೋನ್ ಇಲ್ಲ. ಇದಕ್ಕೆ ಯಾರು ಹೊಣೆ? ಆ ಕಾಂಟ್ರಾಕ್ಟ್ ಏನಾದ್ರು ವ್ಯವಸ್ಥೆ ಮಾಡ್ಬೇಕಲ್ಲ. ಈಗ ನೀರು ಬರಲಿಲ್ಲ, ಯಾರ ಹತ್ರ ಹೇಳಿದ್ರು? ಫೋನ್ ಇಲ್ಲ, ಯಾರ ಹತ್ರ ಹೇಳಿದ್ರು ನೀರಿಲ್ಲ ಅಂತ? ಈಗಿನ ಕಾಲದಲ್ಲಿ ಹೇಗೆ ಅವರ ಮನೆಗೆ ಹೋಗಿ ಹೇಳ್ಬೇಕಾ ನೀರಿಲ್ಲ ಅಂತ? ಈಗ ಅವ್ರು ಸ್ವಿಚ್ ಆಫ್ ಹೋಗ್ತಾರೆ, ಕರೆಂಟ್ ಇಲ್ಲ, ಅವರಿಗೆ ಗೊತ್ತಾಗ್ತದೆ ನೀರು ಉಂಟಾ ಇಲ್ವಾ ಅಂತ, ಬಂದಿದೆ ಇಲ್ವಾ. ಇದನ್ನು ಯಾರ ಹತ್ರ ಹೇಳಿದ್ರು? ಕಾಂಟ್ರಾಕ್ಟ್ ಒಂದು ವ್ಯವಸ್ಥೆ ಮಾಡ್ಬೇಕಾದ್ರೆ ನೀರು ಹೋದ್ರೆ ಮಾಡಿ ಅಲ್ಲ, ಒಂದು ಫೋನಿನ ವ್ಯವಸ್ಥೆ ಮಾಡಿ ಕೊಟ್ಟಿಯಲ್ಲ. ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ ಸಂಜೆ ಹೊತ್ತಲ್ಲಿ ಅವರು ನೀರು ಟ್ಯಾಂಕಿಗೆ ಬಿಟ್ಟು ಹೋಗ್ತಾರೆ. ರಾತ್ರಿ ಎಷ್ಟೋ ಸಲ ನಮಗೆ ರಾತ್ರಿ ತುಂಬ ಬೀಳು ನಾವು ಬಂದು ಮಾಡಿದ್ರು, ನಾವು ಎಷ್ಟೋ ಸಲ ಬಂದು ಮಾಡಿದ್ರು. CC ಕ್ಯಾಮೆರಾ ಚೆಕ್ ಮಾಡಿ ನಾವು 1 2 ಗಂಟೆಗೆ ಆ ಸಮಸ್ಯೆ ಇವತ್ತು ಹಿಂಗೆ ಇದ್ದಲ್ಲ. ಯಾವ ಕಾರಣದಲ್ಲಿ ಅದು ರಾತ್ರಿ 1 2 ಬೆಳಗ್ಗೆ ಬರುವ ತನಕ ನೀರು ಹೋಗ್ತಾ ಇರ್ತದೆ. ಮಿಲ್ಲಿನವರು ಬೈತಾರೆ ಇರ್ತಾರೆ, ಯಾವಾಗ ನೋಡಿದ್ರೆ ನೀರು ತುಂಬಿ ಕೆಳಗೆ ಬೀಳ್ತಾರೆ. ಪೈಪ್ ರಿಪೇರಿ ಹೌದು. ಸೊಲ್ಯೂಷನ್ ಇಲ್ಲ, ಅವ್ರು ಬರೋದಿಲ್ಲ. ಅಧ್ಯಕ್ಷ ಒಂದ ಅವರು ಯಾರಿದ್ದಾರೆ ಅವರ ಉಳ್ಳಾಲದ ಕೆಲಸದವರು ಇದ್ದಾರಲ್ಲ, ಅವರನ್ನೇ ಒಂದು ಕಳಿಸಿ ಮಾಡಿ. ಈ ರೀತಿ ತೊಂದರೆ ಕೊಡಬಾರ್ದು. ಏನು ಮಾಡಿ ಅಂತ ಹೇಳಿದ್ರೆ ಅವರಿಗೆ ಕೊಡುವ ಏನು ಹಣ ಇದೆ ಪೆಂಡಿಂಗ್ ಸರಿಯಾಗ್ತದೆ ಎಲ್ಲ ಮತ್ತೆ ಏನು ತಪ್ಪು ಮಾಡಿದ್ರೆ ಅವರು ಪಾವತಿ ಮಾಡಿದ್ರೆ ಅವ್ರ ಸಮಸ್ಯೆಗೆ ಪರಿಹಾರ. ಅವರಿಗೆ ಕೊಡುವ ಅಮೌಂಟ್ ಏನಿದೆ 2 ತಿಂಗಳು ಪೆಂಡಿಂಗ್ ಮಾಡಿ, ಇಲ್ಲದಿದ್ದರೆ ಅದಕ್ಕೆ ಸೊಲ್ಯೂಷನ್ ಇಲ್ಲ. ನಿರ್ಣಯದಲ್ಲಿ ಒಂದು ಸರಿಯಾಗಿ ಅಧ್ಯಕ್ಷರೇ, ಇದು ಸ್ಟ್ರಾಂಗ್ ಆಗಿ ವಿಷಯ ಬೇಕು. ಯಾಕಂದ್ರೆ ಇನ್ನು ಮಾರ್ಚ್ ಏಪ್ರಿಲ್ ಸೀಸನ್ ನೀರು ಮಾತ್ರ ನಿರ್ಣಯದಲ್ಲಿ ಕರೆಕ್ಟ್ ಬರೆಯಿರಿ. 24 ಗಂಟೆ ರನ್ ಆಗಿ ಒಂದೇ ಲೈನ್ ರನ್ ಆಗಿ ನಮಗೆ ನಾವು ಸಭೆ ಬರಬೇಕು. ನನಗೆ ಫೋನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾರೆ ಅಂತ ಕೆಸರು ಅಲ್ಲಿ ಲಾಸ್ಟ್ ನೀರು ಡ್ರೈ ಆಗಿ ಮನೆಯಲ್ಲಿ ಬೋರ್ ಹೋಯ್ತು ಎಲ್ಲ ಹಾಳಾದ. ಇದನ್ನು ನಾವು ಈಗ ಕರೆಕ್ಟಾಗಿ ತಗೊಳ್ಬೇಕು. ನಾನು 3 ವರ್ಷ ಬಂದ ಕಮಲಿದೆ ಈಗ ನಮ್ಮಲ್ಲಿ ಈಗ ನೀರು ಈಗ ಬಿಡುದುಂಟು ಹೇಳಿ ಮತ್ತೊಬ್ಬರು ಬಂದ್ರೆ ಅವರಿಗೆ ತೋರಿಸ್ಬೇಕಲ್ಲ ಸರಿಯಾಗಿ, ಆ ವ್ಯವಸ್ಥೆ ಸರಿ ಆಗ್ಬೇಕಲ್ಲ. ಅದು ಬಿಡಲಿಕ್ಕಿಲ್ಲ ಅಲ್ಲ, ನಮ್ಮಲ್ಲಿ ಯಾರು ಮತ ಮಾಡಲಿಕ್ಕಿಲ್ಲ, ಯಾರಿಗ ತೀರ್ಮಾನ ತೋರಿಸ್ತೇವೆ ತೋರಿಸ್ಬೇಕು, ಅವ್ರು ಮಾಡ್ಬೇಕು ಅಂತ. ನನ್ನ ವಾರ್ಡಲ್ಲಿ ನಮ್ಗೆ ಎಲ್ಲೆಲ್ಲಿ ಜನರು ಬಾಕಿ ವಾರ್ಡಲ್ಲಿ ಎಷ್ಟೋ ಸಲ ನಾವು ಅರ್ಜಿ ಕೊಡ್ತೇವೆ 3 ವರ್ಷದಿಂದ ನಕ್ಷೆ ಮಾಡಿ ಪ್ಲಾನ್ ಮಾಡಿ ಇಷ್ಟವರೆಗೆ ಆಗಲಿಲ್ಲ. ನಾವು ನಿರ್ಣಯವನ್ನು ಕರೆಕ್ಟ್ ಒಂದು ಕರೆಯಿರಿ. ಮಾನ್ಯ ಪಂಚಾಯತ್ ಅಲ್ಲಿ ಅಧಿಕಾರಿಗಳು ಯಾರಿಗೆ ಗುತ್ತಿಗೆದಾರರಿಗೆ ತಿಳಿಸಿದ್ರು ಕೂಡ ಅದರ ಬಗ್ಗೆ ಕ್ರಮ ಕೈಗೊಳ್ಳದೆ ನೀರಿನಲ್ಲಿ ಅಸಮರ್ಪಕ ವ್ಯವಸ್ಥೆ ನಿರ್ವಹಿಸಿದ್ದರಿಂದ ಸರ್ವಾನುಮತದಿಂದ ಅವರನ್ನು ಬ್ಲಾಕ್ ಲಿಸ್ಟಿಗೆ ಹಾಕುವ ಕುರಿತು ನಿರ್ಣಯ ಮಾಡಲಾಗಿದೆ ಅಂತ ಬರೆಯಿರಿ. ಯಾರಾದ್ರೂ ಒಬ್ಜೆಕ್ಷನ್ ಇದ್ರೆ ಮತ್ತೆ ಅವರು ಒಬ್ಜೆಕ್ಷನ್ ಅನ್ನು ಹಾಕಿ ತೊಂದರೆ ಇಲ್ಲ.
ಇದು ಮಾತ್ರ ಎಲ್ಲರಿಗೂ ಮಾದರಿ ಆಗಬೇಕು. ಯಾರು ಈ ರೀತಿ ಮಾಡಬಾರ್ದು. ಯಾವುದು ಸಾಕ್ಷಿ ಕೊಟ್ಟು ಹೇಳಿ ಕೂಡ ಈ ರೀತಿ ಮಾಡಿದ್ರಿಂದ ಅವರೊಂದು ಬ್ಲಾಕ್ಲಿಸ್ಟಿಗೆ ಆಗಿ ಮುಂದಿನ ಸಭೆ ನಿರ್ಣಯ ಮಾಡಿ ಡಿಸಿಗೆ ಕರೆಕ್ಟ್ ಲೆಟರ್ ಹಾಕಿದ್ರೆ. ಮತ್ತೊಂದು ಆ ವಾಹನ ಕುರಿತು ಒಂದು ತುರ್ತಾಗಿ ಕ್ರಮ ಕೈಗೊಳ್ಳಬೇಕು. ಈ ರೀತಿ ಇನ್ನೂ ಮಾಡಬಾರ್ದು. ಒಂದು ನಮ್ಮಲ್ಲಿ ಬೇರೆ ವಾಹನ ಬೇಕು, ಬೇಕೇ ಬೇಕು. ಇನ್ನೂ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ವೇಸ್ಟ್, ಅದನ್ನು ಅದೇ ವೇಸ್ಟ್. ಮತ್ತೊಂದು, ಈಗ ಆನಂದ್ ಅವರಿಗೆ ಪೈಪ್ ರಿಪೇರಿ ಬಗ್ಗೆ ನಾವು ತಿಳಿಸಿದ್ರೆ ಅವರು ನಮಗೆ ಕಂಪ್ಲೇಂಟ್ ನಂಬರ್ ಬೇಕು, ಕೊಡ್ಬೇಕು. ನಮಗೆ ಕಂಪ್ಲೇಂಟ್ ನಂಬರ್ ಅನ್ನು ರಿಜಿಸ್ಟರ್ ಮಾಡಿ ಕೊಡ್ಬೇಕು. ಕಾನೂನಿನ ಪ್ರಕಾರ 48 ಗಂಟೆಯಲ್ಲಿ ಕ್ಲೀನ್ ಮಾಡಬೇಕು ಅಂತ ಉಂಟು. 48 ಗಂಟೆ ಅಲ್ಲ, ಇದು ಒಂದು ವಾರ, ಒಂದು ತಿಂಗಳ ಕಳೆದ್ರೆ ಅದು ಆಗುದಿಲ್ಲ. ಲಾಸ್ಟಿಗೆ ಫೋಟೋ ಕಳಿಸಿ ಅದನ್ನು ನೋಡ್ಬೇಕು, ಇಲ್ಲಿ ನೀರು ಇಷ್ಟು ಹೋಗ್ತಾ ಉಂಟು, ಏನಾದ್ರು ಮಾಡಿ ಮತ್ತು ಕೂಡ ಆಗುದಿಲ್ಲ. ಲಾಸ್ಟಿಗೆ ಮೀಟಿಂಗಿನ ಮುಂಚಿನ ದಿವಸ ಏನಾದ್ರು ಇಲ್ಲಿ ತನಕ ಹೀಗಾಗಿದೆ ಪರಿಸ್ಥಿತಿ. ಅದಕ್ಕೋಸ್ಕರ ಹೇಳುದು ಒಂದದು ಆನಂದ್ ಅವರು ಕಂಪ್ಲೇಂಟ್ ನಾವು ಪೈಪ್ಲೈನ್ ರಿಪೇರಿಗೆ ಹೇಳಿದ್ರೆ ಇಮಿಡಿಯೇಟ್ ಅವರು ವಾಟ್ಸಪ್ ಅಲ್ಲಿ ಕಂಪ್ಲೇಂಟ್ ನಂಬರ್ ನಮಗೆ ರಿಟರ್ನ್ ಕಳಿಸಿ, ನಾವು ಅದರ ಬಗ್ಗೆ ಕ್ರಮ ಕೈಗೊಳ್ತಾ ಅಲ್ಲ, ನಾವು ಒಂದು ಅಧಿಕಾರಿಗಳಿಗೆ ಈ ರೀತಿ ಕಂಪ್ಲೇಂಟ್ ಆಗಿದೆ, ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳ್ತೀವಿ. ಒಂದದು. ಮತ್ತೊಂದು, ಆನ್ಲೈನ್ ನಲ್ಲಿ ನಮಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗ್ತದೆ, ಆನ್ಲೈನ್ ನಂಬರ್ ಇದೆ. ಮತ್ತೆ ಇನ್ನು ಆಗಿದ್ರೆ ಮತ್ತೆ ಆ ರೀತಿ ಅದನ್ನೇ ಮಾಡಿಕೊಂಡು ಹೋಗ್ಬೋದು. ಅವರಿಗೆ ಮಾತ್ರ ನಿಲ್ಲಿಸಿ, ಬಿಲ್ಲನ್ನು ಕೂಡ ನಿಲ್ಲಿಸಿ, ಲಿಸ್ಟನ್ನು ಕೂಡ ಹಾಕಿ ಆ ರೀತಿ ಕ್ರಮ ಕೈಗೊಂಡ್ರೆ. ಮತ್ತೆ ನೀರಿದ್ದು ಇನ್ನು ಇವತ್ತೀಗ ಹೇಳಿ ಆಯ್ತು, ಇವತ್ತು ಸಂಜೆ ನೀರು ಮತ್ತೆ ಪುನಃ ಶುರುವಾಗ್ಬೋದು. ನೀರಿದ್ದು ಎಲ್ಲ ಕಡೆ ನೀರು ಬಿಡದೆ ಮತ್ತೆ ಪುನಃ ನಾವು ಟ್ಯಾಂಕರಲ್ಲಿ ತರಿಸಿ ಇಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ. ನಮಗೆ ಗೊತ್ತಿದೆ ಅಲ್ಲ, ಇದು ಇವತ್ತು ಸಂಜೆಯಲ್ಲಿ ಈಗ ಆಗಬಾರ್ದು ಅಂತ ಒಂದು ಕಾಂಟ್ರಾಕ್ಟ್ ತಿಳಿಸಿ, ಯಾರು ವಾಲ್ಮೈ ನಮ್ಮಲ್ಲಿ ನಮಗೆ ಯಾರು ಆಗ್ಬೋದು ವಾಲ್ಮೈ, ಈಗ ಇರುವವರು ಬೇಡ, ಯಾರು ಆಗ್ಬೋದು ವಾಲ್ಮೈ, ಅವರಿಗೆ ನೀರಿನ ಬಿಡುವ ವಿಷಯವನ್ನೆಲ್ಲ ತೋರಿಸಿಕೊಡ್ಬೇಕು. ಅದು ಮಾಡಿ ಮತ್ತೆ ಮುಂದುವರೆದ್ರೆ ಒಂದು ಸಿಂಪಲ್ ವಿಷಯ. ಮಾಡೂರಿನಲ್ಲಿ ನೀರು ಬಿಡ್ತಾರೆ, ಒಂದು ಎಕ್ಸ್ ಮಾಡೂರು ಒಂದು ಜಾಗಕ್ಕೆ ನೀರು ಬಿಡುದು ಅಂತ ಹೇಳಿ ಮುಳ್ಳುಗುಡ್ಡೆಯಲ್ಲಿ ಪೈಪ್ ಆಗಿದೆ, ಪೈಪ್ ರಿಪೇರಿಗೆ ಮುಳ್ಳುಗುಡ್ಡೆ ಇರೋದು. ಅವರು ಒಂದು ಗೇಟ್ ತಿರುಗಿಸಲಿಕ್ಕೆ ಪುನಃ ಮಾಡೂರಿಗೆ ಬರ್ತಾರ, ಅವರು ಅಲ್ಲಿ ಹೋಗಿ ಅದು ರಿಪೇರಿಯಾಗಿ ಮತ್ತೆ ಪುನಃ ಬರುದು. ಇಲ್ಲಿ ಆ ನೀರೆಲ್ಲ ಮನೆಯಿಂದ ತೋಡಿಗೆ ಹೋಗಿ ತೋಡಿಂದ ಸಮುದ್ರ ಸೇರುವ ತನಕ ಇಲ್ಲಿ ನೀರು ಹೋಗುವುದು, ನೀರು ಮತ್ತೆ ಪುನಃ ಬಂದಾಗಲಿಕ್ಕಿಲ್ಲ. ಯಾಕೆ ಹಾಗೆ ಮಾಡುದು ಅಂತ ಒಂದಾಗೊಟ್ಟರೆ ಒಂದೇ ಕೆಲಸ ಮಾಡಬೇಕು. ಒಂದ ನೀರು ಬಿಡುವುದೇ ಮಾಡಿ, ಇಲ್ಲದಿದ್ರೆ ಪೈಪ್ ರಿಪೇರಿ ಬೇರೆ ಕೆಲಸ ಮಾಡಲಿಕ್ಕಿಲ್ಲ. ಅದು ನಮ್ಮ ವಾರ್ಡಲ್ಲಿ ಬೇಡ, ಮಾತ್ರ ನಮ್ಮ ವಾರ್ಡಿಗೆ ಬೇರೆ ಜನರು ಮಾಡಿಕೊಡ್ತಾರೆ. ಇಲ್ಲದಿದ್ರೆ ತೊಂದರೆ ಇಲ್ಲ. 15,000 ಕೊಡಿ, ನಾನೇ ಬಿಡ್ತೇನೆ 15,000 ಕೊಡಿ ನೀರು ಸಂಬಳ 15,000 ಮಾಡಿಕೊಡಿ, ನಾನೇ ಬಿಡ್ತೇನೆ. ನನಗೆ ಜನ ಹೋಗಬೇಕು ನಿಮ್ಮ ವಾರ್ಡಿಗೆ ನಾವು ಎಲ್ಲ ವಾರ್ಡಿಗೆ ಒಂದು ಕೋಟಿ ಆಯ್ತಾ ಅಂತ ಷರತ್ತಿಗೆ ಅಲ್ಲ, ಅವರಲ್ಲಿ ಚರಂಡಿ ಮಾಡ್ಲಿಕ್ಕೆ ಒಂದು 25 ಲಕ್ಷ ಬೇಕಾಗ್ಬೋದೇನು. ನೀವು ಏನ್ ಮಾಡಿ ಅಂತ ಹೇಳಿ ಗೊತ್ತಿಲ್ಲ. ಇಷ್ಟೊಂದು ನಿಮ್ಮ ಹೇಗೆ ಅದನ್ನು ನೀವು ಮಾನವಿಕ ದೃಷ್ಟಿಯಿಂದ ನಮಗೆ ಈ ಕುಡಿಯುವ ನೀರಿನ ವ್ಯವಸ್ಥೆಗೆ ಜಾಗ ಮಾಡಿಕೊಡ್ತೀವಿ. ನಿಮ್ಮ ಅದರಲ್ಲಿ ಕೊಟ್ಟಿರುವಂಥ ಎಲ್ಲದನ್ನು ಬಿಟ್ಟು ಕುಡಿಯುವ ನೀರಿನ ವ್ಯವಸ್ಥೆ ನಾವು ನಮ್ಮ ಪಂಚಾಯತ್ಗಳಿಂದ ಒಂದನ್ನು ಮಾಡಿಕೊಡ್ತೀವಿ. ಅಲ್ಲ ಅಲ್ಲ ಬೇರೆ ಏನಾದರೂ ಸಣ್ಣ ಪುಟ್ಟ ಇದ್ದಿದ್ರೆ 5-10 ಲಕ್ಷ ಒಳಗಾದ್ರೆ ನಾವು ಕೂಡ ಅದಕ್ಕೆ ತಡೆಗೋಡೆ ಅವರು ಕಟ್ಟುವುದಿಲ್ಲ ಅಂತ ಉಂಟು. ಜಾಗ ಕೊಟ್ಟರೆ ತಡೆಗೋಡೆ ಕಟ್ಟುವುದಿಲ್ಲ. ನಮಗೆ ತಡೆಗೋಡೆ ಕಟ್ಟಿ ಕೊಡ್ಲೇಬೇಕು. ಹೌದು. ಈಗ ಒಂದು 25-30 ಮನೆ ಮಳೆಗಾಲದಲ್ಲಿ ಮೊನ್ನೆ ತಹಶೀಲ್ದಾರ್ 3 ಗಂಟೆಗೆ ಬಂದಿದ್ದಾರೆ. ಮೊನ್ನೆ ಮಳೆ ಇವರು ಕೂಡ ಬಂದಿದ್ದಾರೆ. ಅದನ್ನು ಮಾಡಿಕೊಡದಿದ್ರೆ ಸಾಧ್ಯ ಇಲ್ಲ. ಯಾರು ಮಾಡಿ ಅವರೇ ಮಾಡಿಕೊಡ್ಲಿ.
ರಸ್ತೆಯಲ್ಲಿ ಚರಂಡಿ ನಾವು ಒಂದು ವೇಳೆ ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದೇ ಮನೆಯ ಜಾಗದಲ್ಲಿ ಮಠಮಲ್ಲೇಶ್ವರ ದೇವಸ್ಥಾನದ ಜಾಗ ಇದೆ, ರಸ್ತೆ ಇದೆ. ನೀವು ಮುಂದಿನ ದಿನಗಳಲ್ಲಿ ಅದಕ್ಕೆ ಕಟ್ಟಡದ ಪರವಾನಗಿ ಬರುವಾಗ ನೋಡಿ ಅದಕ್ಕೆ ದಾಖಲೆ ಇದೆ. ಮಠಮಲ್ಲೇಶ್ವರ ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ಜಾಗ ಅಲ್ಲಿ ಇದೆ. ಅದಕ್ಕೆ ರಸ್ತೆ ಇಲ್ಲದಿಲ್ಲ, ಅದು ದಾಖಲೆ ಇದೆ, ಅದಕ್ಕೆ ದಾಖಲೆ ಇದೆ. ಅದನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ವೇಳೆ ಇವರು ನಾವು ಜಾಗ ಕೊಡುವುದಾದ್ರೆ ಪಂಚಾಯತ್ ವತಿಯಿಂದ ನನಗೆ ತಡೆಗೋಡೆ ಕಟ್ಟಿ ಕೊಡ್ಬೇಕು. ಇಲ್ಲದಿದ್ರೆ ಅವ್ರ ಲೈಸೆನ್ಸ್ಗೆ ಬರುವಾಗ ನಮ್ಗೆ ಆ ತಡೆಗೋಡೆ ಅವರನ್ನೇ ಕಟ್ಟಿ ಕೊಡ್ಬೇಕು, ಅವರೇ ಕಟ್ಟಿ ಕೊಡ್ಬೇಕು. ಅದಕ್ಕೆ ಏನು ಮಾಡಿ ಅಂತ ಹೇಳಿ ಅಷ್ಟು ನನ್ನ ದೊಡ್ಡ ಮಟ್ಟದಲ್ಲಿ ಇರ್ತೀವಿ. ಮಾಡೂರಿನಲ್ಲಿ ಯಶಸ್ವಿಗೆ ಕುರಿತು ಮಲಯಾಣಿಯಲ್ಲಿ ಚರಂಡಿಗೆ ವಿಷಯವನ್ನು ಹೊಂದಿದ್ದಾರೆ. ಜಿಲ್ಲಾಧಿಕಾರಿ ಅನುದಾನ ನನಗೆ ನೋಡಿದ ಜಿಲ್ಲಾಧಿಕಾರಿಗಳ ಕುರಿತು ಈಗ ಚರಂಡಿ ವ್ಯವಸ್ಥೆಯಲ್ಲಿ ವಿಷಯವನ್ನು ಹೊಂದಿದ್ದಾರೆ. ದೊಡ್ಡ ಪ್ರಾಜೆಕ್ಟ್ ಆಗಿರೋದ್ರಿಂದ ನಾವು ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಸಲಹೆ ಮಾಡ್ತೀವಿ. ಅದರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ, ಯಾವ ವಿಷಯ ಮಾಡ್ತಾರೆ, ನಡೆವಳಿಕೆ ಎಷ್ಟು ಮತ್ತೆ ಬೇರೆ ಕಟ್ಟಡ ರಸ್ತೆ What
ಜಾಗೃತಿಯಲ್ಲಿ ಆಗ್ತದೆ ಅದನ್ನು ಕೂಡ ಆ ಸಭೆಯಲ್ಲಿ ಮಾಡಿದ್ದಾರೆ. ಈ ಜಾಗ ಬಗ್ಗೆ ಶ್ರೀಮತಿ ರಮಾದೇವಿ ಒಳ ರಸ್ತೆಯಲ್ಲಿ ನೂರಾರು ಜನರು ನಡೆದಾಡುವ ರಸ್ತೆಯಾಗಿರುತ್ತದೆ. ರಾತ್ರಿ ಹೊತ್ತಿನಲ್ಲಿ ದಾರಿಗಳಲ್ಲಿ ಇಲ್ಲಿ ಬಹಳ ತೊಂದರೆಯಾಗಿರ್ತದೆ. ಆದ್ದರಿಂದ ಇಲ್ಲಿಗೆ ಒಂದು ಕಂಬ ಹಾಕಿ ದಾರಿ ದೀಪದ ವ್ಯವಸ್ಥೆ ಮಾಡಬೇಕಾಗಿ ವಿನಂತಿಸುತ್ತೇವೆ. ನಮಗೆ ದಾರಿ ದೀಪಕ್ಕೆ ತುಂಬಾ ಕಂಬ ಅಲಾಟ್ಮೆಂಟ್ ಆಗಿದೆ. ಅದನ್ನು ನೀವು ನೋಡಿದ್ದೀರಾ? ಅವರು ಎಷ್ಟು ಹಾಕಿದ್ದಾರೆ, ಎಲ್ಲಿ ಹಾಕಿದ್ದಾರೆ? ಕಳೆದ ಸಾಮಾನ್ಯ ಸಭೆಯಲ್ಲಿ ನಾವು ಹೇಳಿದ್ದೇವೆ. ದಾರಿ ದೀಪಕ್ಕೆ ಕಳೆದ ಸಲ ಕೊಂಡಾಣದಲ್ಲಿ ಒಂದು ಹಸು ಮಳೆಗಾಲದಲ್ಲಿ ಸತ್ತದ್ರಿಂದ ನಾವು ದಾರಿ ದೀಪವನ್ನು ಯಾವುದೇ ಬೇರೆ ಕ್ರಮಕ್ಕೆ ಕೊಂಡಿಲ್ಲ. ಅದಕ್ಕೆ ದಾರಿ ದೀಪಕ್ಕೆ ಕಂಬ ಮಾಡಬೇಕು ಅಂತ ಹೇಳಿ ನಾವು ನಿರ್ಣಯ ಮಾಡಿದ್ದೇವೆ. ಅದೇ ರೀತಿ ನಾವು ಟೆಂಡರ್ ಆಗಿದೆ, ದಾರಿ ದೀಪಕ್ಕೆ ಕಂಬ ಅಲಾಟ್ಮೆಂಟ್ ಆಗಿದೆ. ನನ್ನ ಏರಿಯಾದಲ್ಲಿ ಒಂದು ಕಂಬ ಆಗಲಿಲ್ಲ. ಇಂಜಿನಿಯರ್ ಹತ್ರ ಹೇಳಿದ್ದೇವೆ, ನೋಡಿದರೆ ಯಾರು ಸರ್ವೆ ಮಾಡಿದರು? ನಾವು ಕಂಬಕ್ಕೆ ಹಣ ಇಟ್ಟು ಹೋದ್ರೆ ಒಂದೇ ಕಂಬಕ್ಕೆ 4 ಬಿಲ್ ಆಗಬೇಕಾಗ್ತದೆ. ಇಂಟರ್ಲಾಕ್ ಮನೆಯವರು ಹಾಕಿ ನಾವು ಬಿಲ್ ಪಾಸ್ ಮಾಡಿದ್ದೇವೆ. ಅದನ್ನು ನಾವು ಚೆಕ್ ಮಾಡಬೇಕು. ಇಂಟರ್ಲಾಕ್ ಮನೆಯವರು ಹಾಕಿದ್ದಾರೆ, ಬಿಲ್ ಪಂಚಾಯತಿಂದ ಬಂದಿದೆ. ಇಂಟರ್ಲಾಕ್ ಮನೆಯವರು ಕೊಟ್ಟಿದ್ದಾರೆ. ಅದೇ ರೀತಿ ಕಂಬದ ವ್ಯವಸ್ಥೆ ಕೂಡ ಆಗ್ತದೆ. ನಾನು ಎಲ್ಲ ಶಾಸಕರ ಅನುದಾನದಲ್ಲಿ ಎಷ್ಟು ಅನುದಾನ ನಮ್ಮ ಇದಕ್ಕೆ ಬಂದಿದೆ ಅಂತ ಹೇಳ್ಬೋದು. MP ಅವ್ರಿಗೆ ಎಷ್ಟು ಬಂದಿದೆ, MLC ಅವ್ರಿಗೆ ಎಷ್ಟು ಬಂದಿದೆ, ಮೂಡದಿಂದ ಎಷ್ಟು ಬಂದಿದೆ, ಅದಕ್ಕೆ ಟೋಟಲ್ ಕಳೆದ ಸಾಮಾನ್ಯ ಸಭೆಯಲ್ಲಿ ನಾವು ಕೇಳಿದ್ದೀವಿ. ನಾನು ಕೊಡಲಿಲ್ಲ. ನಮಗೆ ಕನಚೂರ್ ಹತ್ರ ಒಂದು ಉದ್ಯಾನವನ ಮಾಡಿದ್ದಾರೆ ನಮ್ಮ ಸದಸ್ಯರು ಹೇಳಿದರು. ಹಣ ನಾವು ನೀರಿನ ಹಾಕಿ ಸುರಿತೇವೆ. ಜನಗಳಿಗೆ ಅದು ಯಾವ ರೀತಿ ಗೊತ್ತಿದೆ. ಅದನ್ನು ಸ್ವಲ್ಪ ನೀವು ಅದನ್ನು ಅಲ್ಲ ಅಲ್ಲಿ ಸರಿಯಾದ ಅದೀಗ ಬೆಂಗ ಗ್ರಾಮದಲ್ಲಿ ಇದೆ, ನಮ್ಮ ಕಳೆದ ಸಲ ಅನಚೂರು ಉದ್ಯಾನವನಕ್ಕೆ ಅನುದಾನ ಇಟ್ಟಿದ್ದೀವಿ. ಹೇಗೆ ಇಟ್ಟಿದ್ದೀವಿ? ಕಳೆದ ಸಲ ಅನುದಾನ ಇಟ್ಟು ಬೆಂಗ ಗ್ರಾಮದಕ್ಕೆ ನಾವು ಹೇಗೆ ಇಟ್ಟಿದ್ದೀವಿ? ನಮಗೆ ಬರ್ತದೆ, ಸ್ವಲ್ಪ ಬರಬೇಕಾದ್ರೆ ನಮಗೆ ಅದು ಅದರದ್ದು ನೀವು ಆಡಿಸಿ ಮುಂದಿನ ಸಭೆಯಲ್ಲಿ ನಾವು ಇದು ಮುಖ್ಯಾಧಿಕಾರಿ ಬರ್ಕೊಳ್ಳಿ. ಮುಂದಿನ ಸಾಮಾನ್ಯ ಸಭೆಯಲ್ಲಿ ಅದರ ಆಟಿಸಿ ತೆಗೆದು ಆ ಸರ್ವೆ ನಂಬರ್ ಎಷ್ಟು ನಮಗೆ ಬರ್ತದೆ ಅಂತ ನೋಡಬೇಕು. ಇಷ್ಟವರೆಗೆ ಆ ಉದ್ಯಾನವನಕ್ಕೆ ಎಷ್ಟು ಅನುದಾನ ಇಟ್ಟಿದ್ದಾರೆ ಅಂತ ನನ್ನ ಹತ್ರ ಮಾಹಿತಿ ಇದೆ. ಅದು ಬೆಂಬ ಪಂಚಾಯತಿಯಲ್ಲಿ ಕೂಡ ಇರ್ತಾರ, ಇಲ್ಲಿ ಕೂಡ ಇರ್ತಾರ ಅಂತ ಬೇಕು. ಅದನ್ನು ಇಂಟರ್ವ್ಯೂ ನೋಡಿ ಅಥವಾ ಇಟ್ಟ ಅನುದಾನವನ್ನು ಯಾವ ರೀತಿ ವಿನಿಯೋಗಿಸ್ತಾರೆ ಅಂತ ಬೇಕು. ಯಾಕೆಂದರೆ ನೀವು ಆಗಲೇ ಹೋಗೋದು ನೋಡಿ ಆ ಉದ್ಯಾನವನ ನಾನೊಂದು ನಮ್ಮ ವಾರ್ಡಲ್ಲಿ ರಿಟರ್ನಿಂಗ್ ಹೇಳಿದ್ದೆ. ಆ ರಸ್ತೆ ಕಿಡಿದಾಗಿದ್ದು ಸಾರ್ವಜನಿಕ ವೆಹಿಕಲ್ಸ್ ಎಲ್ಲ ಓಡಾಡ್ತಿದ್ದೆ, ಮಕ್ಕಳ ಬಸ್ ಕಾಮಗಾರಿ ಮಾಡುವಂತೆ. ಯಾಕಂದ್ರೆ ಇದ್ರ ಮೊದಲು ತುಂಬಾ ಕಾಮಗಾರಿಗಳು ಕೆಲವೊಂದು ವಾರ್ಡ್ಗಳಲ್ಲಿ ಹಲವಾರು ಕಾಮಗಾರಿಗಳೇ ಆಗಿದೆ. ಆದ್ರೆ ನಮ್ಮ ವಾರ್ಡಿನಲ್ಲಿ ಅಷ್ಟೊಂದು ಕಾಮಗಾರಿ ಆಗಿಲ್ಲ. ಅದಕ್ಕೋಸ್ಕರ ನೀವೊಂದು ಕಾಮಗಾರಿ ಏನಾಗಿದೆ ಅಂತ ಎಲ್ಲ ವಾರ್ಡಿನ ಕೌನ್ಸಿಲರ್ ಒಂದೊಂದೇ ವಾರ್ತೆ ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕೌನ್ಸಿಲರ್ಸ್ ಕೂಡ ಒಂದು 5 ಲಕ್ಷ ಇವತ್ತನ್ನ ನಮ್ಮ ಇಂಜಿನಿಯರ್ ಹತ್ರ ಒಂದು ಕೊಟ್ಟಿವಿ. ತುರ್ತು ಪರಿಸ್ಥಿತಿ ಆಲ್ರೆಡಿ ಆಗ್ಬೇಕಾದ ಪೆಂಡಿಂಗ್
ಅಲ್ಲ ಅಲ್ಲ ಇನ್ನೊಂದು ಕೊಡ್ಬೇಕು. ಅಲ್ಲ, ಹೀಗೆ ನಮ್ಗೆ ನಿರ್ಣಯ ಮಾಡಿ ಆಗಿರೋ ಸಾಲ ಆಗುದಿಲ್ಲ. ನಿಮ್ಗೆ ಎಲ್ಲರೂ ಕೊಡ್ಬೇಕು. ನೀವು ಯಾವ ಯಾವ ಇಲಾಖೆಯಿಂದ ಯಾವ ಅನುದಾನದಿಂದ ಎಷ್ಟೆಷ್ಟು ಕೆಲಸ ಆಗಿದೆ 2016ರಿಂದ ಎಲ್ಲೆಲ್ಲಿ ಆಗಿದೆ ನಿನ್ನೆ ಈಗ ರಾಜ್ಯಕ್ಕೆ ಕಂಪ ಅಂತ ಹೇಳ್ತೇವಲ್ಲ, ಎಲ್ಲ ಸದಸ್ಯರು ನಮ್ಗೆ ಏನಾದ್ರು ಅನಿವಾರ್ಯ ಇದ್ರೆ ಅದನ್ನ ಒಂದು ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಲೈಟ್ ಕರೆಂಟ್ ಅವರು ನಮ್ಮ ಅಗತ್ಯದಿಂದ ನಾನು ಇಂಜಿನಿಯರ್ ನಿಮ್ಗೆ ಸಮಸ್ಯೆ ಏನಾಗುತ್ತೆ ನೀವು ನೆಕ್ಸ್ಟ್ ಸಾಮಾನ್ಯ ಸಭೆಗೆ ಬಂದು ನಾನು ಹೇಳಿದ ನಿರ್ಣಯ ಅದು ತಹಶೀಲ್ದಾರ್ಗೆ ಹಕ್ಕುಪತ್ರ ನಮ್ಗೆ ಕೇಳ್ಬೇಕು, ನಾವು ಬರಿತೇವೆ. ನಾವು ಇಲ್ಲಿಗೆ ಹೈಟೆನ್ಷನ್ ವೈರ್ ಸಮಸ್ಯೆ ಬಗ್ಗೆ ಮತ್ತೊಂದು ಮಡ್ಯ ಆ ರಸ್ತೆಯಲ್ಲಿ ಗೊಂಬೆಗಳಿಗೆ ರಾಮಾಶ್ರಯ ರಸ್ತೆ ಹಸನ್ ಅವರ ಹಸನ್ ಮತ್ತೆ ಬೆಸ್ಕಾಂ ಬಿಲ್ಡಿಂಗ್ ಬಗ್ಗೆ ಬಿಲ್ಡಿಂಗ್ ಸಿಸ್ಟಮ್ ಬಗ್ಗೆ ಉಪಕೇಂದ್ರ ಬಿಲ್ ಪಾವತಿ ಬರುತ್ತೆ. ನೆಕ್ಸ್ಟ್ 2010 ಪತ್ರದಲ್ಲಿ ಸರ್ವರ್ಗ ಸರಿಪಡಿಸಿ ನೀಡುವ ಬಗ್ಗೆ ತಹಶೀಲ್ದಾರ್ಗೆ ಪತ್ರ ಬರೆಯಿತು. ಮತ್ತು 3 ಅಪ್ಲಿಕೇಶನ್ ಬಂದಿದೆ. ಎಲ್ಲಿದೆ 3ನೇ ವಾರ್ಡ್ ಅಂತ ಬರೀ. ನೆಕ್ಸ್ಟ್ 2013ರಲ್ಲಿ ಮನೆ ನಿವೇಶನಕ್ಕಾಗಿ ಅರ್ಜಿ ಬರ್ತಿತ್ತು. ಕೋಟೆಕಲ್ ಗ್ರಾಮದಲ್ಲಿ ಎಷ್ಟು ಸರ್ಕಾರಿ ಜಮೀನು ಲಭ್ಯವಿದೆ ಎಂಬ ಬಗ್ಗೆ ಮಾಹಿತಿ ಕೊಟ್ಟು ಮನೆ ನಿವೇಶನಕ್ಕೆ ಸದಸ್ಯರ ಕಾರ್ಯನಿರ್ವಹಿಸಿದೆ. ಸಾಲ ನಂಬರ್ 222ರಲ್ಲಿ ಮೇಲ್ಗಡೆ ಒಂದು ರಸ್ತೆ ನೀವು ಅದು ಇದು ಆಫ್ ಮಾಡಿ ಕೇಳಿದ್ವಿ. ನಿಮಗೆ 2013-14 ಮೊನ್ನೆ ಬಂದ ಅರ್ಜಿ ಅದು ಆಮೇಲೆ ಕೋಟೆಕಲ್ ಗ್ರಾಮದಲ್ಲಿ ಒಟ್ಟು ಎಷ್ಟು ಸರ್ಕಾರಿ ಜಮೀನು ಉಂಟು ಪಟ್ಟಿಯನ್ನು ತೆಗೆದುಕೊಂಡು ಮನೆ ನಿವೇಶನಕ್ಕೆ ಕಾರ್ಮಿಸಬೇಕು ಸದಸ್ಯರ ಸರ್ವೆ ನಂಬರ್ 222ರಲ್ಲಿ ಸರ್ಕಾರಿ ಜಾಗದಲ್ಲಿ ಬಯಲುರಂಗ ಮಂದಿರ ಬಂದಿದ್ದ ಆದೇಶಿಸಿದ 226 226/2A ಅದನ್ನು ರಸ್ತೆ ಮಾಡಬಹುದು. 222ರಲ್ಲಿ 226/2A ಕೈಗೆ ತಾಗದೆ 232/1 ಆರೋಗ್ಯ ಇಲಾಖೆದು ಗೃಹ ಆರೋಗ್ಯ ಕೊರಿಯರ್
ನಾನು ಸಾಮಾನ್ಯ ಸಭೆ ತುಂಬ ಇಲ್ಲ. ಆರೋಗ್ಯ ಇಲಾಖೆದು ಎಲ್ಲ ಮನೆ ಮನೆಗೆ ಭೇಟಿ ನೀಡಿ ಆರೋಗ್ಯ ಗೃಹ ಆರೋಗ್ಯ ಮೆಡಿಸಿನ್ಗಳನ್ನು ಅವರು ಮಾಹಿತಿ ಹೇಳಿದ್ದಾರೆ. ಮತ್ತೆ ಕೋಟೆಕರ್ ಪಟ್ಟಣ ಪಂಚಾಯತಿಯ ಕಾಯಂ ವೈದ್ಯಾಧಿಕಾರಿಗಳನ್ನು ನೇಮಿಸುವ ಬಗ್ಗೆ ಪತ್ರ ಬರೆಯುವುದು. ಮತ್ತು 18/2/2024 ನಡವಳಿಕೆ ಬದಲಾವಣೆ ಬಗ್ಗೆ ಕ್ರಮ ಸಂಖ್ಯೆ 68 ಸಾಮಾನ್ಯ ಸಭೆ ನಡವಳಿಕೆಯನ್ನು ಸ್ಥಿರೀಕರಿಸುವ ಬಗ್ಗೆ. ಅದರಲ್ಲಿ ಒಂದು ಮನೆ ಪೂರ್ತಿಯಾಗಿದೆ, ಒಂದು ಮನೆ ಫೌಂಡೇಶನ್ ನಡವಳಿ 1ರಲ್ಲಿ ನಡುಕುಮೆ ಜಾಗದಲ್ಲಿ ಗಡಿ ಗುರುತು ಮಾಡಿದಲ್ಲಿ ಎಷ್ಟು ಮನೆ ಇದೆ ಅಂತೇಳಿ ಸ್ಪಾಟ್ ಅಧ್ಯಕ್ಷರು ಮುಖ್ಯಾಧಿಕಾರಿಗಳು ಒಟ್ಟಿಗೆ ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಎಷ್ಟು ಮನೆ ಇದೆ ಅದನ್ನು ಗುರುತಿಸಿ ಅದರ ಬಗ್ಗೆ ಕ್ರಮ ಕೈಗೊಳ್ಳುವ ಬಗ್ಗೆ ಅಂತೇಳಿ ಬರೀತಾರೆ. ಬಗ್ಗೆ ಪರಿಶೀಲನೆ ಸಿಸಿ ಖಾಸಗಿ ವ್ಯಕ್ತಿಗಳಿಂದ ಸಿಸಿ ಕ್ಯಾಮೆರಾಕ್ಕೆ ನಾವು ಮನವಿ ಮನವಿ ಕೌನ್ಸಿಲರ್ ಹೇಳಿದವರಿಗೆ ಮನವಿ ಮಾಡುವುದು. ಅಗತ್ಯವಿದ್ದ ಸ್ಥಳಗಳಲ್ಲಿ ಕೌನ್ಸಿಲರ್ ಸದಸ್ಯರ ಅಧ್ಯಕ್ಷರಿಗೆ ನಂಬರ್ ಕೊಟ್ಟು ಅಲ್ಲ ಸದಸ್ಯರಿಗೆ ನಮಗೆ ಒಂದು ಲೆಟರ್ ಕೊಟ್ಟು ಇಲ್ಲಿಂದ ನಾವು ಲೆಟರ್ ಮಾಡೋದು. ಸರಳ ನಂಬರ್ 262/1 ಉಳಿಕೆ ಜಮೀನಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸುವ ಬಗ್ಗೆ ಸ್ಥಳಕ್ಕೆ ದರ್ಶನಕ್ಕೆ ಪತ್ರ ಬರೆಯುವುದು. ವಿಷಯ ನಂಬರ್ 29 ಪಕ್ಕದ ಪುರಸಭೆ ಅಥವಾ ನಗರಸಭೆಯಿಂದ ಅವರು ಯಾವ ರೀತಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ 29/30 ಅದು ಸರ್ಕಾರಕ್ಕೆ ಅದಕ್ಕಿಂತ ಮೊದಲು ಪಕ್ಕದ ಪುರಸಭೆ ಸೋಮೇಶ್ವರ ಪುರಸಭೆಯಲ್ಲಿ ಏನು ಮಾಡಿದ್ದಾರೆ ತೆರೆದ ಬಾವಿ ಅಗತ್ಯ ಇದ್ದಲ್ಲಿ ಮುಚ್ಚಲಿಕ್ಕೆ ಬಾವಿಗಳಿಗೆ ಮುಚ್ಚಲಿಕ್ಕೆ ಅಳವಡಿಸುವ ಬಗ್ಗೆ. ನಿರ್ಮಾಣ ಕೂಡಲೇ ಮಾಡಿಸುವುದು. ಕ್ರಮ ಸಂಖ್ಯೆ 1ಕ್ಕೆ ಸ್ಥಳ ಪರಿಶೀಲನೆಗಿರುವ ಸದಸ್ಯರು ಲೈಸೆನ್ಸ್ ಗೌರವವನ್ನು ಹೆಚ್ಚಿಸುವ ಬಗ್ಗೆ ಒಟ್ಟಿಗೆ ಶಾಸಕರಿಗೆ ಮನವಿ ಮಾಡುವಂತೆ. ವಿಷಯ ನಂಬರ್ 40 ಬಗ್ಗೆ ವಿಧಾನ ಪರಿಷತ್ ಸದಸ್ಯರಾಗಿ ವಿಷಯ ನಂಬರ್ 61ರಲ್ಲಿ ಬಸವ ಕಲೆಕ್ಷನ್ ಬಗ್ಗೆ ಡಿಜಿಟಲ್ ಟಿವಿ ಮಾಡುವುದಲ್ಲ ಅದಕ್ಕೆ ಮಾತ್ರ ಮಾತಾಡಲಿಕ್ಕೆ ಪ್ರಸನ್ನ ಅಧ್ಯಕ್ಷ ಆಫೀಸರ್ ಮಂದಿರ ಸಮಿತಿ ಕಡ್ಡಾಯವಾಗಿ ಮತ್ತೆ ಅಯ್ಯಪ್ಪ ಮಂದಿರ ಶೀಟ್ LSS ಕಾಲೇಜು ರೈತರ ಕಡೆ ಇರುವ ಗಿಡ ಗೆಣಸುಗಳನ್ನು ಕಟ್ಟಿಂಗ್ ಮಾಡಲು ಇದೊಂದು ಬಗ್ಗೆ ಅಂತ ಕೋಟೆಕರ್ದಿಂದ ಕೊಲ್ಯ ಪರಿವಾರದಿಂದ ಕೇಸು ದಾರಿದೀಪ ವ್ಯವಸ್ಥೆ ನ್ಯಾಷನಲ್ ನೈವೇದ್ಯ ಕೋಟೆಕರ್ ಕೋಟೆಕರ್ದಿಂದ ಕೊಲ್ಯ ಕೋಟೆಕರ್ ಬೀರಿ ಅಂತ ಕೋಟೆಕರ್ದಿಂದ ಕೊಲ್ಯ ಪರಿವಾರ ಅವರದ್ದು ಕೇಸುಗಳು
ಒಂದು ಗಂಟೆಗೆ ಒಂದು ಗಂಟೆಗೆ ಅರ್ಧ ಗಂಟೆ ಬ್ರೇಕ್ ಕೊಟ್ಟು ಮತ್ತೆ ಸೆಲೆಬ್ರೇಷನ್ ಗಂಟೆ ಮುಂದೆ ಊಟ ಮಾಡಿಲ್ಲ. ಎಲ್ಲಿ